ಕಾಮಿಡಿ ಕ್ಲಬ್ ಬರೋಕ್ಕಿಂತ ಮುಂಚೆನೆ ಫ್ರೆಂಡ್ಸ್. ನಾವು ಊರಲ್ಲಿ ನಾವು ಯಾವ್ದು ಆಡಿಷನ್ಗೆ ಹೋದ್ರು ಜೊತೆಗೆ ಹೋಗೋರು. ಸೊ ಸೆಲೆಕ್ಟ್ ಆದಾಗ್ಲೂ ಅಷ್ಟೇ 8 ವರ್ಷ ಇತ್ತು. ಜೊತೆಗೆ ತಿಂತಿದ್ವಿ, ಒಂದೇ ಚಾಪಲ್ಲಿ ಮಲಗ್ತಿದ್ವಿ ಸರ್. ಅವರ ಆ ಕ್ಷಣಗಳಲ್ಲಿ ತುಂಬಾ ನೆನಪಾಗುವಂಥದ್ದು. ನೆನ್ನೆ ನೈಟ್ 10ವರೆಗೆ ಫೋನ್ ಮಾಡಿದ್ದೆ, 17ಕ್ಕೆ ಒಂದು ಪ್ರೋಗ್ರಾಮ್ ಇದೆ ಬರ್ತೀಯ ಅಂತ. ಬರ್ತೀನಿ, ಬಟ್ ಬೇಗ ಕಳಿಸ್ಬೇಕು, ಇವತ್ತು ಬೆಳಿಗ್ಗೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದ. ಬಟ್ ನೈಟು 1 ಗಂಟೆ 1:15 ಹೋಗಿದ್ದಾರ. ಯಾವುದಕ್ಕೂ ಬೇಜಾರಂತಾನೆ ಇರಲಿಲ್ಲ. ಏನು ಯಾರೇ ಬೈಲಿ, ಏನೇ ಸೀರಿಯಸ್ ವಿಷಯ ಇರಲಿ, ಬೇಜಾರಿಂದ ಮಾತಾಡ್ತಿರಲಿಲ್ಲ. ತುಂಬ ಖುಷಿಲಿದ್ದ ಅವನು. ಇವತ್ತು ಆ ಖುಷಿ. ಒಳ್ಳೆ ಫ್ರೆಂಡ್ ಆಗಿ ಕಲ್ತ್ಕೊಂಡು ನನಗೊಬ್ಬ ಅಪ್ಪನ ತರ ಇದ್ದ, ಒಬ್ಬ ಮಗನ ತರ ಇದ್ದ. ನಾವ್ ಇಷ್ಟ ಜನ ಇದ್ಮೇಲೆ ಅವ್ರ ಫ್ಯಾಮಿಲಿ ಜೊತೆಗೆ ಇರ್ತೀವಿ ಅಷ್ಟೆ. ನಾವ್ ಯಾವತ್ತು ಯಾರ ಬಾಯಲ್ಲೂ ರಾಕಿ ಇಂತವನು ಅಂತವನು ನಾವ್ ರಾಕಿ ರೇಟ್ ಮಾಡ್ತೀವಿ ಅಂತ ಕೇಳಲೇ ಇಲ್ಲ. ಜಾತ ಶತ್ರು ಆಗಿದ್ದ ಅವನು. ದೇವ್ರ ಮೇಲೆ ಇದ್ದಿದ್ದು ಸ್ವಲ್ಪ ನಂಬಿಕೆ ನೋಟೋಯ್ತು ಸರ್. ಥ್ಯಾಂಕ್ ಯು. ಯಾಕೆ ಅಂದ್ರೆ ಅವನು ಒಂಥರ ನಗು ಮುಖ ಯಾವಾಗ್ಲೂ. ಅವನು ಇತ್ತೀಚೆಗಷ್ಟೇ 6 ತಿಂಗಳಿಂದ ಅವನಿಗೊಂದು ಸಣ್ಣ ಆಕ್ಸಿಡೆಂಟ್ ಆಗಿ ಮುಖ ಎಲ್ಲ ಸ್ವಲ್ಪ ಫ್ರಾಕ್ಚರ್ ಆಗಿತ್ತು. ಅವತ್ತು ಕೂಡ ನಾವು ಹಾಸ್ಪಿಟಲ್ಗೆ ಹೋದಾಗ ನಾವ್ ಅಳ್ತಿದ್ವಿ ಹೊರತು ಅವನು ಅಳ್ತೇ ಇಲ್ಲ. ಅವನು ನಗ್ತಾನೆ ಇದ್ದ. ನೀವು ಹೋಗಿ ಚಿಲ್ ಮಾಡಿ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಕಣೆ ಲೈಫಲ್ಲಿ ಅಂತ ಅನ್ನೋನು ಯಾವಾಗ್ಲೂ. ನನ್ ಸ್ವೀಟೆಸ್ಟ್ ಫ್ರೆಂಡ್ ಅವನು. ನಾನು ಯಾವಾಗ್ಲೂ ಸ್ವೀಟು ಅಂತ ಕರಿತಾ ಇದ್ದ. ಅವ್ನು ನನ್ಗಿಂತ ಏಜ್ ಅಲ್ಲಿ ದೊಡ್ಡವನು, ಆದ್ರೂನು ಅವನು ಆ ಕುಳ್ಳಕ್ಕೆ ಆ ರೀತಿ ಇದ್ದಿದ್ರಿಂದ ನಾನು ಅವನ್ನ ತುಂಬಾ ಮುದ್ದಾಗಿ ಸ್ವೀಟು ಅಂತ ಕರಿತಾ ಇದ್ದೆ. ಈಸ್ ಲೈಕ್ ಯಾರು ನಮ್ಮ ಸೆಟ್ಟಲ್ ಆಗ್ಲಿ, ನಮ್ಮ ಈ ಕಲಾವಿದ್ರ ಯಾರಾದ್ರೂ ಆಗ್ಲಿ, ಯಾರಾದ್ರೂ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಹೋಗಿ ಬೆನ್ ತಟ್ಟಿ ಪ್ರೋತ್ಸಾಹ ಮಾಡೋನು. ಅವ್ನ್ ಯಾವತ್ತು ಅವನ್ ಕಷ್ಟನ ಅವ್ನು ಯಾರ ಹತ್ರ ಹೇಳ್ಕೊಂಡವನೆಲ್ಲ. ನಮ್ಮ ಹತ್ರ ಎಲ್ಲ ಕಷ್ಟ ಕೇಳೋನು, ನಮ್ಮನ್ನ ನಗ್ಸೋನು, ಚಿಲ್ ಮಾಡ್ರೆ ಅಂತ ಅಂದ್ಬಿಟ್ಟು ಎಲ್ಲ. ಅವ್ನ್ ಇದ್ದ ಕಡೆ ನಗು ಅಷ್ಟೇ, ನಗು ಬಿಟ್ರೆ ಬೇರೆ ಯಾವತ್ತು ನಾನು ಅವ್ನ ಹತ್ತಿದ್ದು ನೋಡಿಲ್ಲ. ಅವ್ನು ಈ ಸ್ಥಿತಿಯಲ್ಲಿ ಅವನು ಊರಿಗೆಲ್ಲ ಕರಿಯೋನು, ಬನ್ನಿ ನಮ್ಮೂರ ಹತ್ರ ಬೀಚ್ ಎಲ್ಲ ಇದ್ದೆ, ಗಮ್ಮತ್ ಮಾಡುವ, ಚೆನ್ನಾಗಿರುತ್ತೆ ಅಂತ. ಬರ್ತೀನಿ ಆದ್ರೆ ನಾವ್ ಯಾವತ್ತು ಈ ಪರಿಸ್ಥಿತಿಯಲ್ಲಿ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಅವನ್ ದೊಡ್ಡ ಆಸೆ ಅಂದ್ರೆ ಅವ್ನ್ ತಂದೆ ಕೂಡ ಇಲ್ಲ, ತಂಗಿ ಮದ್ವೆ ಮಾಡ್ಬೇಕು. ಅವ್ನ್ ನನಗ್ ಗೊತ್ತಿರ್ಲಿಲ್ಲ. ಇದು ನನ್ಗೆ ರೀಸೆಂಟ್ ಆಗಿ ಗೊತ್ತಾಗಿದ್ದು. ಅವನು ವಿನ್ನಿಂಗ್ ಅಮೌಂಟ್ ಕೂಡ ನಮ್ ಕಾಮಿಡಿ ಕಿಲಾಡಿಯಲ್ಲಿ ವಿನ್ ಆದ ಅಮೌಂಟ್ ಕೂಡ ಅವನ್ ತಂಗಿ ಮದ್ವೆಗೆ ಅಂತ ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ಇಟ್ಕೊಂಡಿದ್ದ. ಅವನ್ ಫ್ಯಾಮಿಲಿಗೆ ಒಳ್ಳೇದಾಗ್ಬೇಕಷ್ಟೆ. ನಾವಿವತ್ತು ಮಾತಾಡೋ ಪರಿಸ್ಥಿತಿ ಇಲ್ಲ. ಯಾಕಂತ ಹೇಳಿದ್ರೆ ಅವನು ನಗ್ನಗ್ತಾ ಹೋಗಿ ನಮ್ಮ ಮಾತನ್ನೆಲ್ಲ ನಿಲ್ಲಿಸಿ ಹೋಗಿದ್ದಾನೆ. ಏನಿಲ್ಲ, ಅವನು ಸಣ್ಣ ಕಲಾವಿದನಾಗಿ ಇಲ್ಲಿ ತುಳು ರಂಗಭೂಮಿಯಿಂದ ನಾಟಕಗಳನ್ನ ಮಾಡಿಕೊಂಡು, ಬೇರೆ ಬೇರೆ ತಂಡಗಳಲ್ಲಿ ಅಭಿನಯಗಳನ್ನ ಮಾಡಿಕೊಂಡು, ಬೇರೆ ಪ್ರೈವೇಟ್ ಚಾನೆಲ್ಗಳಲ್ಲಿ ಕೆಲಸಗಳನ್ನ ಮಾಡಿಕೊಂಡು ತುಂಬ ಕಷ್ಟಪಟ್ಟು ಜೀವನವನ್ನು ಕಟ್ಟಿರುವಂಥ ನಮ್ಮ ನೆಚ್ಚಿನ ರಾಕಿ. ಆ್ಯಕ್ಚುಲಿ ಯಾವತ್ತು ಪ್ರೀತಿಯಿಂದ ಎಲ್ಲಿ ಸಿಕ್ಕರು ಹಿತ್ತು ಅಂತ ಕರೀತಿದ್ದ. ಬಟ್ ಈಗ ಈಗಲೂ ಅನಿಸಿದವನ್ನ ನಾನು ಕರಿತಿದ್ದಾನೆ ನಾನು ಫೀಲೇ ಹಾಗೆ ಆಗ್ತಿದೆ. ಅದರಲ್ಲ ಒಂದು ದೊಡ್ಡ ಕನಸು ಏನಂತ ಹೇಳಿದ್ರೆ, ತಂಗಿದ್ದು ಮದುವೆಯನ್ನ ತುಂಬಾ ಪ್ರೀತಿಯಿಂದ ಇಷ್ಟಪಟ್ಟು ಅದನ್ನೇ ಮಾಡ್ಬೇಕಂತ ಹೇಳಿದ್ದೆ. ಮತ್ತೊಂದು ಅಮ್ಮನನ್ನ ಪ್ರೀತಿಯಿಂದ ನೋಡ್ಕೋಬೇಕು ಅಂತ. ಎಲ್ರು ಒಂದು ಕೇಳ್ತಿದ್ರು ಸುಮ್ಮನೆ ತಮಾಷೆಗೆ, ರಾಕಿ ನೀನು ಮದ್ವೆ ಆಗಲ್ಲ ಅಂತ ಹೇಳುವಾಗ ಅವನು ಹೇಳ್ತಿದ್ದ ಆನ್ಸರ್ ಒಂದೇ, ಇದು ನಾನು ಒಂದ್ ವೇಳೆ ಮದ್ವೆ ಆದ್ರೆ ಬಂದವರು ತಾಯಿನ ಹೇಗ್ ನೋಡ್ಕೋತಾರೆ ಅಂತ ಗೊತ್ತಿಲ್ಲ, ಅದ್ರ ಬದಲು ನಾನೇ ತಾಯಿ ಜೊತೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕನ್ನೋಂಥ ಆಸೆ ತುಂಬಾ ಇತ್ತು ಅವನಿಗೆ. ಅದೇ ಏನ್ ಹೇಳೋದು ಅಂತ ಹೇಳಿದ್ರೆ, ಎಲ್ಲರ ಹತ್ರ ಈಗಾಗ್ಲೇ ಕೆಲವರೆಲ್ಲ ನಮ್ಮ ಚಿತ್ರರಂಗದವರ ಹತ್ರ ಹೇಳಿ ಕೂಡ ಸಹಾಯ ಮಾಡುದು ಅಂತ ಹೇಳಿದ್ದಾರೆ. ನಮ್ಮ ಇಲ್ಲಿ ತುಳು ಚಿತ್ರರಂಗಭೂಮಿ ಇರ್ಬೋದು, ರಂಗಭೂಮಿಯಿಂದ ಇರ್ಬೋದು, ಎಲ್ರು ಅದು ಯಾರಾದ್ರೂ ಜವಾಬ್ದಾರಿ ತಕೊಂಡು ಇವರ ಮನೆಗೆ ಆಧಾರ ಆಗೋ ತರ. ಯಾಕಂತ ಹೇಳಿದ್ರೆ
ಈಗ ನಿಮ್ಗೆ ಗೊತ್ತಿರೋ ಹಾಗೇನೆ ಅವನು ಮನೆಗೊಬ್ಬ ಆಧಾರ ಸ್ತಂಭ ಆಗಿದೆ. ಈಗ ಆಧಾರ ಸ್ತಂಭವನ್ನೇ ಕಳ್ಕೊಂಡಿರುವಂತ ಮನೆಗೆ ಅವನು ಆದಷ್ಟು ಯಾರಾದ್ರೂ ಇವರ ಮನೆಗೆ ಅವರ ತಂಗಿಯನ್ನ ಮದುವೆ ಮಾಡ್ಲಿಕ್ಕೆ ಇರ್ಬೋದು, ಮನೆಗೆ ಆಧಾರ ಆಗುವಾಗ ಎಲ್ರು ಹೆಲ್ಪ್ ಮಾಡಿ ಅಂತ ನಾವು ಬೇಡ್ಕೋತಿದ್ದೇವೆ. ಆಕ್ಚುಲಿ ನಮ್ಮ ಅಣ್ಣ ಆಗಿರೋದ್ರಿಂದ ರಾಕಿ ಬೇರೆ ಅದೇ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ. ನಮ್ಮ ರಾಕಿ ಇಲ್ಲಿ ಉಳಿದಿದ್ದಾನೆ, ಕಣ್ ಮುಂದೆ ಕಾಣಿಸ್ತಿಲ್ಲ, ಅದೇ ತುಂಬಾ ಬೇಜಾರಿದೆ. ನಾವು ರಾಕಿನ ಸಾಧನೆ ಬಗ್ಗೆ ಮಾತಾಡ್ಬೇಕು ಅಂತ ಯಾವಾಗ್ಲೂ ಹಾತೊರಿತಿದ್ವಿ ನಮ್ಮ ಟೀಮಲ್ಲಿ. ಇವತ್ತು ಈ ಸ್ಥಿತಿಯಲ್ಲಿ ಮಾತಾಡ್ತಿದೀವಿ ಅಂತ ನಮ್ಗೆ ಗೊತ್ತಿಲ್ಲ, ಈ ಸ್ಥಿತಿಯಲ್ಲಿ ಮಾತಾಡೋ ಅವಕಾಶ ಸಿಗತ್ತೆ ಅಂತಲೂ ಗೊತ್ತಿರ್ಲಿಲ್ಲ. ಇವತ್ತೆಲ್ಲರೂ ಬಂದಿದ್ದಾರೆ ಇಷ್ಟೇ. ನಗ್ನಗ್ತಾ ಬಂದಿದ್ದ, ನಗ್ನಗ್ತಾನೆ ಹೋಗಿದ್ದಾನೆ. ನಾವೆಲ್ಲ ಅಳ್ತಾ ಇದ್ವಿ ಅಷ್ಟೇ. ನಾನು ನಮ್ದು ದಸ್ಕತ್ ಅಂತ ಮೂವಿ ಕನ್ನಡದಲ್ಲಿ ರಿಲೀಸ್ ಆಗುವಾಗ ಕಾಲ್ ಮಾಡಿದ್ದೆ, ಬಾ ಎಲ್ಲ ಹುಲಿ ವೇಷ ಎಲ್ಲ ಇದೆ, ಕುಣಿಯಾಣ ಎಲ್ಲ ಒಟ್ಟಿಗೆ ಸೇರಿತ್ತು. ಅವನಿಗೆ ಬರೋಕ್ಕಾಗಲಿಲ್ಲ, ಬ್ಯುಸಿ ಇದ್ದ ಅಷ್ಟೇ. ಆಮೇಲೆ ನಂಗೆ ಸಿಗ್ಲಿಲ್ಲ ಮಾತಾಡಿ. ಅವನು ಆ್ಯಕ್ಚುಲಿ ಕಾಂತಾರ 2 ಅಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾನೆ, ಒಂದು ಒಳ್ಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾನೆ. ನಮಗೆಲ್ಲ ಸಂಭ್ರಮ ಇತ್ತು, ಒಳ್ಳೆ ಕ್ಯಾರೆಕ್ಟರ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಅಂತ. ಶೋಗಳಲ್ಲೂ ಕೂಡ ಮಿಂಚ್ತಾ ಇದ್ದ. ಇಷ್ಟು ಬೇಗ ಅವನ ಒಂದು ಜರ್ನಿಯನ್ನು ಸ್ಟಾಪ್ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ಅಂದ್ರೆ ಅದೇ, ನಾವು ಇಷ್ಟು ಜನರು ಇವತ್ತು ಇಲ್ಲಿ ಏನ್ ಸೇರಿದ್ದಾರೆ ಇದೆಲ್ಲ ಕೂಡ ಅವನ ಅಭಿಮಾನಿ ಬಳಗನೆ. ಬಿಕಾಸ್ ಅವನು ಯಾವಾಗ್ಲೂ ಒಬ್ರಿಗೆ ನೋವು ಮಾಡಿದವನಲ್ಲ, ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿದ್ದವನು. ಅವನಿಗೆ ನೋವಿದ್ರು ಕೂಡ ತೋರಿಸ್ಕೊಳ್ತಿರ್ಲಿಲ್ಲ, ಎಲ್ಲರ ಜೊತೆ ಮಿಂಗಲ್ ಆಗಿ ಜಲ್ಲಾಗಿದ್ದವನು. ಲೈಫಲ್ಲಿ ತುಂಬಾ ಖುಷಿಯನ್ನು ತೋರಿಸಿದವನು ಅವನೇ ನಮ್ಮ ಇಡೀ ಟೀಮಲ್ಲಿ. ರಾಕೇಶ್ ನಮ್ಮೊಟ್ಟು ಒಂಜಿ ಸಾರಿ ರಾಕೇಶ್ ಪೂಜಾರಿ ಇವರು ನಮ್ಮ ತಂಡದಲ್ಲಿ 5 ವರ್ಷದಲ್ಲಿ ನಮ್ಮ ಒಟ್ಟಿಗೆ ನಾಟಕ ತಂಡದಲ್ಲಿ ಒಬ್ಬ ಕಲಾವಿದ ಆಗಿದ್ದರು. 5 ವರ್ಷದ ನಂತರ 2014ರಿಂದ ನಮ್ಮೊಟ್ಟಿಗೆ ಇದ್ರು. ನಂತರ ಒಂದು 17ನೇ ಇಸ್ವಿಗೆ ಕಾಮಿಡಿ ಕಿಲಾಡಿಗೆ ಅಲ್ಲಿ ಜಾಯಿನ್ ಆದರು. ಅದ ನಂತರ ನಮ್ಮೊಟ್ಟಿಗೆ ನಮ್ಮ ತಂಡದಲ್ಲಿ ಒಂದು ಒಳ್ಳೆ ಬಾಂಧವ್ಯನ ಇಟ್ಕೊಂಡಿದ್ರು. ಏನಂದ್ರೆ ಒಬ್ಬ ಉತ್ತಮ ಕಲಾವಿದ. ಈಗ ಏನು ಹೇಳುದಂದ್ರೆ ಈ ಸಮಯದಲ್ಲಿ ಒಂದು ಒಬ್ಬ ಒಳ್ಳೆ ಕಲಾವಿದನನ್ನ ಕಳ್ಕೊಂಡಿದ್ದೇವೆ, ಇದೊಂದು ಬೇಸರ. ಮತ್ತೆ ನಿನ್ನೆ ದಿನಾನು ಅಷ್ಟೇ, ನಾವು ನಾಟಕದಲ್ಲಿರುವಾಗ ಫೋನ್ ಬಂತು 2 ಗಂಟೆ ಹೊತ್ತಿಗೆ. ಹೋಗಿ ನೋಡುವಾಗ ಈ ಸ್ಥಿತಿಯಲ್ಲಿ ರಾಕೇಶ್ ನಾನು ನೋಡ್ಬೇಕಾಯ್ತು. ಬಹುಶಃ ತುಂಬಾ ದುಃಖಕರ ವಿಷಯ ಅಂತ ಹೇಳ್ಬೇಕು. ಈ ಸಮಯದಲ್ಲಿ ನಮ್ಮ ತಂಡದಲ್ಲಿ ಬಹುಶಃ 5 ವರ್ಷದಿಂದಲೂ ಒಂದು ಒಳ್ಳೆಯ ಒಬ್ಬ ಉತ್ತಮ ಕಲಾವಿದ ಆಗಿ ಅವ ಕೊಟ್ಟ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇದ್ದ ನಮ್ಮ ರಾಕೇಶ್. ನಾವು ಈ ಸಂದರ್ಭದಲ್ಲಿ ಅವರ ತಾಯಿ, ಅವರ ಮಿತ್ರರು ಅವರಿಗೆ ಒಂದು ಸಹಿಸುವಂತ ಒಂದು ಶಕ್ತಿಯನ್ನು ದೇವರು ಕೊಡ್ಬೇಕು, ಅದೇ ಹೇಳುದು ಈ ಸಂದರ್ಭದಲ್ಲಿ ಅಷ್ಟೇ. ತಂಗಿಯ ಹೌದು, ತಂಗಿಯ ಮಾಡುವ ಎಲ್ಲ ಇದೆ. ಅವನು ಹೇಳ್ತಾ ಇದ್ದ ಒಂದು ತಂಗಿಯ ಮದುವೆ, ಮತ್ತೆ ಈ ಫಿಲ್ಮಲ್ಲಿ ಎಲ್ಲ ಇದ್ದ, ಕನ್ನಡ ಫಿಲ್ಮು ತುಳು ಫಿಲ್ಮಲ್ಲಿ ಎಲ್ಲ ಇತ್ತು, ಅವನು ಹೋಗ್ತಾ ಇದ್ದ. ಮತ್ತೆ ಮೊನ್ನೆ ನಮ್ಮ
ಇಲ್ಲಿ ದಸ್ಕತ್ ಮೂವಿಗೂ ಕೂಡ ಬರ್ತಾ ಇದ್ದ ಇಲ್ಲಿ ಒಂದು ಪ್ರಮೋಷನ್ಗಾಗಿ. ಪ್ರತಿಯೊಬ್ಬ ಎಲ್ಲರೊಟ್ಟಿಗೆ ಒಬ್ಬ ಹೇಗಿದ್ದ ಅಂದರೆ ಒಂದು ಫ್ರೆಂಡ್ಲಿ ಆಗಿ, ಇಲ್ಲೆಷ್ಟು ಊರಲ್ಲಿ ಬಂದರೆ ಫ್ರೆಂಡ್ಲಿ ಆಗಿದ್ದ. ಅದೇ ನಿನ್ನೆ ದಿನ ಈ ಥರ ಆಯಿತು. ಅಲ್ಲಿಂದ ನಾವು ಒಟ್ಟಿಗೆ ಇದ್ದೇವೆ. ಕಾಂತಾರದಲ್ಲಿ ಆಕ್ಟ್ ಮಾಡಿದಾರಲ್ಲ, ಕಾಂತಾರದಲ್ಲಿ ಒಬ್ರು ಆಕ್ಟ್ ಮಾಡ್ತಾ ಇದ್ದಾರೆ ಅವರು. ಕಾಂತಾರದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ರು ಇದ್ರ ಬಗ್ಗೆ? ಇಲ್ಲ, ರೋಲ್ ಇದೆ ನಮಗೆ ಅಂತ ಹೇಳಿ. ನಮ್ಗೆ ಅಂದ್ರೆ ಒಂದು ಜಾಸ್ತಿ ಬ್ಯಾಂಗ್ಳೂರಲ್ಲಿ ಇದ್ದಲ್ಲ, ನಮ್ಮ ಊರಲ್ಲಿ ಬರುವಾಗ ಒಂದು ಯಾವಾಗೊಮ್ಮೆ ಭೇಟಿ ಆಗ್ತಿದ್ದೆ ಹಾಗೆ ಆಗ್ತಿದ್ದ. ಥ್ಯಾಂಕ್ ಯು. ಮುಟ್ಟೋಡ್ಚಿ ಇದು ನಾನು ನಿಮಗೆ ಒಂದು ಸೈಡ್ ಬಲೆ पूरा विदाई बोले तू ना विदाई बोले पहिले पहिले तू दाय ना कुल नाटे उंतो विदाई बोले पूरा रप्पा विदाई बोले अरे अल्प ले पूरा होतले ಅಡೆ ಬರ್ಪಿನಗಲ್ ಬೇಕು ಅಲ್ತು ಅಲ್ಲಿ ಅಡೆ ಬರ್ಪಿನಗಲ್ ಅಲ್ತು ಮುಂತಾಗಲ್ ಮಾತ್ರ ಮುಂತಾಗಲ್ ಮಾತ್ರ ಎಷ್ಟು ಕೋಲೆ ಕೋಲೆ ಅಡೆ ಬರ್ಪಿನಗಲ್ ಅಲ್ತು ಅಲ್ಲಿ ಲೇಟ್ ಆಗ್ಬೋದು ಇಂಚೆ ಬಲೆ ಇಲ್ಲ ಬರ್ಪಿನಗಲ್ ಅಲ್ತು ಬೇಬಲೆ ಬತ್ತ ಬೇಬಲೆ ಆಂಡ 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 ಪೂರ ಆಂಡ ಬೇಬಲೆ ಬಾ ಬೇಗ ಬೇಗ ಆಯ್ತಾ ಸರ್ ಆಯ್ತಾ ಸರ್ ಬೇಗ ಬೇಗ ಬಲೆ ಬೇಬಲೆ ಆಯ್ತು
ಇಡೀ ಕರ್ನಾಟಕನ ನಗಿಸ್ತಂತಹ ನಮ್ಮ ಕುಟುಂಬ, ನಾವೆಲ್ಲರೂ ಏನು ನಿಂತೀವಿ, ನಮ್ಮೆಲ್ಲರೂ ಕುಟುಂಬದ ಒಂದು ಕೂಸು. ಸೊ ಇವತ್ತು ಇಲ್ಲ ಅನ್ನೋ ಒಂದು ಬೇಸರ ತುಂಬ ಇದೆ, ತುಂಬ ನೋವಾಗ್ತದೆ ಆ ವಿಷಯ ಕೇಳಿದಾಗಲೇ. ಯಾಕಂದರೆ ನಾನು ಇದುವರೆಗೂ ಮಂಗಳೂರಿನ ಗೆಳೆಯರು ತುಂಬ ಜನ ಇದ್ದಾರೆ. ನನ್ನ ಸೀಸನ್ 1 ಆಗಿರ್ಬೋದು, 2 ಆಗಿರ್ಬೋದು, ತುಂಬ ಜನ ಇದ್ದಾರೆ. ಆದರೆ ಯಾವುದೂ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿರಲಿಲ್ಲ ಮಂಗಳೂರಿಗೆ. ಸೊ ಈ ಥರದ್ದೊಂದು ಇನ್ಸಿಡೆಂಟ್ ಆಗಿ ಈ ಥರ ಬರಬೇಕಾಯ್ತಲ್ಲ ಅನ್ನೋ ಒಂದು ಬೇಜಾರು ಬಹಳ ಇದೆ. ಒಬ್ಬ ಒಳ್ಳೆ ಗೆಳೆಯ, ನಾನು ಹೇಳಿದಾಗೆ ಯಾರೂ ಕೂಡ ಅದನ್ನ ಎಲ್ಲಿ ಯಾರ ಜೊತೆಲಿ ಇದ್ರು ನಗ್ನಗ್ತಾ, ರಿಹರ್ಸಲ್ ಟೈಮಲ್ಲೂ ನಗ್ತಾ, ಸ್ಟೇಜ್ ಮೇಲೂ ನಗಿಸ್ತಾ ಇದ್ದಂಥ ವ್ಯಕ್ತಿ. ಅದೇ ನಾನು ಹೇಳಿದ್ನಲ್ಲ, ಇದೆಲ್ಲ ನಮ್ಮ ಕುಟುಂಬನೇ. ಇದು ಸೀಸನ್ 1 ಸೀಸನ್ 2 ಅಂತ ಏನಿಲ್ಲ, ಎಷ್ಟೇ ಸೀಸನ್ಗಳಾದರೂ ಅದೆಲ್ಲ ನಮ್ಮ ಕುಟುಂಬನೇ. ಸೊ ಆ ಕುಟುಂಬದ ಒಂದು ಕೂಸು ಇಲ್ದಂಗೆ ಆಗಿದೆ. ಒಂದು ಅಂತಂದರೆ ಸ್ವಲ್ಪ ದಿನಗಳ ಹಿಂದೆ, ಸ್ವಲ್ಪ ವರ್ಷಗಳ ಹಿಂದೆ ಅವರ ತಂದೆನ ಕಳ್ಕೊಂಡಿದ್ರು ಅಂತ ಹೇಳಿದ್ರು. ಇದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಇವಾಗ ಬರಬೇಕಾದ್ರೆ ಮತ್ತೆ ಎಲ್ಲ ವಿಷಯಗಳನ್ನ ಕೇಳ್ಕೊಂಬಂದಾಗ ಅನಿಸಿದ್ದು, ತಂದೆ ಕಳ್ಕೊಂಡಿದ್ರು. ಮನೆಗೆ ಆಧಾರ ಸ್ತಂಭವಾಗಿದ್ದು ನಮ್ಮ ರಾಖಿ. ಸೊ ಈಗ ಅವನನ್ನು ಕಳ್ಕೊಂಡಿರೋಂಥ ತಾಯಿ ಮತ್ತು ತಂಗಿ. ಆದರೆ ನಾವು ರಾಖಿ ಇಲ್ಲ, ಆದರೆ ರಾಖಿ ಸ್ಥಾನದಲ್ಲಿ ನಾವೆಲ್ಲರೂ ಇರ್ತೀವಿ. ಆ ತಾಯಿಗೆ ತಂಗಿಗೆ ಸಪೋರ್ಟ್ ಆಗಿ ನಾವೆಲ್ಲರೂ ನಿಂತ್ಕೊಂತೀವಿ ಅಂತ ಹೇಳ್ಬಿಟ್ಟು ನಾವು ಹೇಳೋದು ಇಷ್ಟಪಡ್ತೀವಿ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಅಮ್ಮ ಮಗಳಿಗೆ ಈ ನೋವನ್ನು ಭರಿಸುವಂಥ ಶಕ್ತಿನ ದೇವ್ರು ಕೊಡ್ಲಿ ಅಂತ ಹೇಳ್ತೀವಿ. ಆದರೆ ಅವರು ಎಲ್ಲನೂ ಮಾಡ್ತಾರೆ. ಇಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ನ ಈ ಏಜ್ಗೆ ಕೊಟ್ಟು ಇಡೀ ಕರ್ನಾಟಕ ಜನ ಗುರುತಿಸ್ಕೊಳ್ಳೋ ಥರ ಮಾಡಿ ಇಷ್ಟು ಬೇಗ ಮತ್ತೆ ವಾಪಸ್ ಕರ್ಕೊಳ್ಳುವಂಥ ತಪ್ಪನ್ನ ಯಾಕೆ ಮಾಡ್ದಪ್ಪ ಭಗವಂತ ಅಂತ ಒಂದು ಪ್ರಶ್ನೆ ನಾವು ನನ್ನ ಕಡೆ ಇಡ್ತೀವಿ. ತುಂಬಾ ಗ್ಯಾಪ್ ಇದ್ರು, ಆ ಅಟ್ಯಾಚ್ಮೆಂಟ್ ಹೇಗೆ ಅಂತ? ಅದೇ ಸರ್, ಅದು ಆದ್ಮೇಲೂ ಕೂಡ ಹೇಳಿದೆ, ನಾವೆಲ್ಲರೂ ಕುಟುಂಬ. ಯಾಕಂದ್ರೆ ಕಾಮಿಡಿ ಕಿಲಾಡಿಗಳು ಅನ್ನೋ ಪ್ರೋಗ್ರಾಮ್ ಆದ್ಮೇಲೂ ಕೂಡ ನಾವು ಚಾಂಪಿಯನ್ಶಿಪ್ ಅಂತ ಮಾಡಿದ್ವಿ. ಅವಾಗ ಸೀನಿಯರು ಜೂನಿಯರು ಅನ್ನೋದೇನಿಲ್ಲ, ಎಲ್ಲರೂ ಒಟ್ಟಿಗೆ ಗುಂಪು ಮಾಡಿ ಆ ಕಾರ್ಯಕ್ರಮ ಮಾಡಿದ್ವಿ. ಅವಾಗ ಎಲ್ಲರೂ ಕೂಡ ಮತ್ತೆ ಒಂದಾಗಿ ಮತ್ತೊಂದು ಕುಟುಂಬ ದೊಡ್ಡದಾಗ್ತಾ ಹೋಗ್ತಾ ಅಷ್ಟೇ. ಒಂದಲ್ಲ 12 ಜನ ಇದ್ವಿ, 15 ಜನ ಇದ್ವಿ. ಆಮೇಲೆ ಮತ್ತೆ ಎರಡನೇ ಸೀಸನ್ ಬಂತು, ಅವರೊಂದು 15 ಜನ ಸೇರ್ಕೊಂಡ್ರು, 30 ಜನ ಆದ್ವಿ. ಸೊ ಈ ಥರ ದೊಡ್ಡ ಕುಟುಂಬ ಆಯ್ತಾ ಹೋಯ್ತು. ಸೊ ಆ ಒಂದು ಬಾಂಡಿಂಗು, ಆ ಒಂದು ಪ್ರೀತಿ ನಮ್ಮೆಲ್ಲರ ಮಧ್ಯದಲ್ಲಿ ಇರೋದಕ್ಕೋಸ್ಕರನೇ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ. ಸೊ ನಾನು ಹೇಳೋದಷ್ಟೇನೆ, ಸೊ ತಾಯಿ ಮಗಳಿಗೆ ನಾವೆಲ್ಲರೂ ಜೊತೆಲಿರ್ತೀವಿ, ನೀವುಗಳು ಕೂಡ ಜೊತೆಲಿರಿ ಅಂತ ಕೇಳ್ಕೊಂತೀವಿ. ಈಗ ಸರ್ಕಾರದ ಫಿಲ್ಮ್ ಇಂಡಸ್ಟ್ರಿ ಈ ಸಹಾಯಕ್ಕೆ ನೀಡಬೇಕು ಈ ವಿಷಯದಲ್ಲಿ ಫ್ಯಾಮಿಲಿ ಅಷ್ಟು ಗಟ್ಟಿ ಇಲ್ಲ. ತಂಗಿ ಮದ್ವೆ ಮಾಡ್ಬೇಕು ತುಂಬಾ ವರ್ಷಗಳ ಆಸೆ ಅವನಿಗೆ. ದಯಮಾಡಿ ಅವ್ನು ತುಂಬಾ ಒಳ್ಳೆ ಕಲಾವಿದ. ಇವಾಗ ಅವ್ನ ಲೈಫಲ್ಲಿ ಒಂದು ದೊಡ್ಡ ಸಕ್ಸಸ್ ನ ನೋಡ್ತಿದ್ದ. ಯಾರೆಲ್ಲ ಪ್ರಾಮಾಣಿಕವಾಗಿ ಕಲಾವಿದ್ರಿಗೆ ಏನಾದ್ರು ಸಹಾಯ ಮಾಡ್ಬೇಕು ಅಂತಿದ್ರೆ ದಯಮಾಡಿ ಅದೊಂದು ಕೆಲ್ಸಕ್ಕೆ ಅವನ ಆಸೆ, ಅವ್ನ ಲೈಫಲ್ಲಿ ಇದ್ದಿದ್ದ ಗುರಿನೇ ಅದೊಂದು, ನನ್ನ ತಂಗಿ ಮದ್ವೆ ನಾನು ತುಂಬಾ ಚೆನ್ನಾಗಿ ಮಾಡ್ಬೇಕು. ಇಲ್ಲಿ ನಾವು ದೊಡ್ಡ ಕುಟುಂಬ ಇದ್ದೀವಿ.
ಅಂದ್ರೆ ನಾವ್ ಹೇಳಿದ್ವಿ, ನಾವು ಕಾಮಿಡಿ ಕಿಲಾಡಿಗಳು ಅನ್ನೋದು ಒಂದು ದೊಡ್ಡ ಕುಟುಂಬ ಇದೀವಿ. ಈ ಕುಟುಂಬ ಏನಿದೆ, ಈ ಕುಟುಂಬ ಸದಸ್ಯರು ನಾವುಗಳೆಲ್ಲ ಏನಿದೀವಿ, ನಾವೆಲ್ಲರೂ ಇಲ್ಲಿ ನಿಂತ್ಕೊಂತೀವಿ ಅವ್ರ ಜೊತೆಗೆ. ಸೊ ಇದ್ರ ಜೊತೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ನಾವು ಒಬ್ಬ ಕಲಾವಿದನಿಗೋಸ್ಕರ ನಾವೆಲ್ಲರೂ ಸೇರ್ಕೊಂಡು ನಾವು ಇಡೀ ಟೀಮ್ ಎಲ್ಲ ಸೇರ್ಕೊಂಡು ನಾವು ಕೂಡ ಕೇಳ್ಕೊಂತ ಇದೀವಿ, ಸಪೋರ್ಟ್ ಆಗಿ ನೀವು ಕೂಡ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೇಳಿ. ಹೌದು ಸರ್, ಬಿಕಾಸ್ ಅವ್ರು ನಮ್ಮ ಹತ್ರ ಅದೊಂದೇ ಶೇರ್ ಮಾಡ್ಕೊಳ್ತಿದ್ದು. ಅವ್ನಿಗೆ ನಿನ್ಗೇನು ಆಸೆ, ನನಗೆ ನಮ್ಮಪ್ಪ ಇಲ್ಲ, ನಮ್ಮಪ್ಪನ ಜಾಗದಲ್ಲಿ ನಾನು ಇಟ್ಕೊಂಡು ನನ್ನ ತಂಗಿ ಮದ್ವೆನ ತುಂಬಾ ಜೋರಾಗಿ ಮಾಡಬೇಕು, ಅದೊಂದೇ ನನ್ನ ಆಸೆ. ನಾನು ಮದ್ವೆ ಆಗೋ ಆಸೆ ಕೂಡ ಇಲ್ಲ. ಅಷ್ಟೇ, ಅವಳೊಬ್ಬಳನ್ನ ತುಂಬಾ ಚೆನ್ನಾಗಿ ಮದ್ವೆ ಮಾಡ್ಕೊಟ್ಟು ಒಂದು ಒಳ್ಳೆ ಕಡೆ ಕೊಟ್ಬಿಟ್ರೆ ಒಬ್ಬ ಅಪ್ಪ ಆಗಿ ಏನ್ ಮಾಡ್ತಿದ್ರು ಆ ಜವಾಬ್ದಾರಿನ ನಾನು ತುಂಬಾ ನೀಟಾಗಿ ನಿಭಾಯಿಸ್ದಂಗೆ ಆಗುತ್ತೆ ಅಂತ ಅಷ್ಟೇ. ಅವ್ನು ಯಾವಾಗ ಕೇಳಿದ್ರು ದೊಡ್ಡ ಹೆಸರು ಮಾಡ್ಬೇಕು, ದುಡ್ಡು ಮಾಡ್ಬೇಕು, ನಮಗೂ ಅದನ್ನೇ ಹೇಳ್ತಿದ್ದೆ, ದುಡ್ಡು ಅಂತ ಸಾಯ್ಬೇಡಿ, ಎಷ್ಟು ದಿನ ಇರ್ತೀರ ಅಷ್ಟು ದಿನ ಖುಷಿಯಾಗಿರಿ ಅಂತ. ಅವ್ನು ಯಾವತ್ತೂ ಸ್ಟೇಜ್ ಮೇಲೆ ಆಕ್ಟ್ ಮಾಡ್ಲಿಲ್ಲ ಸರ್. ಅವ್ನು ಏನಿದ್ದ ಅವ್ನು ಹಾಗೆ ಬರ್ತಿದ್ದ ಸ್ಟೇಜ್ ಮೇಲೆ. ನಮಗ್ ಲಕ್ಕಿಲ್ಲ ಅಷ್ಟೇ, ಪುಣ್ಯ ಇಲ್ಲ ಅವ್ನ ಜೊತೆ ಜಾಸ್ತಿ. ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಬಹಳಷ್ಟು ಜನರನ್ನ, ಲಕ್ಷಾಂತರ ಜನರನ್ನ ನಗಿಸಿದವರು ಇವತ್ತು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಅವರ ಮನೆಯ ಪರಿಸ್ಥಿತಿ, ಅವರ ಸ್ನೇಹಿತರ ಪರಿಸ್ಥಿತಿಯನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೊಬ್ಬ ಬಹಳಷ್ಟು ಜನರನ್ನ ನಗಿಸಿದ ಕಲಾವಿದ ಹೀಗೆ ಹೋಗ್ತಾರೆ ಎದ್ದು ಹೋದಂಗೆ ಅಂತ ಹೇಳುವಂಥದ್ದು. ಇನ್ನೊಬ್ರು ಕಾಮಿಡಿ ಕಿಲಾಡಿಯ ಅನೀಶ್ ಪೂಜಾರಿ ವೇಣೂರು ನಮ್ಮ ಜೊತೆಗಿದ್ದಾರೆ. ಅವರು ದಸ್ಕತ್ ಮೂವಿಯ ಬೆಂಗಳೂರಿನ ರಿಲೀಸ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದು, ಈ ನಡುವೆ ಈಗ ಬೆಂಗಳೂರಿನಿಂದ ಗೆಳೆಯನನ್ನ ನೋಡ್ಲಿಕ್ಕಾಗಿ ಆಗಮಿಸಿದ್ದಾರೆ. ಅವ್ರ ಹತ್ರ ಮಾತಾಡಿಸ್ಬೇಕು. ಸರ್, ಏಕಾಏಕಿ ಹೃದಯಾಘಾತ, ಇದು ನಿಜಕ್ಕೂ ಆಘಾತ, ಏನ್ ಹೇಳ್ತಾರೆ? ಅದೇ ನಮ್ಗೆ ನಿನ್ನೆ ಕಾಲ್ ಬಂದಿತ್ತು. ನಮ್ಮ ಎಲ್ಲ ಗೆಳೆಯರೆಲ್ಲ ಒಟ್ಟಿಗೆ ಇದ್ವಿ ನಾವು. ಆಕ್ಚುಲಿ ಒಂದು ಲೋ BP ಮತ್ತೆ ಪಲ್ಸ್ ರೇಟ್ ಕಮ್ಮಿ ಆಯ್ತು ಅಂತ ಹೇಳಿದ್ರು. ನಮ್ಗೆ ಅಷ್ಟೇ ಗೊತ್ತಿರೋದು. ಅಂದ್ರೆ ಅದ್ರ ಇದು ಕೂಡ ಗೊತ್ತಿಲ್ಲ ಏನಾಗಿದೆ. ಅವನು ತುಂಬಾ ನಗ್ನಗ್ತಾ ಇದ್ದವನು, ಯಾವಾಗ್ಲೂ ನಮ್ ಜೊತೆ ನಗ್ನಗಿಸ್ತಾ ಕಾಮಿಡಿ ಮಾಡ್ಕೊಂಡೇ ಇದ್ದವನು. ಇವತ್ತಿಗೆ ಇಲ್ಲಿ ನೋಡಕ್ ಬಂದ್ವಿ. ಆಕ್ಚುಲಿ ಅಲ್ಲೂ ಅವನ ಮುಖ ನಗುವಾಗೇ ಇದೆ. ಸೊ ನಗ್ನಗ್ತಾ ಬಂದ, ನಗ್ನಗ್ತಾನೆ ಹೋದ, ಅಷ್ಟೇ ಹೇಳ್ಬೋದು. ಸೊ ಅಂದ್ರೆ ಅವರು ಕಡೆಯದಾಗಿ ಯಾವುದೋ ಒಂದು ಮೆಹಂದಿಯಲ್ಲಿ ಇದ್ರು. ಹೌದು, ಅದು ಸಹ ನಮ್ಗೆ ಗೊತ್ತಿರಲಿಲ್ಲ. ಯಾರೋ ಕ್ಲೋಸ್ ಫ್ರೆಂಡ್ ಇದ್ದ, ಆಕ್ಚುಲಿ ಫಂಕ್ಷನ್ ಅಲ್ಲಿ ಇದ್ದ. ಅಲ್ಲೇ ಏನೋ ತಲೆ ತಿರುಗಿ ಬಿದ್ದಿರೋದು ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ನಾವು ಅವರ ಸುತ್ತಮುತ್ತ ಇದ್ದ ಫ್ರೆಂಡ್ಸ್ ಕೂಡ ಅದೇ ಹೇಳಿದ್ರು. ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗಿದ್ದಾರೆ ಹಾಸ್ಪಿಟಲ್ಗೆ, ಬಟ್ ಅದು ಪ್ರಯೋಜನ ಆಗಲಿಲ್ಲ. ಇರ್ಬೇಕಿತ್ತು ಆಕ್ಚುಲಿ. ಅಂದ್ರೆ ಅವನ ಮನೆ, ಅಮ್ಮ, ತಂಗಿ, ತುಂಬಾ ದೊಡ್ಡ ಡ್ರೀಮ್ ಇತ್ತು ಅವನಿಗೆ. ತಂಗಿಗೆ ಒಂದು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ಬೇಕು, ಮತ್ತೆ ಅಮ್ಮ ನಾನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ನಾನು ಅಂತ. ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಿದ್ದಾನೆ. ಗೊತ್ತಿರ್ಲಿಲ್ಲ ನಮ್ಗೇನಂದ್ರೆ ಬೇರೆ ಲೆವೆಲ್ ಆರ್ಟಿಸ್ಟ್ ಅವನು ಆಕ್ಚುಲಿ. ಅಂದ್ರೆ ನಮ್ಮ ಟೀಮಲ್ಲಿ ತುಂಬಾ ಆಕ್ಟಿವ್ ಆಗಿದ್ದವನು ಅವನೊಬ್ಬನು. ಬಾಕಿಯವರೆಲ್ಲ ನಾವು ಇರ್ತೀವಿ, ಒಂದ್ಸಲ ಆಕ್ಟಿವ್ ಆಗ್ತೀವಿ, ಒಂದ್ಸಲ ಏನಾಯ್ತು. ಬಟ್ ಎಲ್ಲ ವಿಷಯಗಳಲ್ಲೂ ಆಕ್ಟಿವ್ ಆಗಿ, ಏನೇ ಬೇಜಾರಿದ್ರು ಅದನ್ನ ತೋರಿಸ್ಕೊಳ್ಳದೆ ಖುಷಿಯಾಗಿ ನಮ್ಮ ಜೊತೆ ಇದ್ದ.
ಹೇಗೆ ಹೋಗಿದ್ದು ಭಯಂಕರ ನಮಗೊಂದು ವೇದನೆ. ಕಾಮಿಡಿ ಕಿಲಾಡಿಯಲ್ಲಿ ಅವರು ನಿಮಗೆ ಜೂನಿಯರ್ ಅಲ್ವಾ? ಸೀಸನ್ 3ಯ ವಿನ್ನರ್, ಜೂನಿಯರ್. ಹೇಗೆ ಇರ್ತಾ ಇದ್ರು ಅಲ್ಲಿ? ಮತ್ತು ಈಗ ನೀವು ಕಡೆಯದಾಗಿ ಯಾವತ್ತು ಮಾತಾಡಿದ್ರು? ಅದೇ ನಂಗೊಂದು 6 ವರ್ಷದ ಪರಿಚಯ ಈಗ. ಅಂದ್ರೆ ಅವನು ಕಾಮಿಡಿ ಕಿಲಾಡಿ ಬಂದು ಸೀಸನ್ 1 ಆದ್ಮೇಲೆ ಅವ್ರು ಸ್ತ್ರೀಗೆ ಬಂದು ವಿನ್ನರ್ ಆದ ಬೇರೆ, ಮತ್ತೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನು ಮಾಡಿದ್ರು. ಅಂದ್ರೆ ನಾನು ಲಾಸ್ಟ್ ಮಾತಾಡಿದ್ದು ನಮ್ದು ಮೊನ್ನೆ ಕನ್ನಡದಲ್ಲಿ ದಸ್ಕತ್ ರಿಲೀಸ್ ಆಗುವಾಗ 9ನೇ ತಾರೀಕು ಸೆಲೆಬ್ರೇಷನ್ ಇತ್ತು. ಅವಾಗ ನಾನು ಹಿಂದಿನ ದಿವಸ ಹೇಳಿದ್ದೆ, ಬಾ ಹುಲಿ ಕುಣಿತ ಎಲ್ಲ ಇದೆ ಅಂದ್ರೆ ಅವನು ಮತ್ತೆ ಸೂರಜ್ ಎಲ್ಲ ತುಂಬಾ ಚೆನ್ನಾಗಿ ಹುಲಿ ಕುಣಿತಾ ಇದ್ರು. ಆ ಒಂದು ಆಸೆಯಿಂದಲೇ ಕರೆದಿದ್ದೆ, ಬಾ ನೀನು. ಬಟ್ ಅವನು ಹೇಳಿದ್ದೆ, ಇಲ್ಲ ನಮ್ಮ ಮನೆಯಲ್ಲೆಲ್ಲ ಪೂಜೆದೊಂದು ಕಾರ್ಯಕ್ರಮ ಇದೆ, ಬರ್ಲಿಕ್ಕೆ ಆಗುದಿಲ್ಲ, ಬೇಜಾರು ಮಾಡ್ಕೊಂಡು. ಅಂದ್ರೆ ಅವ್ನು ಅಷ್ಟು ಸಪೋರ್ಟ್ ಮಾಡ್ತಿದ್ದ. ಅಂದ್ರೆ ನನ್ನ ಜೊತೆ ಎಲ್ಲ ಪ್ಯಾಂಪ್ಲೆಟ್ ಎಲ್ಲ ಅಂಟಿಸ್ಲಿಕ್ಕೆಲ್ಲ ಬಂದಿದ್ದ. ಅದ್ರಲ್ಲಿ ನೆನೆಸುವಾಗ ಆಕ್ಚುಲಿ ಬೇಜಾರಾಗುತ್ತೆ ನಮ್ಗೆಲ್ರಿಗೂ. ಪ್ಯಾಂಪ್ಲೆಟ್ ಹಂಚ್ಲಿಕ್ಕೆ ತುಳು ಸಿನಿಮಾ ರಿಲೀಸ್ ಆಗುವಾಗ ನಮ್ಮ ಜೊತೆ ಇದ್ದು ಎಲ್ಲ ಮಾಡಿದ್ದಾನೆ. ಹೇಳಲಿಕ್ಕೆ ಏನಿಲ್ಲ, ಹೋಗಿದ್ದಾನೆ. ಸೊ ಅಂದ್ರೆ ಇವತ್ತು ಒಬ್ರು ಹೋಗ್ತಾರೆ, ನಾಳೆ ಇನ್ನೊಬ್ರು ಹೋಗ್ತಾರೆ ಅಂತ ಹೇಳ್ಬೋದು ಅಷ್ಟೇ. ರಾಖಿ ಅಂತಂದಾಗ ಒಂದು ಪ್ರಭಾವ ಅವ್ರದ್ದಿತ್ತು. ಯಾಕಂತಂದ್ರೆ ಅವ್ರದ್ದೇ ಆದಂತ ಒಂದು ಪ್ರಭಾವ ಇತ್ತು. ಸಿನಿಮಾ ರಂಗದಲ್ಲಿ ಮೂಡಿಸ್ತಾ ಇದ್ರು, ಬೆಳೀತಾ ಇದ್ರು. ತುಂಬಾ ಜನ ಹೇಳ್ತಾ ಇದ್ರು, ಒಳ್ಳೊಳ್ಳೆ ಹಾಸ್ಯ ಕಲಾವಿದರನ್ನೆಲ್ಲ ಹೋಲಿಕೆ ಮಾಡಿ ನೆಕ್ಸ್ಟ್ ಇವ್ರು ಬರ್ತಾರೆ, ರಾಖಿ ಆಗ್ತಾರೆ ಅನ್ನೋ ತರ ಎಲ್ಲ ಹೇಳ್ತಾ ಇದ್ರು. ಅಂದ್ರೆ ಇವನ್ ತುಂಬಾ ಜನ ಇದ್ದಾರೆ ಆರ್ಟಿಸ್ಟ್ಗಳು. ಬಟ್ ರಾಖಿಗೆ ಒಂದು ಪೊಟೆನ್ಶಿಯಲ್ ಇತ್ತು. ತುಂಬಾ ಟ್ರೈ ಮಾಡಿ 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 ಸೀಸನ್ 3ಗೆ ಬಂದಿದ್ದವನು. ಆ ಟ್ರೈಗೆ ದೊಡ್ಡ ಬೆಲೆ ಸಿಕ್ತು, ವಿನ್ನರ್ ಆದ. ನೆಕ್ಸ್ಟ್ ಇನ್ನೊಂದಷ್ಟು ಶೋಗಳು ಮಾಡಿದ. ನಾವು ಅನ್ಕೊಂಡಿದ್ವಿ ಇನ್ನು ದೊಡ್ಡ ಜರ್ನಿ ಇದೆ ಆರ್ಟಿಸ್ಟ್ ಆಗಿ ಅವನಿಗೆ ಅಂತ. ಬಟ್ ದೇವ್ರು ಮೋಸ್ಟ್ಲಿ ಇಷ್ಟೇ ಸಾಕು ಅವನ ಸಾಧನೆ ಅನ್ನೋದನ್ನ ಮೋಸ್ಟ್ಲಿ ಮಾಡಿದ್ದಾರೆ ಅಷ್ಟೇ. ತಂದೆಯನ್ನ ಕಳ್ಕೊಂತಾರೆ. ಈಗ ಮನೆ ಪರಿಸ್ಥಿತಿ ಇದನ್ನ ನೆನೆಸಿದಾಗ, ಅದೇ ಅಮ್ಮನು ತುಂಬಾ ಸಾಫ್ಟ್ ಆಕ್ಚುಲಿ, ತುಂಬಾ ಪಾಪ ಅವರು. ಅಪ್ಪ 2 ವರ್ಷದ ಹಿಂದೆ ತೀರ್ಕೊಂಡಿದ್ದಾರೆ. ನಾವ್ ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಈಗ ನನಗೆ ಮಾತು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇರ್ಬೇಕಿತ್ತು ಆಕ್ಚುಲಿ ರಾಖಿ. ನಾವು ಮಾಸ್ಟರ್ ಆನಂದ್ ಜೊತೆಗೆ ಮಾತಾಡಿದ್ವಿ. ಅವ್ರು ಹೇಳ್ತಾ ಇದ್ರು, ಅವ್ರನ್ನ ರಾಖಿ ನನಗೊಂಥರ ಪಮೋರಿಯನ್ನ ಇದ್ದಂಗೆ ಅಪ್ಕೊಂಡು ಮುದ್ದಾಡ್ತಾ ಇದ್ದೆ. ಅಲ್ಲಿದ್ದವ್ರು ಎಲ್ರು ಕೂಡ ಅವನೇನಂತಂದ್ರೆ, ನನ್ಗೆ ಎಸ್ಪೆಷಲಿ ನಾನು ಅವನ್ನ ಎಲ್ರು ರಾಖಿ ಅಂತಾರೆ, ನಾನು ರಾಕು ಅಂತ ಹೇಳೋದು. ಅವ್ನು ಜಾಸ್ತಿ ಅವ್ನು ಸ್ವಲ್ಪ ರಾಕ್ ಆಗಿರ್ತಾನೆ ಅಂತ. ಅಂದ್ರೆ ಅದೇ ಹೇಳಿದ್ದೆ ನಾನು, ನೀನ್ ರಾಕ್, ಅದಕ್ಕೆ ರಾಕ್ ಅಂತ ಕರಿತೀನಿ ಅಂತ ಯಾವಾಗ್ಲೂ ಕರಿತಾನೆ ಇದ್ದೆ. ಹಾಗೆ ಅಲ್ಲಿದ್ದವ್ರ ಜೊತೆನೂ ಹಾಗೆ ಅವನು ಚಿವುಟೋದು, ಚೇಷ್ಟೆ ಮಾಡೋದು, ಮತ್ತೆ ಹ್ಯಾಪಿ ಆಗಿರೋದು, ಕೋಪ ಬರ್ಸೋದು, ಮತ್ತೆ ಖುಷಿ ತರಿಸೋದು, ಹಂಗಿದ್ದವನು ಅವನು. ಅಂದ್ರೆ ಎಲ್ಲೂ ಬೋರ್ ಇಲ್ಲ ಅವನಿದ್ರೆ. ಅಲ್ಲಿದ್ರೆ ಅವನು ರಾಖಿ ಇದ್ರೆ ಎಂಜಾಯ್, ಎಲ್ರು ಖುಷಿ ಖುಷಿಯಾಗಿರ್ತಾರೆ. ಅದಕ್ಕೆ ನಾನು ಹೇಳಿದ್ದು, ಬರುವಾಗ್ಲೂ ನಗ್ತಾ ಬಂದಿದ್ದ, ಮೋಸ್ಟ್ಲಿ ಹೋಗುವಾಗ್ಲೂ ನಗ್ತಾನೆ ಹೋಗಿದ್ದೆ. ಅವ್ರು ದೊಡ್ಡ ಡ್ರೀಮ್ ಇಟ್ಕೊಂಡಿದ್ರು ಅಂತ ಏನಾದ್ರು ಹೇಳಿದಾರ ನಿಮ್ಮ ಹತ್ರ? ಇಲ್ಲ, ಅಂತದ್ದು ಹೇಳಿಲ್ಲ. ಬಟ್ ಅವನು ಇದ್ರಲ್ಲೇ ನಮ್ಗೆ ಕಾಣ್ತಾ ಇತ್ತು, ಅವನಿಗೊಂದು ಆಸೆ ಇತ್ತು. ಅಂದ್ರೆ ಅಷ್ಟೆಲ್ಲ ಮಾಡಿದಾನಲ್ಲ, ದೊಡ್ಡ ದೊಡ್ಡ ಬ್ಯಾನರ್ ಅಡಿಯಲ್ಲಿ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ಬೇಕು, ಮತ್ತೆ ಆ ಕ್ಯಾರೆಕ್ಟರ್ಗಳು ರಿಜಿಸ್ಟರ್ ಆಗ್ಬೇಕು ಅಂತೆಲ್ಲ ಇತ್ತು. ಹೌದು, ಆಕ್ಚುಲಿ ಅವನು ಅದರಲ್ಲಿ ತುಂಬಾ ಒಳ್ಳೆ ಪಾತ್ರ ನಿಭಾಯಿಸಿದ್ದಾನೆ, ತುಂಬಾ ಜನ ಹೇಳಿದ್ದಾರೆ. ಅಲ್ಲೂ ಕೂಡ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಅಂತ ಅವನು ಹೇಳ್ತಾ ಇದ್ದ, ನನಗೆ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ, ಒಳ್ಳೆ ರೋಲ್ ಕೊಟ್ಟಿದ್ದಾರೆ ಅಂತ. ಸೊ ಗೊತ್ತಿಲ್ಲ, ಅದು ಕೂಡ ಎಲ್ಲಿವರೆಗೆ ಆಗಿದೆ ಅಂತಲೂ ನಮ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಎಷ್ಟು ಇತ್ತು ಅಂತಲೂ ಗೊತ್ತಿರ್ಲಿಲ್ಲ. ಈಗಲೂ ಶೂಟ್ ನಡೀತಾನೆ ಇದೆ. ಸೊ ಅರ್ಧದಲ್ಲಿ ಹೋಗ್ಬಾರ್ದಿತ್ತು ಅಂತ ಅಷ್ಟೇ. ನೀವು ತುಂಬಾ ದಿನ ಒಟ್ಟು ಕಲ್ದಿರಿ, ಏನಾದ್ರು ಆರೋಗ್ಯ ಸಮಸ್ಯೆ ಇದ್ದಂಥದ್ದು ಅಂತದ್ದು ಏನಾದ್ರು ಗೊತ್ತಾ ನಿಮಗೆ? ಅಂದ್ರೆ ನಂಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ಇವನ್ ಅದು ಇರ್ತದಲ್ಲ, ಇವನ್ ಎಲ್ರಿಗೂ ಶೀತ ಅದೆಲ್ಲ ಬಂದೇ ಬರ್ತದೆ, ತಲೆ ತಿರುಗೋದು ಅದೆಲ್ಲ ಎಲ್ರಿಗೂ ಇದ್ದೇ ಇರುತ್ತೆ. ಸೇಮ್ ಮಾಮೂಲಿ ಹಂಗೆ ಇದ್ದಿರ್ಬಹುದೇನೋ, ವೀಕ್ನೆಸ್ ಅದೆಲ್ಲ ಹೇಳ್ತಿದ್ದ. ಅದು ಬಿಟ್ರೆ ತುಂಬಾ ಮೇಜರ್ ಪ್ರಾಬ್ಲಮ್ ಅಂತ ನನಗೆ ಆಕ್ಚುಲಿ ಗೊತ್ತಿಲ್ಲ. ಎಲ್ಲಿದ್ರಿ ವಿಷಯ ಗೊತ್ತಾದ? ಬೆಂಗಳೂರಲ್ಲಿ ಇದ್ವಿ, ನಾವೆಲ್ಲರೂ ಒಟ್ಟಿಗೆ ಇದ್ವಿ. ಇನ್ನೇನು ಮಲಗಬೇಕು ಅನ್ನೋಷ್ಟರಲ್ಲಿ ಅಂದ್ರೆ ಮಾತಾಡ್ತಾ ಕೂತಿದ್ವಿ, ಸುಮ್ಮನೆ ತಮಾಷೆ, ತುಂಬಾ ತಮಾಷೆ ಅಂದ್ರೆ ಹೆವಿ ಕಾಮಿಡಿ ಮಾಡ್ತಾ ಇದ್ವಿ ಕೂತ್ಕೊಂಡು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು. ಆ ಕ್ಷಣಕ್ಕೆ ಪ್ರವೀಣನಿಗೆ ಕಾಲ್ ಬಂತು, ಹೀಗೆ ಆಗಿದೆ ಅಂತ. ಅಲ್ಲಿಂದಲೇ ಎದ್ದು ಕಾರಲ್ಲಿ 9:30ಗೆ ರೀಚ್ ಆದ್ವಿ. ರಾಖಿನ ಈ ಸ್ಥಿತಿಯಲ್ಲಿ ನೋಡೋತರ ಆಯ್ತು ಅಷ್ಟೇ. ಇದು ಅವರ ಆತ್ಮೀಯ ಸ್ನೇಹಿತನ ಮಾತು. ರಾಖಿಯ ಜೊತೆಗೆ ರಾಖಿಯ ಜರ್ನಿ ದೊಡ್ಡದಿತ್ತು. ಆತ ಒಬ್ಬ ಅಭಿಜಾತ ಕಲಾವಿದನಾಗುವಂತಹ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದ. ಎಲ್ಲ ಪಾತ್ರಗಳನ್ನು ನಿಭಾಯಿಸ್ತಿದ್ದ, ಕಾಮಿಡಿ ಅಂತಲ್ಲ, ಎಲ್ಲ ಪಾತ್ರಗಳನ್ನ ನಿಭಾಯಿಸೋದಕ್ಕೆ ಕೆಪಾಸಿಟಿ ಇದ್ದಂತಹ ಇವರ ಸ್ನೇಹಿತ ರಾಕೇಶ್, ಯಾನೆ ರಾಕು. ಈಗ ಇವರು ಬಾಡಿ ನೋಡಿದ್ದೀನಿ, ನಗ್ನಗ್ತಾ ಎಲ್ಲ ನಗಿಸ್ತಾ ಇದ್ರು, ನಗ್ನಗ್ತಾ ಹೋಗಿದ್ದಾನೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಈ ಸಾವು ನ್ಯಾಯನ ಅನ್ನುವಂತಹ ಕೇಳುವ ಪರಿಸ್ಥಿತಿ ಬಂದೊದಗಿದೆ. ವಿಧಿಯಾಟ. ಆ ಮನೆಗೆ ಶಕ್ತಿ ಆಗಬೇಕು, ಆ ಮನೆಗೆ ಏನಾದ್ರೂ ಒಂದು ಶಕ್ತಿ ತುಂಬಬೇಕು. ಆ ಮನೆಯಲ್ಲಿ ರಾಖಿ ಇಲ್ಲ ಅನ್ನುವಂತಹದನ್ನ ದೂರ ಮಾಡ್ಬೇಕು, ಅದು ಕಷ್ಟ ಸಾಧ್ಯ. ಅದಕ್ಕೆ ಇವರೆಲ್ಲ ಸ್ನೇಹಿತರು ಬಣ ತೋಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಿದಾಗ ಧನ್ಯವಾದ. ನಮ್ಮದು ಇಷ್ಟೇ, ಕಲಾವಿದನೊಬ್ಬನು ಇಂತಹ ಪರಿಸ್ಥಿತಿಯಲ್ಲಿರುವಾಗ ಬರಬೇಕು, ಬಂದು
ಆತನಿಗೆ ಅಥವಾ ಉದ್ದೇಶದಿಂದ ನಾನೀಗ ಮಾತಾಡಿದ್ದು ರಾಖಿಯ ಮನೆಯನ್ನ ನಾವೆಲ್ಲರೂ ಮಕ್ಕಳ ಹಾಗೆ ನೋಡುವಂತ ಒಂದು ಮನಸ್ಥಿತಿ. ಅಂದ್ರೆ ಎಲ್ಲರೂ ಕೂಡ ಇದ್ದಾರೆ, ತುಂಬಾ ಸ್ನೇಹಿತರಿದ್ದಾರೆ ರಾಖಿಗೆ, ಒಬ್ರಿಬ್ರು ಅಲ್ಲ, ತುಂಬಾ ಕ್ಲೋಸ್. ಅವನು ಎಷ್ಟು ಜನರ ಕ್ಲೋಸ್ ಅಂದ್ರೆ ಇಲ್ಲಿದ್ರೆ ಮಂಗಳೂರಲ್ಲಿದ್ರೆ ಬೆಂಗಳೂರಲ್ಲಿ ಇರ್ತಾರೆ ಒಂದಷ್ಟು ಜನ ಕ್ಲೋಸ್ ಫ್ರೆಂಡ್ಸ್, ಹುಬ್ಳಿಯಲ್ಲಿ ಇದ್ದಾರೆ, ಎಲ್ಲರೂ ಕೂಡ ಮನೆ ಮಕ್ಕಳಂತೆ ಇದ್ದಾರೆ. ಸೊ ನನಗೆ ಧೈರ್ಯ ಇದೆ, ಎಲ್ಲರೂ ಕೂಡ ರಾಖಿ ಇಲ್ಲದೆ ಇದ್ರು ಕೂಡ ಆ ಮನೆಗೆ ಮಕ್ಕಳಾಗಿ ಅಮ್ಮ ಮತ್ತೆ ತಂಗಿಯನ್ನ ಚೆನ್ನಾಗಿ ನೋಡ್ಕೊತೀವಿ. ಇದು ಅನೀಶ್ ಅವರ ಮಾತು. ಅದರಲ್ಲೂ ಹಾಸ್ಯ ನಟನಾಗಿ ಕಾಂತಾರದಂಥ ಕಲಾತ್ಮಕ ಚಿತ್ರದಲ್ಲಿ ನಟಿಸಿ ಹಲವಾರು ಧಾರಾವಾಹಿಗಳು, GTV ಅಂತ ಟಿವಿಗಳ ಮಾಧ್ಯಮದಲ್ಲಿ ಬಹುದೊಡ್ಡ ಪ್ರತಿಭಾವಂತ ರಾಕೇಶ್ ಪೂಜಾರಿ ಅವರ ಆಕಸ್ಮಿಕ ಸಾವು ಅವರ ಅಭಿಮಾನಿಗಳು ಮತ್ತು ಕರಾವಳಿ ಜಿಲ್ಲೆಯೂ ಸೇರಿದಂತೆ ಕರ್ನಾಟಕದ ಎಲ್ಲ ಅವರ ಅಭಿಮಾನಿಗಳಿಗೆ ಅತ್ಯಂತ ಆಘಾತವನ್ನು ಉಂಟು ಮಾಡಿದೆ. ಮೇಲಾಗಿ ವಿಶೇಷವಾಗಿ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಆಗಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಸೈದ್ಧಾಂತಿಕ ವಿಚಾರದಲ್ಲಿ ರಾಷ್ಟ್ರೀಯತೆ ಬಗ್ಗೆ ಒಲವುಳ್ಳವನಾಗಿದ್ದು, ರಾಕೇಶ್ ಪೂಜಾರಿ ಅವರ ಆಕಸ್ಮಿಕ ನಿಧನ ಸಂಸದನಾಗಿ ಶಾಸಕರಾಗಿರುವುದು ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಬಹಳ ದೊಡ್ಡ ನೋವನ್ನು ಉಂಟು ಮಾಡಿರುವಂತಹ ವಿಚಾರಗಳು. ಅವರ ಆತ್ಮಕ್ಕೆ ಪರಮಾತ್ಮ ಜನಶಾಂತಿ ಕರುಣಿಸಲಿ ಅಂತ ಹೇಳಿ ನಾವೆಲ್ಲ ಪ್ರಾರ್ಥಿಸಬೇಕಾಗಿದೆ. ಅವರ ತಾಯಿ ಮತ್ತು ಸಹೋದರಿ, ಅವರ ಬಂಧುಗಳನ್ನ, ಅವರ ತಪ್ಪದ ಮನಸ್ಸುಗಳಿಗೆ ಒಂದಿಷ್ಟು ಸಮಾಧಾನ ಕೊಡುವಂತ ಶಕ್ತಿಯನ್ನು ದೇವರು ಕೊಡ್ಲಿ ಅಂತ ಹೇಳಿ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅತ್ಯಂತ ನೋವಿನ ಸಂಗತಿ ಅಂದ್ರೆ ರಾಕೇಶ್ ಪೂಜಾರಿ ಅಂತ ಒಬ್ಬ ಯುವ ಪ್ರತಿಭಾವಂತ ನಟ ಇಷ್ಟು ಬೇಗ ನಮ್ಮ ನಗಲಿದ್ದು ನೋವಿನ ಸಂಗತಿ. ಆ ನೋವನ್ನು ಭರಿಸುವಂತ ಶಕ್ತಿ ಸಮಾಜಕ್ಕೆ ಮತ್ತು ಅವರ ಕುಟುಂಬಕ್ಕೆ ಕೊಡ್ಲಿ ಅನ್ನೋದು ನಮ್ಮ ಪ್ರಾರ್ಥನೆ. ಕಲಾವಿದರು ಅವರು ತುಂಬಾ ಜನ ಒತ್ತಾಯ ಮಾಡಿದ್ದಾರೆ, ಏನಾದ್ರೂ ಒಂದು ಕುಟುಂಬಕ್ಕೆ ಸಹಾಯ ಆಗುವಂತ ನಿಲುವನ್ನು ತೆಗೆದುಕೊಳ್ಬೇಕು. ನಿಶ್ಚಯವಾಗಿ ಸರ್ಕಾರಿ ಮಟ್ಟದಲ್ಲಿ, ಸಮಾಜದ ಮಟ್ಟದಲ್ಲಿ ನಾವೆಲ್ಲ ಒಟ್ಟಾಗಿ ಕುಳಿತು ಅವರ ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ನಿಶ್ಚಯವಾಗಿ ಅವ್ರ ಜೊತೆ ನಾವು ಅವ್ರ ಕುಟುಂಬ ನೊಂದ ಕುಟುಂಬದ ಜೊತೆ ಮತ್ತು ಅವರ ಸಂಬಂಧಿಕರ ಜೊತೆ ನಾವೆಲ್ಲ ಇರ್ತೇವೆ. ಸರ್, ನಮ್ಮ ಆತ್ಮೀಯ ಬಳಗದ ಸದಸ್ಯರಾಗಿದ್ದ ರಾಕೇಶ್ ಪೂಜಾರಿ ಅವರ ಅಗಲುವಿಕೆ ಇಡೀ ಉಡುಪಿ ಜಿಲ್ಲೆಗೆ, ಅದೇ ರೀತಿ ಕಲಾವಿದರ ಕ್ಷೇತ್ರಕ್ಕೆ ತುಂಬಲಾರದ ಒಂದು ಕಷ್ಟ. ಒಬ್ಬ ಸಣ್ಣ ವಯಸ್ಸಿನಲ್ಲೇ ಬಹಳಷ್ಟು ಚಲನಚಿತ್ರ ನಟರಾಗಿದ್ದುಕೊಂಡು ಅದೇ ರೀತಿ ಈ ಭಾಗದಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಬಹಳಷ್ಟು ಕೆಲಸ ಕಾರ್ಯದಲ್ಲಿ ತೊಡಗಿದವರು. ಸಣ್ಣ ವಯಸ್ಸಿನಲ್ಲಿ ಬಹಳಷ್ಟು ನಿರೀಕ್ಷೆ ಇತ್ತು, ಯಾಕೆಂದ್ರೆ ಹಂತವಾಗಿ ಬಹಳಷ್ಟು ಸಾಧನೆಗಳನ್ನು ಮಾಡುವ ಮೂಲಕ ಬಹಳ ಜನರ ಮೆಚ್ಚುಗೆಗೆ ಕೂಡ ಪಾತ್ರರಾಗಿತ್ತು. ನಮ್ಮ ಆತ್ಮೀಯ ಬಳಗದ ಒಬ್ಬ ಸದಸ್ಯರು ಕೂಡ ಆಗಿದ್ರು. ನಿನ್ನೆ ತಾನೇ ಮದುವೆ ಸಮಾರಂಭದಲ್ಲಿ ನಮ್ಮ ಇನ್ನೊಬ್ಬ ಸ್ನೇಹಿತರ ಮದುವೆ ಸಮಾರಂಭದಲ್ಲಿ ಇಲ್ಲಿ ಮುಖತಃ ಅವರನ್ನು ಭೇಟಿ ಕೂಡ ನಾನು ಆಗಿದ್ದೆ. ಖಂಡಿತವಾಗಿ ರಾಕೇಶ್ ಪೂಜಾರಿ ಅವರ ಈ ಅಗಲುವಿಕೆ ನಮ್ಗೆಲ್ಲರಿಗೆ ಬಹಳ ದುಃಖ, ಬೇಸರವನ್ನು ತಂದಿದೆ. ಅವರ ಕುಟುಂಬಕ್ಕೆ, ಅವರಿಡೀ ಅಭಿಮಾನಿ ಬಳಕೆಗೆ ಆ ದುಃಖವನ್ನು ಸಹಿಸುವಂತ ಶಕ್ತಿ ದೇವರು ಕೊಡ್ಲಿ. ಖಂಡಿತವಾಗಿಯೂ ಅವರ ತಾಯಿ ಹತ್ರ ಈಗಾಗಲೇ ನಾವು ಮಾತಾಡಿ ಬಂದೆ. ಖಂಡಿತವಾಗಿ ಅವರ ಕುಟುಂಬದ ಜೊತೆ ಖಂಡಿತವಾಗಿಯೂ ನಾವು ಅದೇ ರೀತಿ ರಾಕೇಶ್ ಪೂಜಾರಿ ಉಡುಪಿ ಜಿಲ್ಲೆಯ ಎಲ್ಲ ಶಾಸಕರುಗಳು ಅವರ ಕುಟುಂಬದ ಜೊತೆ ನಿಂತುಕೊಂಡು ಅವರಿಗೆ ಏನೆಲ್ಲ ನಮ್ಮಿಂದಾದ ಸಹಕಾರವನ್ನು ಖಂಡಿತವಾಗಿ ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ ಎಂಬ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೇವೆ. ಇವತ್ತು ನಮ್ಮ ಇಡೀ ಜಿಲ್ಲೆಗೆ ಭಾರಿ ದುಃಖದ ದಿನ. ಯಾಕಂದ್ರೆ ನಮ್ಮ ಪ್ರತಿಭಾವಂತ ಕಲಾವಿದ ಒಂದು ಬಡ ಜನಾಂಗದಲ್ಲಿ ಹುಟ್ಟಿ ಒಂದು ಸಣ್ಣ ಗ್ರಾಮದಲ್ಲಿ ಬೆಳೆದು ಇಡೀ ಕರ್ನಾಟಕಕ್ಕೆ ಮತ್ತು ದೇಶಕ್ಕೆ ಕೀರ್ತಿ ತಂದಂತ ಒಂದು ಹುಡುಗ ರಾಕೇಶ್ ಪೂಜಾರಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ನಿನ್ನೆ ತಾನೇ ಅವರು ಇಲ್ಲಿ ಒಂದು ಮದುವೆ ಸಮಾರಂಭದಲ್ಲಿ ಒಂದು ಪಾಲ್ಗೊಂಡು ಸಂಜೆನ ಅವರ ಕಾರ್ಯಕ್ರಮದಲ್ಲಿ ಕೊಡುವಾಗ ಇಂಥ ಅನಾಹುತ ಆಗಿದೆ ಅಂತ ನಮ್ಗೆ ಎಲ್ರಿಗೂ ತಿಳಿದು ಬಂದಿದೆ.
ಇವರು ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಒಂದು ಪ್ರೇರಣೆ ಆದಂತ ಒಂದು ಶಕ್ತಿ. ಯುವಜನ ಜನಾಂಗಕ್ಕೆ ಅವರ ಒಂದು ರೋಲ್ ಮಾಡೆಲ್ ಆಗಿ ಇವರು ಬೆಳೀತಾ ಬಂದಿದ್ದಾರೆ. ಸಾಧಾರಣವಾಗಿ ಮನುಷ್ಯನು ತನ್ನ ಜೀವನದಲ್ಲಿ ಒಂದು ಹಿಂದಿನ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಬೆಳಿತಾನೆ. ಆದರೆ ರಾಕೇಶ್ ಪೂಜಾರಿ ಅವರು ತಮ್ಮ ಎಫರ್ಟ್ ಅನ್ನೇ ಹಾಕಿ ಒಂದು ಸಣ್ಣ ಪ್ರಾಯದಲ್ಲಿ ಒಂದು ದೊಡ್ಡ ಅಚೀವ್ಮೆಂಟ್ ಅನ್ನ ಮಾಡಿದ್ದು ನಾವೆಲ್ಲರೂ ಇವತ್ತು ಕಂಡಿದ್ದೇವೆ. ಪಾಪ ದೇವರು ಅವರಿಗೆ ತನ್ನ ಜೀವನವನ್ನು ಮುಂದೆ ತಗೊಂಡು ಹೋಗ್ಲಿಕ್ಕೆ ಶಕ್ತಿ ಕೊಡ್ಲಿಲ್ಲ. ಇದೆಲ್ಲ ನಮ್ಗೆ ತುಂಬಾ ಬೇಸರ ಆದಂತ ಸಂಗತಿ. ಒಂದು ಬರೇ ಚಿಕ್ಕವರು, ಹೂಡೆ ಅಂತೆ ಗ್ರಾಮ ಅಂದ್ರೆ ಬರೇ ಒಂದು ಹಿಂದುಳಿದ ವರ್ಗದವರು ಜಾಸ್ತಿ ಇರುವಂತ ಒಂದು ಊರು. ಇಲ್ಲೇನು ಅಷ್ಟು ದೊಡ್ಡ ಉತ್ಪತ್ತಿಯವರು ಯಾರು ಇಲ್ಲ. ಸಾಧಾರಣ ಇಲ್ಲಿ ಬೇಸಾಯ ಮಾಡಿಕೊಂಡು ಮೀನುಗಾರಿಕೆ ಮಾಡಿಕೊಂಡು ಇರುವಂತ ಒಂದು ಎಲ್ಲ ಸಮುದಾಯದವರು ಇಲ್ಲಿ ಜೀವಿಸ್ತಾ ಇದ್ದಾರೆ. ಸೊ ಈ ಒಂದು ಪರಿಸರದಲ್ಲಿ ಬೆಳೆದು ಇಡೀ ರಾಜ್ಯಕ್ಕೆ ಒಂದು ಉದಾಹರಣೆಯನ್ನ ಕೊಟ್ಟ ಒಂದು ವ್ಯಕ್ತಿತ್ವ ಅಂತ ಹೇಳಿದ್ರೆ ರಾಕೇಶ್ ಪೂಜಾರಿ ಅವರು ಇವತ್ತು ಅಗಲಿದ್ದಾರೆ. ಅವರಿಗೆ ನಾನು ಅವರ ಆತ್ಮಕ್ಕೆ ಶಾಂತಿ ಕೊಡ್ತಾ ಇದ್ದೇನೆ, ಹಾಗೂ ಅವರ ಮನೆಯವರಿಗೆ ಆದಷ್ಟು ಬೇಗ ಈ ನೋವನ್ನೊಂದು ಗುಣ ಮಾಡುವಂತ ಒಂದು ಶಕ್ತಿ ನಮ್ಮ ದೇವರು ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಟ್ಕೊಂಡಿದ್ದಂಥವರು ರಾಕೇಶ್. ಬಹಳ ವಿಶೇಷವಾಗಿ ಪ್ರಶಂಸಾ ಕಾಪಿನ ಹೆಮ್ಮೆಯ ಕಲಾವಿದ ನಮ್ಮ ಜೊತೆಗಿದ್ದಾರೆ ಸಂದೀಪ್. ರಾಕೇಶ್ ಅವರು ಮತ್ತು ನಿಮ್ಮ ಒಡನಾಟದ ಬಗ್ಗೆ ನೆನಪಿಸಿಕೊಳ್ಳುವುದಾದ್ರೆ ಏನ್ ಹೇಳ್ತೀರಿ? ರಾಕೇಶ್ ಈಗ ಕಾಮಿಡಿ ಕಿಲಾಡಿಗಳು ಹೋಗುವ ಮೊದಲು ಕೂಡ ನಮ್ಮ ಪರಿಚಯಸ್ಥರು. ಅವರ ಶುರುವಿನ ಈ ಆಕ್ಟಿಂಗ್ ನ ಶುರುವಿನ ದಿನಗಳಲ್ಲಿ ಕೂಡ ಇಲ್ಲಿ ಉಡುಪಿಯಲ್ಲಿ ಲೋಕಲ್ ಚಾನಲ್ ಅಲ್ಲಿ ಕಾಮಿಡಿ ಶೋಗಳನ್ನು ಮಾಡ್ತಾ ಇದ್ದಾಗ ಅಲ್ಲಿಂದ ಪ್ರಸನ್ನ ಶೆಟ್ಟಿ ಬೈಲೂರು ಇವರ ತಂಡಕ್ಕೆ ಅವರು ಪರಿಚಯ ಆಗ್ತಾರೆ. ಅವತ್ತಿಂದನೂ ನಮ್ಗೆ ತುಂಬಾ ಆತ್ಮೀಯರು ಅವರು. ಪ್ರತಿಯೊಂದು ಸಲ ತುಂಬಾ ಜೀವನದಲ್ಲಿ ತುಂಬಾ ಸಾಧನೆ ಮಾಡಬೇಕು, ತುಂಬಾ ಆಸೆಗಳನ್ನ ಇಟ್ಕೊಂಡಂತ ವ್ಯಕ್ತಿ. ಅದೇ ರೀತಿಯಾಗಿ ಸಾಧನೆಗಳನ್ನು ಕೂಡ ಮಾಡಿದ್ರು. ಅಂದ್ರೆ ತುಂಬಾ ಹಂಬಲ್ ವ್ಯಕ್ತಿ. ಅಂದ್ರೆ ಎಲ್ಲರ ಹತ್ರನು ಫ್ರೆಂಡ್ಲಿ ಆಗಿ ಬರೀತಿದ್ರು. ಯಾವತ್ತು ನಮ್ಗೆ ಸಿಕ್ಕಿದ್ರು ಕೂಡ ಅಣ್ಣ ಅಣ್ಣ ಅಂತ ಮಾತಾಡಿಸ್ತಿದ್ರು. ಮೊನ್ನೆ ಒಂದು ತಿಂಗಳ ಮುಂಚೆ ಕೂಡ ನಮ್ಗೆ ಕುಂದಾಪುರದಲ್ಲಿ ಸಿಕ್ಕಿದ್ರು. ಬಾರಿ ಖುಷಿಯಿಂದ ಹೇಳ್ತಿದ್ರು, ಅಂದ್ರೆ ಕಾಂತಾರ ಶೂಟಿಂಗ್ ಅಲ್ಲಿ ಇದ್ದೇನೆ, ಈಗ ತುಂಬಾ ಆಫರ್ಗಳು ಬರ್ತಾ ಇದೆ. ಅಂದ್ರೆ ಒಂದು ಜೀವನ ಒಂದು ಒಳ್ಳೆ ಟ್ರ್ಯಾಕ್ ಅಲ್ಲಿ ಸಾಕ್ತಾ ಇತ್ತು. ಅಂದ್ರೆ ತುಂಬಾ ಒಳ್ಳೆ ಬ್ರೈಟ್ ಫ್ಯೂಚರ್ ಇತ್ತು. ಆದ್ರೆ ಏನ್ ಮಾಡೋದು. ನಿಮ್ಗೆ ಎಷ್ಟೊತ್ತು ವಿಷಯ ಗೊತ್ತಾಯ್ತು? ನನ್ಗೆ ನಾವು ನಿನ್ನೆ ಡ್ರಾಮಾದಲ್ಲಿದ್ದಾಗ ನೈಟ್ ನಮ್ಮವ್ರಿಗೆ ಪ್ರಸನ್ನ ಅವರಿಗೆಲ್ಲ 1 ಗಂಟೆಗೆ ಗೊತ್ತಾಯ್ತು. ನಮ್ಗೆ ಬೆಳಿಗ್ಗೆ ಒಂದು 4 ಗಂಟೆಗೆ ಹೇಳಿದ್ರು. ಹಾಗೆ ಫಸ್ಟಿಗೆ ಯಾರಿಗೂ ನಂಬಲಿಕ್ಕೆನೆ ಆಗ್ಲಿಲ್ಲ, ಏನಾಗಿದೆ ಯಾಕಾಗಿದೆ ಅಂತ ಹೇಳಿ. ಅವರ ನಟನಾ ಸಾಮರ್ಥ್ಯದ ಬಗ್ಗೆ ಏನ್ ಹೇಳ್ತೀರಿ? ನಟನಾ ಸಾಮರ್ಥ್ಯದ ಬಗ್ಗೆ ಏನು ಹೇಳಲಿಕ್ಕಿಲ್ಲ. ಯಾವ್ದು ನಾವು ಆಲ್ರೆಡಿ ಎಲ್ಲ ಇಡೀ ಕರ್ನಾಟಕದ ಜನತೆ ಎಲ್ಲರೂ ನೋಡಿದ್ದಾರೆ ಅವನ ನಟನಾ ಸಾಮರ್ಥ್ಯ ಏನು. ಯಾವುದೇ ರೋಲ್ ಕೊಡ್ಲಿ, ಅವ ಕಾಮಿಡಿ ಇರಲಿ, ಯಾವುದೇ ವಿಭಿನ್ನ ರೀತಿಯ ಯಾವುದೇ ರೋಲ್ಗಳನ್ನು ಮಾಡ್ಲಿಕ್ಕೂ ಸಕ್ಷಮವಾದಂತ ವ್ಯಕ್ತಿ. ಆಲ್ರೆಡಿ ಇಲ್ಲಿ ನಮ್ಮಲ್ಲಿರುವಾಗಲೂ ಪ್ರಸನ್ನ ಶೆಟ್ಟಿ ಬೈಲೂರವರ ಟೀಮಲ್ಲಿರುವಾಗಲೂ ತುಂಬಾ ರೋಲ್ಗಳನ್ನು ಬಾರಿ ಲೀಲಾಜಾಲವಾಗಿ ಅಭಿನಯಿಸುವಂತ ವ್ಯಕ್ತಿ. ಉತ್ತಮ ನಟನಿಗಿಂತಲೂ ಉತ್ತಮವಾದಂತ ಒಳ್ಳೆ ಮನಸ್ಸುಳ್ಳಂತ ವ್ಯಕ್ತಿ ಅವರು. ಬಹಳ ಆಘಾತಕಾರಿ ಏನು ಅಂತಂದ್ರೆ ಇಷ್ಟಿಷ್ಟು ಚಿಕ್ಕ ಚಿಕ್ಕ ವಯಸ್ಸಿನವರಿಗೆ ಹೃದಯಾಘಾತ ಅನ್ನುವಂತ ಶಾಕಿಂಗ್ ನ್ಯೂಸ್ ನಾವು ತುಂಬಾ ಕಡೆ ನೋಡಿದ್ದೇವೆ. ಅಂದ್ರೆ ಮೊದಲೆಲ್ಲ ಏನ್ ಹೇಳ್ತಿದ್ರು, ಸ್ವಲ್ಪ ಫಿಸಿಕಲಿ ಫಿಟ್ ಇಲ್ಲದವ್ರಿಗೆ ಮಾತ್ರ ಹೃದಯಾಘಾತ ಆಗತ್ತೆ, ಏಜ್ ಆದವ್ರಿಗೆ ಮಾತ್ರ ಆಗತ್ತೆ ಅಂತ. ಹಾಗೆ ಈಗಿನ ಕಾಲದಲ್ಲಿ ಅಂಥದ್ದೇನು ಇಲ್ಲ. ಅಂದ್ರೆ ಸಣ್ಣ ಸಣ್ಣ ಏಜ್ 20-30 ವರ್ಷ ತುಂಬಾ ಫಿಟ್ ಆಗಿರುವಂತ ವ್ಯಕ್ತಿಗಳು ಕೂಡ ಹೃದಯಾಘಾತಕ್ಕೆ ಒಳಗಾಗ್ತಾರೆ. ಕಾರಣ ಏನು ಯಾರಿಗೂ ಏನು ಹೇಳಕ್ ಆಗ್ತಿಲ್ಲ. ಈಗ ನಮ್ಮಲ್ಲಿ ಇರೋರೆ ಇವತ್ತಿರೋರೆ ನಾಳೆ ಇರಲ್ಲ. ಅದಕ್ಕೊಂದು ಹೃದಯಾಘಾತ ಅನ್ನೋದು ಒಂದು ಜಸ್ಟ್ ರೀಸನ್ ಅಷ್ಟೇ.
ತುಂಬಾ. ಯಾಕಂದ್ರೆ ನಮ್ಗೆ ಯಾವತ್ತೂ ಕೂಡ ರಾಕೇಶ್ ನೆನಪಾಗ್ತಾನೆ. ಇಲ್ಲಿ ಈ ಭಾಗಕ್ಕೆ ನಾವು ಬಂದಾಗ ಅಥವಾ ಯಾವುದೇ ಆ ಒಂದು ಓಲ್ಡ್ ಯಾವುದೇ ಸ್ಕಿಟ್ಗಳನ್ನು ನೋಡಿದಾಗ ಯಾವಾಗಲೂ ನೆನಪಾಗ್ತಾನೆ. ನಮ್ದು ಯಾವುದೇ ಫಂಕ್ಷನ್ಗಳಿದ್ದಾಗಲಿ ಯಾವತ್ತೂ ಕರೆದ್ರು ಕೂಡ ಖುಷಿ ಖುಷಿಯಾಗಿ ಬಂದು ನಮ್ಮ ಜೊತೆ ಮಾತಾಡಿ, ನಮ್ಮ ಜೊತೆ ಎಲ್ಲರ ಜೊತೆ ಮಿಂಗಲಾಗಿ ಖುಷಿಯಾಗಿದ್ದಂತ ವ್ಯಕ್ತಿ. ಅಂದ್ರೆ ಯಾವತ್ತೂ ಕೂಡ ಬೇಸರದಲ್ಲಿ ಯಾವತ್ತೂ ಇರ್ತಿರ್ಲಿಲ್ಲ. ತುಂಬಾ ಖುಷಿಯಾಗಿರೋಂಥ ವ್ಯಕ್ತಿ. ತಾನು ನಗ್ತಾ ಎಲ್ಲರನ್ನು ನಗಿಸ್ತಾ, ಯಾವುದೇ ಟೆನ್ಷನ್ಗಳು ಏನಿದ್ರು ಕೂಡ ಯಾರಿಗೂ ತೋರಿಸ್ತಾ ಇರೋಂಥ ವ್ಯಕ್ತಿ ಅಲ್ಲ. ಇದು ಸಂದೀಪ್ ಅವರ ಮಾತು. ತಾನು ಎಲ್ಲರನ್ನು ನಗಿಸ್ತಾ ಇದ್ದಂತ ವ್ಯಕ್ತಿ ಏಕಾಏಕಿ ಎದ್ದು ಹೋದಂತೆ ಇಲ್ಲಿಂದ ಹೋಗಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನುವಂಥದ್ದನ್ನು ಅವರು ಕೋರ್ತಾ ಇದ್ದಾರೆ.
ಓಕೆ. ಅಲ್ಲಿ ಯಾರು ಕೇಳಿದ್ರು ಇದು ಎಂಟ್ರಿ ಯಾರಾದ್ರೂ ಇದಾರಲ್ಲ ಅದು ಲೊಕೇಶನ್ ಎಲ್ಲಿ ಲೊಕೇಶನ್ ಇದೆಲ್ಲ ಮಿಸ್ಟೇಕ್ ಅದರಲ್ಲಿ ಯಾರು ಯಾರು ಲೊಕೇಶನ್ ಬೋರ್ಡ್ ಅಣ್ಣ
ಜನ ಬರೋದಿಲ್ಲ ಅಂಚಿನ ಬಿಡ್ಲೆ ಬಿದಾಪುರ ಬಿಡ್ಲೆ
भले भले भले
ಸೈಡ್ ಬರಲಿ ಕೂಲಿ ಬಿದ್ದಾಡಿಸ್ತೀನಿ
ಜನ ಕಮ್ಮಿ ಅವರು ಸ್ವಲ್ಪ ಗ್ಯಾಪ್ ಬಿಡ್ಲತ್ತಲ್ಲ ಗಾಡಿ ಕುಡ್ಪಾಲ पूरा ಅಣ್ಣ ಚೂರು ಪೂರ ಒಂದು 5 ನಿಮಿಷ पूरा कई बार
ರಟ್ಟು ಜನ ಪಾಂಡೆ ಆರಾಮ್ ಪಾಂಡೆ ಜನ ಪಾಂಡೆ ಬನ್ನಿ 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 ಅಮ್ಮ ಬನ್ನಿ ಅಮ್ಮ ಬನ್ನಿ ಅಣ್ಣ ಗಂಧದಾರ ಪಾಡ್ಲೆ ಕ್ಲಾಸ್ ಬಡಲ್ಲ ಗಂಧದ ಪಾಡ್ಲೆ ಅಡ ಜಾಗ ಬರಲ್ಲ ಜಾಗ ಬರಲ್ಲ ಒಂದು ನಿಮಿಷ ತುಳಸಿ ಮಾಲೆ ತುಳಸಿ ಮಾಲೆ ಅಣ್ಣ ಬಾಕಿ ಇಲ್ಲ ತೂಯರಿಗೆ ಅಲ್ಲ ಅಣ್ಣವಂತೆ ಅಣ್ಣ ಪೂ ಮಾತಾಡ ಕೊಡ್ತಾರಲ್ಲ
ಜನಾರ್ದನ್ ಗನ್ನು ಅಣ್ಣ ಪೂ ಇತ್ತಿಂದ ಕೊರಲೆ ಬೇಗ ಪೂಂಡೆ ಪೂ ರವಿ ಮುಗ್ಗಾಯಲ್ಲ ನೀರು ತಗೊಳ್ಕೊಂಡು ರೆಡಿ ಉಂಟಾ ರತನ್ ರತನ್ ಹೂ ಎರಡೆಲ್ಲ ಬಾಕಿ ಉಂಟಾ ಆಡತೆ ಚರಣ ಚರಣ ಮೆಲ್ಲ 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 ಅಮ್ಮ ಅಮ್ಮ ಚಪ್ಪಲ್ ಮಾಡೋದು ನೇರ ಬರೋಡ್ಚಿ ಅಣ್ಣ ಚಪ್ಪಲ್ ಮಾಡೋದು ಪತ್ತು ವರ್ಷ ಚಪ್ಪಲ್ ಗೆದ್ದಿಲ್ಲ ಎಡಮಜರ ಬರ್ತಾಳೆ 5 ಇಂಚು 4 ಇಂಚು ಬರ್ತಾರೆ ಆರಾಮ್ ಮುಗಾಯಿ ಬರ್ತಾರ ಮಾಮೂಲಿ ಮಾಮೂಲಿ ಬರ್ತೀರಾ ಮುಗಾಯಿ ರೆಡಿ ಉಂಟು ನಿರ್ಧಾರ ರೆಡಿ ಉಂಟು ಊದ್ಬತ್ತೆ ಮೇಡಮ್ ಮೇಡಮ್ ಹೋಯ್ ಬರ್ರಿ ಕರ್ನಾಟಕ ಹೋಗ್ಬೇಕು
ಏನಿಲ್ಲ, ಅವ್ನು ತುಂಬಾ ಒಳ್ಳೆ ಹುಡುಗ ಆಗಿದ್ದ. ಅವನು ನನಗೆ ತುಂಬಾ ಕ್ಲೋಸ್ ಹುಡುಗ. ತುಂಬಾ ವರ್ಷಗಳಿಂದ ನಂಗೆ ರಾಕೇಶ್ ಪರಿಚಯ. ಕಾಮಿಡಿ ಕಿಲಾಡಿಗಳು ಗೆದ್ದವನು ಅಷ್ಟೇ ಟ್ಯಾಲೆಂಟೆಡ್ ಅಂಡ್ ಆಫ್ ಸ್ಕ್ರೀನ್ ಅಷ್ಟೇ ಒಳ್ಳೆ ಹುಡುಗ ಅವನು. ಬಹುಶಃ ನಮ್ದು ಕಾಮಿಡಿ ಕಿಲಾಡಿಗಳು ಯಾವಾಗ್ಲೂ ಒಂದು ಕುಟುಂಬದ ತರಾನೇ ಇದ್ವಿ. ಬಟ್ ಇಷ್ಟು ಬೇಗ ಅವ್ನು ಹೋಗ್ಬಾರ್ದಾಗಿತ್ತೆ. ನಾವು ತುಂಬಾ ಸಣ್ಣ ವಯಸ್ಸು ಅವನಿಗೆ. ತುಂಬಾ ಒಳ್ಳೆ ಹುಡುಗ. ಅವ್ರ ತಂದೆ ಕೂಡ 2 ವರ್ಷ ಹಿಂದೆ ತೀರೋಗಿದ್ರು. ಸೊ ಅವನು ಒಬ್ಬನೇ ಇದ್ದಿದ್ದು ದುಡಿಯೋನು ಅವನ ಮನೆಯಲ್ಲಿ. ಅವ್ರ ಅಮ್ಮ ಮತ್ತೆ ತಂಗಿಗೆ ನೋಡಿದ್ರೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಶಾಂತಿ ಸಿಕ್ಲಿ ಅಷ್ಟೇ. ಎಲ್ಲದನ್ನು ಅವನ ಬಗ್ಗೆ ಏನ್ ನೆನಪಾಗಲ್ಲ ಅಂತ ಹೇಳಕ್ ಆಗಲ್ಲ. 6 ತಿಂಗಳು ಹಿಂದೆ ಅವನ ಆಕ್ಸಿಡೆಂಟ್ ಆಗಿತ್ತು. ಆವಾಗ್ಲೇ ನಾವೆಲ್ಲ ತುಂಬಾ ಬೈದಿದ್ವಿ ಅವನ್ಗೆ, ಹುಷಾರಾಗಿರ್ಬೇಕು, ಹಿಂಗೆಲ್ಲ ಗಾಡಿ ಓಡಿಸ್ಬಾರ್ದು ಅಂತ. ಅವನ ಬಗ್ಗೆ ಯಾವ್ದು ನೆನಪಾಗಲ್ಲ ಅಂತಿಲ್ಲ. ಅವನ ಬಗ್ಗೆ ಎಲ್ಲಾದ್ರು ನೆನಪಾಗುತ್ತೆ. ಹಲವಾರು ಸತಿ ಮನೆಗೆ ಬಂದಿದ್ದಾನೆ ಊಟಕ್ಕೆ, ನಮ್ ಜೊತೆ ಕುತ್ಕೊಂಡು ಊಟ ಮಾಡಿದೀನಿ, ನಕ್ಕಿದೀವಿ ನಾವೆಲ್ಲ ಜೊತೆಯಲ್ಲಿ. ಅದೆಲ್ಲ ಯಾವತ್ತೂ ಮರೆಯಕ್ಕಾಗಲ್ಲ. ಈಸ್ ಅನ್ ಅಮೇಜಿಂಗ್ ಗಾಯ್. ತುಂಬಾ ಒಳ್ಳೆ ಹುಡುಗ. ಎಷ್ಟು ಬೇಗ ಹೋಗಿ ತುಂಬಾ ಬೇಜಾರಿಲ್ಲ. ಹೌದು, ಅವ್ನು ಮೊದಲನೇ ದಿವಸದಿಂದ ನನ್ DP ಹಾಕೊಟ್ಟಿದ್ದ ಇನ್ಸ್ಟಾಗ್ರಾಮ್. ಇವತ್ತು ಬೆಳಗ್ಗೆ ದರ್ಶನ ಫೋನ್ ಮಾಡಿ ಕೇಳಿದ್ರು. We are all very sad about it. ಕಾಮಿಡಿ ಕ್ಲಬ್ ಬರೋಕ್ಕಿಂತ ಮುಂಚೆನೆ ಫ್ರೆಂಡ್ಸ್, ನಾವು ಊರಲ್ಲಿ ನಾವು ಯಾವ್ದು ಆಡಿಷನ್ಗೆ ಹೋದ್ರು ಜೊತೆಗೆ ಹೋಗೋರು. ಸೊ ಸೆಲೆಕ್ಟ್ ಆದಾಗ್ಲೂ ಅಷ್ಟೇ 8 ವರ್ಷ ಇತ್ತು. ಜೊತೆಗೆ ತಿಂತಿದ್ವಿ, ಒಂದೇ ಚಾಪಲ್ಲಿ ಮಲಗ್ತಿದ್ವಿ ಸರ್. ಅವರ ಆ ಕ್ಷಣಗಳಲ್ಲಿ ತುಂಬಾ ನೆನಪಾಗುವಂಥದ್ದು. ನೆನ್ನೆ ನೈಟ್ 10 ಫೋನ್ ಮಾಡಿದ್ದೆ. ಅದನ್ನ ಹೇಳಕ್ ಒಂದು ಪ್ರೋಗ್ರಾಮ್ ಇದೆ, ಬರ್ತೀಯ ಅಂತ. ಬರ್ತೀನಿ, ಬಟ್ ಬೇಗ ಕಳಿಸ್ಬೇಕು, ಇವತ್ತು ಬೆಳಿಗ್ಗೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದ. ಬಟ್ ನೈಟು 1 ಗಂಟೆ 1:15 ಹೋಗಿದ್ದ. ಯಾವುದಕ್ಕೂ ಬೇಜಾರಂತ ಇರಲಿಲ್ಲ. ಯಾರೇ ಬೈಲಿ, ಏನೇ ಸೀರಿಯಸ್ ವಿಷಯ ಇರಲಿ, ಬೇಜಾರಂತ ಮಾತಾಡ್ತಿರಲಿಲ್ಲ. ತುಂಬ ಖುಷಿಲಿದ್ದ ಅವನು. ಇವತ್ತು ಆ ಖುಷಿ. ಒಳ್ಳೆ ಫ್ರೆಂಡ್ ಆಗಿ ಕಳ್ಕೊಂಡು ನನಗೊಬ್ಬ ಅಪ್ಪನ ತರ ಇದ್ದ, ಒಬ್ಬ ಮಗನ ತರ ಇದ್ದ. ನಾವಿಷ್ಟು ಜನ ಇದ್ದಲ್ವ ಫ್ಯಾಮಿಲಿ ಜೊತೆಗೆ ಇರ್ತೀವಿ ಅಷ್ಟೆ. ನಾವ್ ಯಾವತ್ತೂ ಯಾರ ಬಾಯಲ್ಲೂ ರಾಖಿ ಇಂತವನು ಅಂತವನು, ನಾವ್ ರಾಖಿ ರೇಟ್ ಮಾಡ್ತೀವಿ ಕೇಳಲೇ ಇಲ್ಲ.
ಅಜಾತ ಶತ್ರು ಆಗಿದ್ದ ಅವನು. ದೇವ್ರ ಮೇಲೆ ಇದ್ದಿದ್ದು ಸ್ವಲ್ಪ ನಂಬಿಕೆ ನೋಟೋಯ್ತು ಸರ್. ಥ್ಯಾಂಕ್ ಯು. ಅಂತ ಹೇಳಿದ್ರು. ಯಾಕೆ ಅಂದ್ರೆ ಅವನು ಒಂಥರ ನಗು ಮುಖ ಯಾವಾಗ್ಲೂ. ಅವನು ಇತ್ತೀಚೆಗಷ್ಟೇ ಒಂದ್ 6 ತಿಂಗಳಿಂದ ಅವನಿಗೊಂದ್ ಸಣ್ಣ ಆಕ್ಸಿಡೆಂಟ್ ಆಗಿ ಮುಖ ಎಲ್ಲ ಸ್ವಲ್ಪ ಫ್ರಾಕ್ಚರ್ ಆಗಿತ್ತು. ಅವತ್ತು ಕೂಡ ನಾವು ಹಾಸ್ಪಿಟಲ್ಗೆ ಹೋದಾಗ ನಾವ್ ಅಳ್ತಿದ್ವಿ ಹೊರತು ಅವನು ಅಳ್ತೇ ಇಲ್ಲ. ಅವನು ನಗ್ತಾನೆ ಇದ್ದ. ನೀವು ಹೋಗಿ ಚಿಲ್ ಮಾಡಿ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಕಣೆ ಲೈಫಲ್ಲಿ ಅಂತ ಅನ್ನೋನು ಯಾವಾಗ್ಲೂ. ನನ್ ಸ್ವೀಟೆಸ್ಟ್ ಫ್ರೆಂಡ್ ಅವನು. ನಾನು ಯಾವಾಗ್ಲೂ ಸ್ವೀಟು ಅಂತ ಕರಿತಾ ಇದ್ದ. ಅವ್ನು ನನ್ಗಿಂತ ಏಜ್ ಅಲ್ಲಿ ದೊಡ್ಡವನು. ಆದ್ರೂನು ಅವನು ಕುಳ್ಳಕ್ಕೆ ಆ ರೀತಿ ಇದ್ದಿದ್ರಿಂದ ನಾನು ಅವನ್ನ ತುಂಬಾ ಮುದ್ದಾಗಿ ಸ್ವೀಟು ಅಂತ ಕರಿತಾ ಇದ್ದೆ. ಈಸ್ ಲೈಕ್ ಯಾರು ನಮ್ಮ ಸೆಟ್ಟಲ್ ಆಗ್ಲಿ, ನಮ್ಮ ಈ ಕಲಾವಿದ್ರ ಯಾರಾದ್ರೂ ಆಗ್ಲಿ, ಯಾರಾದ್ರೂ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಹೋಗಿ ಬೆಂತಟ್ಟಿ ಪ್ರೋತ್ಸಾಹ ಮಾಡೋನು. ಅವ್ನ್ ಯಾವತ್ತು ಅವನ್ ಕಷ್ಟನ ಅವ್ನು ಯಾರ ಹತ್ರ ಹೇಳ್ಕೊಂಡವನೆಲ್ಲ. ನಮ್ಮ ಹತ್ರ ಎಲ್ಲ ಕಷ್ಟ ಕೇಳೋನು, ನಮ್ಮನ್ನ ನಗ್ಸೋನು, ಚಿಲ್ ಮಾಡ್ರೆ ಅಂತ ಅಂದ್ಬಿಟ್ಟು ಎಲ್ಲ. ಅವ್ನ್ ಇದ್ದ ಕಡೆ ನಗು ಅಷ್ಟೇ, ನಗು ಬಿಟ್ರೆ ಬೇರೆ ಯಾವತ್ತು ನಾನು ಅವ್ನ ಹತ್ತಿದ್ದು ನೋಡಿಲ್ಲ. ಅವ್ನು ಈ ಸ್ಥಿತಿಯಲ್ಲಿ ಅವನು ಊರಿಗೆಲ್ಲ ಕರಿಯೋನು, ಬನ್ನಿ ನಮ್ಮೂರ ಹತ್ರ ಬೀಚ್ ಎಲ್ಲ ಇದ್ದೆ, ಗಮ್ಮತ್ ಮಾಡುವ, ಚೆನ್ನಾಗಿರುತ್ತೆ ಅಂತ. ಬರ್ತೀನಿ ಆದ್ರೆ ನಾವ್ ಯಾವತ್ತು ಈ ಪರಿಸ್ಥಿತಿಯಲ್ಲಿ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಅವನ್ ದೊಡ್ಡ ಆಸೆ ಅಂದ್ರೆ ಅವ್ನ್ ತಂದೆ ಕೂಡ ಇಲ್ಲ. ತಂಗಿ ಮದ್ವೆ ಮಾಡ್ಬೇಕು. ಪಾಪ ನನಗ್ ಗೊತ್ತಿರ್ಲಿಲ್ಲ ಇದು. ನನಗೆ ರೀಸೆಂಟ್ ಆಗಿ ಗೊತ್ತಾಗಿದ್ದು. ಅವನು ವಿನ್ನಿಂಗ್ ಅಮೌಂಟ್ ಕೂಡ ನಮ್ ಕಾಮಿಡಿ ಕಿಲಾಡಿಯಲ್ಲಿ ವಿನ್ ಆದ ಅಮೌಂಟ್ ಕೂಡ ಅವನ ತಂಗಿ ಮದ್ವೆಗೆ ಅಂತ ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ಇಟ್ಕೊಂಡಿದ್ದ. ಅವನ್ ಫ್ಯಾಮಿಲಿಗೆ ಒಳ್ಳೇದಾಗ್ಬೇಕಷ್ಟೆ. ಇವತ್ತು ಮಾತಾಡೋ ಪರಿಸ್ಥಿತಿ ಇಲ್ಲ. ಯಾಕಂತ ಹೇಳಿದ್ರೆ ಅವನು ನಗ್ನಗ್ತಾ ಹೋಗಿ ನಮ್ಮ ಮಾತನ್ನೆಲ್ಲ ನಿಲ್ಲಿಸಿ ಹೋಗಿದ್ದಾನೆ. ಏನಿಲ್ಲ, ಅವನು ಸಣ್ಣ ಕಲಾವಿದನಾಗಿ ಇಲ್ಲಿ ತುಳು ರಂಗಭೂಮಿಯಿಂದ ನಾಟಕಗಳನ್ನ ಮಾಡಿಕೊಂಡು, ಬೇರೆ ಬೇರೆ ತಂಡಗಳಲ್ಲಿ ಅಭಿನಯಗಳನ್ನ ಮಾಡಿಕೊಂಡು, ಬೇರೆ ಪ್ರೈವೇಟ್ ಚಾನೆಲ್ಗಳಲ್ಲಿ ಕೆಲಸಗಳನ್ನ ಮಾಡಿಕೊಂಡು ತುಂಬ ಕಷ್ಟಪಟ್ಟು ಜೀವನವನ್ನು ಕಟ್ಟಿರುವಂಥ ನಮ್ಮ ನೆಚ್ಚಿನ ರಾಕಿ. ಆ್ಯಕ್ಚುಲಿ ಯಾವತ್ತು ಪ್ರೀತಿಯಿಂದ ಎಲ್ಲಿ ಸಿಕ್ಕರು ಹಿತ್ತು ಅಂತ ಕರೀತಿದ್ದ. ಬಟ್ ಈಗ ಈಗಲೂ ಅನಿಸಿದವನ್ನ ನನಗೆ ಕರಿತಿದ್ದಾನೆ ನಾನು ಫೀಲೇ ಹಾಗೆ ಆಗ್ತಿದೆ. ಅದರಲ್ಲ ಒಂದು ದೊಡ್ಡ ಕನಸು ಏನಂತ ಹೇಳಿದ್ರೆ, ತಂಗಿದ್ದು ಮದುವೆಯನ್ನ ತುಂಬಾ ಪ್ರೀತಿಯಿಂದ ಇಷ್ಟಪಟ್ಟು ಅದನ್ನೇ ಮಾಡ್ಬೇಕು ಅಂತ ಹೇಳ್ತಿದ್ದೆ. ಮತ್ತೊಂದು ಅಮ್ಮ ನನ್ನ ಪ್ರೀತಿಯಿಂದ ನೋಡ್ಕೋಬೇಕು ಅಂತ. ಎಲ್ಲರೂ ಒಂದು ಕೇಳ್ತಿದ್ರು ಸುಮ್ಮನೆ ತಮಾಷೆಗೆ, ರಾಕಿ ನೀನು ಮದುವೆ ಆಗಲ್ಲ ಅಂತ ಹೇಳುವಾಗ ಅವನು ಹೇಳ್ತಿದ್ದ ಆನ್ಸರ್ ಒಂದೇ ಇತ್ತು, ನಾನು ಒಂದು ವೇಳೆ ಮದುವೆ ಆದ್ರೆ ಬಂದವರು ತಾಯಿನ ಹೇಗೆ ನೋಡ್ಕೋತಾರೆ ಅಂತ ಗೊತ್ತಿಲ್ಲ, ಅದ್ರ ಬದಲು ನಾನೇ ತಾಯಿ ಜೊತೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕನ್ನೋಂಥ ಆಸೆ ತುಂಬ ಇತ್ತು ಅವನಿಗೆ. ಅದೇ ಏನು ಹೇಳೋದು ಅಂತ ಹೇಳಿದ್ರೆ, ಎಲ್ಲರ ಹತ್ರ ಈಗಾಗಲೇ ಕೆಲವರೆಲ್ಲ ನಮ್ಮ ಚಿತ್ರರಂಗದವರ ಹತ್ರ ಹೇಳಿ ಕೂಡ ಸಹಾಯ ಮಾಡೋದು ಅಂತ ಹೇಳಿದ್ದಾರೆ. ನಮ್ಮ ಇಲ್ಲಿ ತುಳು ಚಿತ್ರರಂಗಭೂಮಿ ಇರ್ಬೋದು, ರಂಗಭೂಮಿಯಿಂದ ಇರ್ಬೋದು, ಎಲ್ಲರೂ ಅದು ಯಾರಾದ್ರೂ ಜವಾಬ್ದಾರಿ ತಗೊಂಡು ಇವರ ಮನೆಗೆ ಆಧಾರ ಆಗೋ ಥರ. ಯಾಕಂತ ಹೇಳಿದ್ರೆ ಈಗ ನಿಮ್ಗೆ ಗೊತ್ತಿರೋ ಹಾಗೇನೆ ಅವನು ಮನೆಗೊಬ್ಬ ಆಧಾರ ಸ್ತಂಭ ಆಗಿದೆ. ಈಗ ಆಧಾರ ಸ್ತಂಭವನ್ನೇ ಕಳ್ಕೊಂಡಿರುವಂಥ ಮನೆಗೆ ಅವನು ಆದಷ್ಟು ಯಾರಾದರೂ ಇವರ ಮನೆಗೆ ಅವರ ತಂಗಿಯನ್ನು ಮದುವೆ ಮಾಡ್ಲಿಕ್ಕೆ ಇರ್ಬೋದು, ಮನೆಗೆ ಆಧಾರ ಆಗುವಾಗ ಎಲ್ಲರೂ ಹೆಲ್ಪ್ ಮಾಡಿ ಅಂತ ನಾವು ಬೇಡ್ಕೋತಿದ್ದೇವೆ. ಆ್ಯಕ್ಚುಲಿ ನಮ್ಮ ಅಣ್ಣ ಆಗಿರೋದ್ರಿಂದ ಹಾಕಿ ಬೇರೆ ಅದೇ ಏನು ಮಾತಾಡ್ಬೇಕಂತ ಗೊತ್ತಿಲ್ಲ. ನಮ್ಮ ರಾಕಿ ಇಲ್ಲಿ ಉಳಿದಿದ್ದಾನೆ, ಕಣ್ಣು ಮುಂದೆ ಕಾಣಿಸ್ತಿಲ್ಲ. ಅದೇ ತುಂಬ ಬೇಜಾರಿದೆ. ನಾವು ರಾಕಿನ ಸಾಧನೆ ಬಗ್ಗೆ ಮಾತಾಡ್ಬೇಕು ಅಂತ ಯಾವಾಗ್ಲೂ ಆತುರತೆ ನಮ್ಮ ಟೀಮಲ್ಲಿ. ಇವತ್ತು ಈ ಸ್ಥಿತಿಯಲ್ಲಿ ಮಾತಾಡ್ತಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಈ ಸ್ಥಿತಿಯಲ್ಲಿ ಮಾತಾಡೋ ಅವಕಾಶ ಸಿಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಮತ್ತೆಲ್ಲರೂ ಬಂದಿದ್ದಾರೆ ಇಷ್ಟೇ. ನಗ್ನಗ್ತಾ ಬಂದಿದ್ದ, ನಗ್ನಗ್ತಾನೆ ಹೋಗಿದ್ದಾನೆ. ನಾವೆಲ್ಲ ಅಳ್ತಾ ಇದ್ವಿ ಅಷ್ಟೆ. ನಾನು ನಮ್ದು ದಸ್ಕತ್ ಅಂತ ಮೂವಿ ಕನ್ನಡದಲ್ಲಿ ರಿಲೀಸ್ ಆಗುವಾಗ ಕಾಲ್ ಮಾಡಿದ್ದೆ, ಬಾ ಎಲ್ಲ ಹುಲಿ ವೇಷ ಎಲ್ಲ ಇದೆ, ಕುಣಿಯಾಣ ಎಲ್ಲ ಒಟ್ಟಿಗೆ ಸೇರಿದ್ದು. ಅವನಿಗೆ ಬರೋಕ್ಕಾಗಲಿಲ್ಲ, ಬ್ಯುಸಿ ಇದ್ದ ಅಷ್ಟೇ. ಆಮೇಲೆ ನಂಗೆ ಸಿಗ್ಲಿಲ್ಲ ಮಾತಾಡೋ. ಅವನು ಆ್ಯಕ್ಚುಲಿ ಕಾಂತಾರ 2 ಅಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾನೆ. ಒಂದು ಒಳ್ಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾನೆ. ನಮಗೆಲ್ಲ ಸಂಭ್ರಮ ಇತ್ತು, ಒಳ್ಳೆ ಕ್ಯಾರೆಕ್ಟರ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಅಂತ. ಶೋಗಳಲ್ಲೂ ಕೂಡ ಮಿಂಚ್ತಾ ಇದ್ದ. ಇಷ್ಟು ಬೇಗ ಅವನ ಒಂದು ಜರ್ನಿಯನ್ನು ಸ್ಟಾಪ್ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ.
ಕಾಮಿಡಿ, ರಿಯಲ್ ಆಗಿ ಕಾಮಿಡಿ. ಅಂದ್ರೆ ಅದೇ ನಾವು ಇಷ್ಟು ಜನರು ಇವತ್ತು ಇಲ್ಲಿ ಏನ್ ಸೇರಿದ್ದಾರೆ ಇದೆಲ್ಲ ಕೂಡ ಅವನ ಅಭಿಮಾನಿ ಬಳಗನೆ. ಬಿಕಾಸ್ ಅವನು ಯಾವಾಗ್ಲೂ ಒಬ್ರಿಗೆ ನೋವು ಮಾಡ್ದವನಲ್ಲ, ಯಾವಾಗ ನಗ್ನಗ್ತಾ ಖುಷಿಯಾಗಿದ್ದವನು. ಅವನಿಗೆ ನೋವಿದ್ರು ಕೂಡ ತೋರಿಸ್ಕೊಳ್ತಿರ್ಲಿಲ್ಲ, ಎಲ್ಲರ ಜೊತೆ ಮಿಂಗಲ್ ಆಗಿ ಜಲ್ಲಾಗಿದ್ದವನು. ಲೈಫಲ್ಲಿ ತುಂಬಾ ಖುಷಿಯನ್ನು ತೋರಿಸಿದವನು ಅವನೇ, ನಮ್ಮ ಇಡೀ ಟೀಮಲ್ಲಿ. ರಾಕೇಶ್ ನಮ್ಮೊಟ್ಟು ಒಂಜಿ ಸಾರಿ ರಾಕೇಶ್ ಪೂಜಾರಿ ಇವರು ನಮ್ಮ ತಂಡದಲ್ಲಿ 5 ವರ್ಷದಲ್ಲಿ ನಮ್ಮ ಒಟ್ಟಿಗೆ ನಾಟಕ ತಂಡದಲ್ಲಿ ಒಬ್ಬ ಕಲಾವಿದ ಆಗಿದ್ದರು. 5 ವರ್ಷದ ನಂತರ 2014ರಿಂದ ನಮ್ಮೊಟ್ಟಿಗೆ ಇದ್ರು. ನಂತರ ಒಂದು 17ನೇ ಇಸ್ವಿಗೆ ಕಾಮಿಡಿ ಕಿಲಾಡಿಗೆ ಅಲ್ಲಿ ಜಾಯ್ನ್ ಆದರು. ಅದ ನಂತರ ನಮ್ಮೊಟ್ಟಿಗೆ ನಮ್ಮ ತಂಡದಲ್ಲಿ ಒಂದು ಒಳ್ಳೆ ಬಾಂಧವ್ಯನ ಇಟ್ಕೊಂಡಿದ್ರು. ಏನಂದ್ರೆ ಒಬ್ಬ ಉತ್ತಮ ಕಲಾವಿದ. ಈಗ ಏನು ಹೇಳುದಂದ್ರೆ ಈ ಸಮಯದಲ್ಲಿ ನಾವು ಒಬ್ಬ ಒಳ್ಳೆಯ ಕಲಾವಿದನನ್ನ ಕಳ್ಕೊಂಡಿದ್ದೇವೆ. ಇದೊಂದು ಬೇಸರ. ಮತ್ತೆ ನಿನ್ನೆ ದಿನ ಅಷ್ಟೇ ನಾವು ನಾಟಕದಲ್ಲಿರುವಾಗ ಫೋನ್ ಬಂತು 2 ಗಂಟೆ ಹೊತ್ತಿಗೆ. ಹೋಗಿ ನೋಡುವಾಗ ಈ ಸ್ಥಿತಿಯಲ್ಲಿ ರಾಕೇಶ್ ನಾನು ನೋಡ್ಬೇಕಾಯ್ತು. ಬಹುಶಃ ತುಂಬಾ ದುಃಖಕರ ವಿಷಯ ಅಂತ ಹೇಳ್ಬೇಕು. ಈ ಸಮಯದಲ್ಲಿ ನಮ್ಮ ತಂಡದಲ್ಲಿ ಬಹುಶಃ 5 ವರ್ಷದಿಂದಲೂ ಒಂದು ಒಳ್ಳೆಯ ಒಬ್ಬ ಉತ್ತಮ ಕಲಾವಿದ ಆಗಿ ಅವ ಕೊಟ್ಟ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇದ್ದ ನಮ್ಮ ರಾಕೇಶ್. ನಾವು ಈ ಸಂದರ್ಭದಲ್ಲಿ ಅವರ ತಾಯಿ, ಅವರ ಮಿತ್ರರು ಅವರಿಗೆ ಒಂದು ಸಹಿಸುವಂತ ಒಂದು ಶಕ್ತಿಯನ್ನು ದೇವರು ಕೊಡ್ಬೇಕು. ಅದೇ ಹೇಳುದು ಈ ಸಂದರ್ಭದಲ್ಲಿ ಅಷ್ಟೇ. ತಂಗಿಯ ಹೌದು, ತಂಗಿಯ ಮಾಡುವ ಎಲ್ಲ ಇದೆ. ಅವನು ಹೇಳ್ತಾ ಇದ್ದ ಒಂದು ತಂಗಿಯ ಮದುವೆ, ಮತ್ತೆ ಈ ಫಿಲ್ಮಲ್ಲಿ ಎಲ್ಲ ಇದ್ದ, ಕನ್ನಡ ಫಿಲ್ಮು ತುಳು ಫಿಲ್ಮಲ್ಲಿ ಎಲ್ಲ ಇತ್ತು, ಅವನು ಹೋಗ್ತಾ ಇದ್ದ. ಮತ್ತೆ ಈ ಮೊನ್ನೆ ನಮ್ಮ ಇಲ್ಲಿ ದಸ್ಕತ್ ಮೂವಿಗೂ ಕೂಡ ಬರ್ತಾ ಇದ್ದ, ಇಲ್ಲಿ ಒಂದು ಪ್ರಮೋಷನ್ಗಾಗಿ. ಪ್ರತಿಯೊಬ್ಬ ಎಲ್ಲರೊಟ್ಟಿಗೆ ಒಬ್ಬ ಹೇಗಿದ್ದ ಅಂದ್ರೆ ಒಂದು ಫ್ರೆಂಡ್ಲಿ ಆಗಿ, ಇಲ್ಲೆಷ್ಟು ಊರಲ್ಲಿ ಬಂದ್ರೆ ಫ್ರೆಂಡ್ಲಿ ಆಗಿದ್ದ. ಅದೇ ನಿನ್ನೆ ದಿನ ಈ ಥರ ಆಯಿತು. ಅಲ್ಲಿಂದ ನಾವು ಒಟ್ಟಿಗೆ ಇದ್ದೇವೆ. ಕಾಂತಾರದಲ್ಲಿ ಒಬ್ರು ಆಕ್ಟ್ ಮಾಡ್ತಾ ಇದ್ದಾರೆ ಅವರು. ಕಾಂತಾರದಲ್ಲಿ ಇಲ್ಲ, ರೋಲ್ ಇದೆ ನಮಗೆ ಅಂತ ಹೇಳಿ. ನಮ್ಗೆ ಅಂದ್ರೆ ಜಾಸ್ತಿ ಬ್ಯಾಂಗ್ಳೂರಲ್ಲಿ ಇದ್ದಲ್ಲ, ನಮ್ಮ ಊರಲ್ಲಿ ಬರುವಾಗ ಒಂದು ಯಾವಾಗ ಭೇಟಿ ಆಗ್ತಿದ್ದೆ. ಥ್ಯಾಂಕ್ ಯು. ಇಡೀ ಕರ್ನಾಟಕನ ನಗಿಸ್ತಂತಹ ನಮ್ಮ ಕುಟುಂಬ, ನಾವೆಲ್ಲರೂ ಏನು ನಿಂತೀವಿ, ನಮ್ಮೆಲ್ಲರೂ ಕುಟುಂಬದ ಒಂದು ಕೂಸು. ಸೊ ಇವತ್ತು ಇಲ್ಲ ಅನ್ನೋ ಒಂದು ಬೇಸರ ತುಂಬ ಇದೆ, ತುಂಬ ನೋವಾಗ್ತದೆ ವಿಷಯ ಕೇಳಿದಾಗ. ಯಾಕಂದರೆ ನಾನು ಇದುವರೆಗೂ ಮಂಗಳೂರಿನ ಗೆಳೆಯರು ತುಂಬ ಜನ ಇದ್ದಾರೆ. ನನ್ನ ಸೀಸನ್ 1 ಆಗಿರ್ಬೋದು, 2 ಆಗಿರ್ಬೋದು, ತುಂಬ ಜನ ಇದ್ದಾರೆ. ಆದರೆ ಯಾವುದೂ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿರಲಿಲ್ಲ ಮಂಗಳೂರಿಗೆ. ಸೊ ಈ ಥರದ್ದೊಂದು ಇನ್ಸಿಡೆಂಟ್ ಆಗಿ ಈ ಥರ ಬರಬೇಕಾಯ್ತಲ್ಲ ಅನ್ನೋ ಒಂದು ಬೇಜಾರು ಭಾಳ ಇದೆ. ಒಳ್ಳೆ ಗೆಳೆಯ, ನಾನು ಹೇಳಿದಾಗೆ ಯಾರೂ ಕೂಡ ಅದನ್ನ ಎಲ್ಲಿ ಯಾರ ಜೊತೆಲಿ ಇದ್ರು ನಗ್ನಗ್ತಾ, ರಿಹರ್ಸಲ್ ಟೈಮಲ್ಲೂ ನಗ್ತಾ, ಸ್ಟೇಜ್ ಮೇಲೂ ನಗಿಸ್ತಾ ಇದ್ದಂಥ ವ್ಯಕ್ತಿ. ಅದನ್ನ ಹೇಳಿದ್ನಲ್ಲ, ಇದು ಇದೆಲ್ಲ ನಮ್ಮ ಕುಟುಂಬನೇ. ಇದು ಸೀಸನ್ 1 ಸೀಸನ್ 2 ಅಂತ ಏನಿಲ್ಲ, ಎಷ್ಟೇ ಸೀಸನ್ಗಳಾದ್ರೂ ಅದೆಲ್ಲ ನಮ್ಮ ಕುಟುಂಬನೇ. ಸೊ ಆ ಕುಟುಂಬದ ಒಂದು ಕೂಸು ಇಲ್ದಂಗೆ ಆಗಿದೆ. ಒಂದು ಅಂತಂದ್ರೆ ಸ್ವಲ್ಪ ದಿನಗಳ ಹಿಂದೆ, ಸ್ವಲ್ಪ ವರ್ಷಗಳ ಹಿಂದೆ ಅವರ ತಂದೆನ ಕಳ್ಕೊಂಡಿದ್ರು ಅಂತ ಹೇಳಿದ್ರು. ಇದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಇವಾಗ ಬರಬೇಕಾದ್ರೆ ಮತ್ತೆ ಎಲ್ಲ ವಿಷಯಗಳನ್ನ ಕೇಳ್ಕೊಂಬಂದಾಗ ಅನ್ಸಿದ್ದು, ತಂದೆ ಕಳ್ಕೊಂಡಿದ್ರು. ಮನೆಗೆ ಆಧಾರ ಸ್ತಂಭವಾಗಿದ್ದು ನಮ್ಮ ರಾಕಿ. ಸೊ ಈಗ ಅವನನ್ನು ಕಳ್ಕೊಂಡಿರುವಂಥ ತಾಯಿ ಮತ್ತೆ ತಂಗಿ. ಆದರೆ ನಾವು ರಾಕಿ ಇಲ್ಲ, ಆದರೆ ರಾಕಿ ಸ್ಥಾನದಲ್ಲಿ ನಾವೆಲ್ಲರೂ ಇರ್ತೀವಿ. ಆ ತಾಯಿಗೆ ತಂಗಿಗೆ ಸಪೋರ್ಟ್ ಆಗಿ ನಾವೆಲ್ಲರೂ ನಿಂತ್ಕೊಂತೀವಿ ಅಂತ ಬಟ್ ನಾವು ಹೇಳೋದು ಇಷ್ಟಪಡ್ತೀವಿ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಅಮ್ಮ ಮಗಳಿಗೆ ಈ ನೋವನ್ನು ಭರಿಸುವಂಥ ಶಕ್ತಿನ ದೇವ್ರು ಕೊಡ್ಲಿ ಅಂತ ಹೇಳ್ತೀವಿ. ಆದರೆ ಅವರು ಎಲ್ಲನೂ ಮಾಡ್ತಾರೆ. ಇಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ನ ಈ ಏಜ್ಗೆ ಕೊಟ್ಟು ಇಡೀ ಕರ್ನಾಟಕ ಜನ ಗುರುತಿಸ್ಕೊಳ್ಳೋ ಥರ ಮಾಡಿ ಇಷ್ಟು ಬೇಗ ಮತ್ತೆ ವಾಪಸ್ ಕರ್ಕೊಳ್ಳುವಂಥ ತಪ್ಪನ್ನ ಯಾಕೆ ಮಾಡ್ದಪ್ಪ ಭಗವಂತ ಅಂತ ಒಂದು ಪ್ರಶ್ನೆನ ಅವ್ರ ಮುಂದಗಡೆ ಇಡ್ತೀವಿ.
ಉಡುಪಿನವರು ಕೆಳಗೆ ಇಲ್ಲಿ ಚಪ್ಪಲ್ ಮಾಡ ಮೆತ್ತು ಮಾಡ್ತಿ ಶಾರ್ಟ್ ಸಿಂಗಲ್ ಲೈನ್ ಮಾಡ್ಲಿ ನೀರು ಕೊರ್ಪಿನಾಗ ಜಾಗಿದ್ದು ಸಿಂಗಲ್ ಲೈನ್ ಮಾಡ್ಲಿ ನೀರು ಕೊರ್ಪಿನಾಗ ಜಾಗಿದ್ದು ಸಿಂಗಲ್ ಲೈನ್ ಮಾಡ್ಲಿ ಸಿಂಗಲ್ ಲೈನ್ ಸಿಂಗಲ್ ಲೈನ್ ಎಲ್ಲ ಬರ್ತೀವಿ ಮಾತಿರ್ತೀವಲ್ಲ ಅವೇ ನೀರು ಬಿಡ್ರೆ ಲೈನ್ ಅಂತಲೇ ಲೈನ್ ಮಾಡಿ ಲೈನ್ ಲೈನ್ ಮಾಡ್ದಾತನು ಗಡಿ ಬಿಡಿತಿ ಅಲ್ಲಿ
ಪಿರಲ್ ಕುಶಲ್ ಪ್ಲೇಲ ಅಣ್ಣು ಅಲ್ಲಿ ಪಿರಲ್ ನಿಂತೋರ್ಸಿ ಪಿರ ಬರಲಿ ಮೂಲ अगले कुर्ले अगला कोर्टियो उल्ले पूरा तीर्थ चप्पल प्लेस इंत मंत्र ನಮ್ಮ ಊರದಾಗ ಪೂರ ಇದ್ದಾಗ ಲಂಚ್ ಇತ್ತು ಬೋಲಿ ಅಗಲ ಯಾರು ಗಾಡ್ ಬಕಲ ಮಂತ್ರ ಇಂತ ಮಂತ್ರ
ರಾಕೇಶ್ ಪೂಜಾರಿ ಅಕಾಲಿಕವಾಗಿ ಹೋದ. ನನ್ನ ತುಂಬ ಮುದ್ದಿನ ನಟ, ಇಷ್ಟದ ನಟ. ನಾನು, ರಕ್ಷಿತ್ ಅವರು, ಜಗೇಶ್ವರ್ ಮತ್ತು ಸಮಸ್ತ ಸಿ ಬಳಗದವರು ತುಂಬ ಖುಷಿ ಅವನು ಅಂದರೆ. ನಮಗೆ ಯಾವುದೇ ಹಿನ್ನೆಲೆ ಇದ್ದ ಒಂದು ಕರಾವಳಿಯ ಈ ಭಾಗದಿಂದ ಬಂದು ಅಷ್ಟು ಹೆಸರು ಮಾಡಿದ್ದ ಆ ವೇದಿಕೆಯಲ್ಲಿ ಪ್ರಕೃತಿ ಕರೆದಾಗ ಹೋಗಬೇಕು, ಎಲ್ಲರೂ ಹೋಗಬೇಕು. ಬಟ್ ಇಷ್ಟು ಬೇಗ ಕರೆಯುತ್ತೆ ಪ್ರಕೃತಿ ಅಂತ ನಾವು ಯಾರು ಅಂದ್ಕೊಂಡಿರ್ಲಿಲ್ಲ. ಅವನು ತುಂಬ ಚಟುವಟಿಕೆ ಇದ್ದಂಥ, ತುಂಬ ಆತ್ಮೀಯ ಹುಡುಗ, ತುಂಬ ಜೀವಂತಿಕೆ ಇತ್ತು ಅವನಲ್ಲಿ. ಅವು ನೆನಪಾಗ್ಬೇಕಷ್ಟೇ. ಇವಾಗ ನಗು ಜಾಸ್ತಿ ಇದ್ದವ್ರಿಗೆ ಆಯಸ್ಸು ಜಾಸ್ತಿ ಇತ್ತು ಅಂತ ಲೆಕ್ಕಾಚಾರ, ಎರಡೂ ಕೈಗಳು ಮಾತಾಡ್ತಾರೆ. ಈ ನಗುವಿನ ನಡುವೆ ನಗುವಿನ ಹಿಂದೆ ನೋವು ಇರ್ತದೆ. ನೋವಿನ ಪ್ರಮಾಣಗಳು ಒಬ್ಬೊಬ್ಬರಲ್ಲಿ ಒಂಥರ ಇರ್ತದೆ. ಅದು ತುಂಬಾ ಯಾವುದೇ ಹಿನ್ನೆಲೆ ಇಲ್ಲದಂತ ಬಂದು ಅವನು ಬದುಕು ಕಟ್ಟಿದ್ದೆ ತುಂಬಾ ದೊಡ್ಡದು. ಪಾಪ ಏನು ನೋವಿಷ್ಟು ಯಾಕ ನಿರ್ಧಾರ ತಗೊಳ್ತಾ ಅವನ ಹೃದಯ ಅವನಿಗೆ ಗೊತ್ತಿರಲ್ಲ. ಅವನ ಸಾವು ಅವನಿಗೆ ಗೊತ್ತಿಲ್ಲ. ಆನಂದವಾಗಿ ಮಲಗಿದ್ದಾನೆ. ಅವರ ಒಂದೇ ಒಂದು ಧ್ಯೇಯ ಇದ್ದದ್ದು ತಂಗಿಯ ಮದುವೆ ಅಂತ ಹೇಳಿ, ಅದನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ತಂಗಿಯ ಮದುವೆ ಜೊತೆಗೆ ಅದರಿಗೆ ತಂದೆ ಇರಲಿಲ್ಲ. ನಟನಾಗಿ ಹಲವಾರು ಕನಸುಗಳಿತ್ತು. ಅವೆಲ್ಲ ಆತ ಏನೇನು ಕನಸು ಕಂಡಿದ್ದ ಅನ್ನೋದು ಅವನ ಗೆಳೆಯರಿಗೆ ಚೆನ್ನಾಗಿ ಗೊತ್ತು. ಅದು ಒಂದೊಂದೇ ಪೂರೈಸ್ಬೇಕಂತೆ ನಾವು ನೀವೆಲ್ಲ ಸೇರಿ. ಅವನ ಜೀವಂತಿಕೆ, ಅವನ ನಗು, ಅವನ ಮುಗ್ಧತೆ ಅಗಾಧವಾಗಿ ಜನರನ್ನ ನಗಿಸ್ತಿದ್ದ. ಮತ್ತೆ ತುಂಬಾ ಮುಗ್ಧ. ಅವನು ಬಂದ್ರೆ ವೇದಿಕೆಗೆ ಪುಟ್ಟು ಮಗು ಬಂದಂಗ. ನಾನೆಲ್ಲ ಹೇಳ್ತಿದ್ವಿ, ನಿನ್ನ ಇನ್ನಸೆನ್ಸ್ ಯಾವತ್ತು ಹೀಗೆ ಇರಲಿ ಅಂತ. ತೀರಾ ಒಳ್ಳೆತನದಿಂದ ಇದ್ರೆ ಹೀಗೆ ಆಗ್ತದೇನೋ ಗೊತ್ತಿಲ್ಲ. ತುಂಬಾ ಇಂಪ್ರಾಂಪ್ಟು, ಸ್ಪಾಂಟೇನಿಯಸ್, ತುಂಬಾ ಶಾರ್ಪ್ ಮೈಂಡೆಡ್, ಏಕಸಂಧಿಗ್ರಾಹಿ ಅಂತಾರೆ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗ್ಬೋದು ನಮಗೆಲ್ಲ. ತುಂಬಾ ಅದ್ಭುತ ನಟ. ತುಂಬಾ ಬದುಕು ಗೊತ್ತಿದ್ದವ್ರು ಮಾತ್ರ ತುಂಬಾ ಚೆನ್ನಾಗಿ ನಡ್ಸೋಕ್ಕಾಗುತ್ತೆ. ಅವನಿಗೆ ಬದುಕು ಚೆನ್ನಾಗಿ ಈ ಕರಾವಳಿಯ ಭಾಷೆ ನೆಟ್ಕೊಂಡೇ ಅವನು ತುಂಬಾ ಚೆನ್ನಾಗಿ ಅವನ ಭಾಷೆನ ಅವನು ಬದಲಾಯಿಸ್ಕೊಳ್ಳಿಲ್ಲ. ಹಲವಾರು ಮನಸ್ಸಿನ ಸ್ಟ್ರೆಂಗ್ತ್ ಜಾಸ್ತಿ ಇದ್ದಂತ ಹುಡುಗ, ಹೃದಯದ ಸ್ಟ್ರೆಂಗ್ತ್ ಜಾಸ್ತಿ ಇದ್ದಂತ ಹುಡುಗ, ಸಹೃದಯ. ಇವತ್ತು ಆ ಹೃದಯ ಸುಮ್ಮನೆ
ಕಾಮಿಡಿ ಕಿಲಾಡಿಗಳ ಒಂದು ಕುಟುಂಬ ಅನ್ನೋದು ಗೊತ್ತಾಗ್ತದೆ. ಎಲ್ಲರೂ ಬಂದಿದ್ದಾರೆ, ಇನ್ವಾಲ್ವ್ಮೆಂಟ್, ಆ ಪ್ರೀತಿ ಏನು ಬಗ್ಗೆ ಅನ್ನೋದು. ಪ್ರೀತಿಯಲ್ಲಿರುತ್ತೋ ಅಲ್ಲಿ ಸೆಳೆತ ಇರುತ್ತೆ, ಬರಲೇಬೇಕು ಅಂತ ನಮ್ಗೆಲ್ರಿಗೂ ಸ್ನೇಹಿತ. ನಮ್ಮನ್ನಷ್ಟೇ ಇಡೀ ನಾಡನ್ನ ನಗಿಸ್ತಾನವನು, ಬರದೇ ಇದ್ರೆ ಹೇಗೆ, ಬರಲೇಬೇಕಲ್ಲ. ಒಳ್ಳೆ ಫ್ಯೂಚರ್ ಇರ್ತದೆ. ಈಗ ಸಿನಿಮಾಗಳಲ್ಲೆಲ್ಲ ಬರ್ತಾ ಇದ್ದಾರೆ. ಒಂದು ಮನದ ಕಡಲಲ್ಲೂ ಮಾಡಬೇಕಿತ್ತು ನನ್ನ ಸಿನಿಮಾದಲ್ಲಿ. ಕಾಂತಾರ ಶೂಟಿಂಗ್ ಹೋದ್ರಿಂದ ನನ್ನ ಸಿನಿಮಾದಲ್ಲಿ ಮಾಡೋಕ್ಕೆ ಆಗಲಿಲ್ಲ. ಹಲವಾರು ಸಿನಿಮಾಗಳ ಪ್ಲಾನ್ ಇತ್ತು ಅವನು. ತುಂಬ ಸಿನಿಮಾದಲ್ಲಿ ಯಾವತ್ತೂ ಸಿನಿಮಾ ಒಳ್ಳೆ ನಟರನ್ನ ಕೈ ಬಿಡೋದಿಲ್ಲ. ಬಟ್ ಈಗ ಸಿನಿಮಾಗೆ ಅವನಿಲ್ದಂಗೆ ಆಗೈತೆ. ಗಾಡಿ ಮೊಬೈಲ್ ಪ್ಲೇಯರ್ ಇನ್ಶೂರೆನ್ಸ್ Pakai kaduan dari jangan nanti jangan terus kali, ah? Tio Vinci. Lalu baca dulu. Oh iya. Dia pakai, anu sih. ಇಲ್ಲ ಸರ್, ಫಸ್ಟು ನೆನಪಾಗಿದೆ ನಮ್ಮೂರು ಹುಡುಗ. ಯಾಕಂದ್ರೆ ಅವ್ನು ಯಾವಾಗ ಸುತ್ತಾಗ್ಲೂ ಬಾಯಿ ತುಂಬ ಅಕ್ಕ ಅಕ್ಕ ಅಂತ. ಸೂರಜ್ ಆಗಿರ್ಬೋದು, ರಾಕೇಶ, ಅನೀಶು, ಎಲ್ಲ ಮಂಗಳೂರು ಹುಡುಗರು ಒಂಥರ ನನ್ನ ತಮ್ಮ ಥರ ಅಂತ ಹೇಳಿದ್ರು ತಪ್ಪಾಗಲ್ಲ. ನನ್ನ ಮುಂದೆನೆ ಚೆನ್ನಾಗಿ ಬೆಳೆದಂಥ ಹುಡುಗರು. ಆ್ಯಂಡ್ ರಾಕೇಶ, ನಾವು ಅದೇ ಮಾತಾಡ್ಕೋಬಹುದು ಇಲ್ಲಿ. ಅವನ ಬಗ್ಗೆ ಇದುವರೆಗೂ ಒಂದು ತಮಾಷೆಗೂ ಕೂಡ ಯಾರ ಮನ್ಸನ್ನು ನೋಡ್ಕೊಂಡ ಹುಡುಗನೇ ಅಲ್ಲ. ಅದೇ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಹೇಳ್ತಾರಲ್ಲ. ಬಟ್ ದಿಸ್ ಇಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಅವ್ರ ತಾಯಿಗೆ ಮತ್ತೆ ತಂಗಿಗೆ ನಾವೆಲ್ಲರೂ ಶಕ್ತಿಯಾಗಿ ನಿಲ್ಬೇಕನ್ನೋದು ಅವ್ನ ನಗು ಅವನು ಯಾವಾಗ್ಲೂ ಅಕ್ಕ ನನ್ ಡಿಂಪಲ್ ನೋಡಿ, ಅಕ್ಕ ನನ್ ಡಿಂಪಲ್ ನೋಡಿ ಅಂತ ನನ್ನ ಜೊತೆ ಡ್ಯಾನ್ಸ್ ಮಾಡ್ತಿದ್ದದಾಗಿರ್ಬೋದು. ಅರ್ಜುನ್ ಜನ್ಯ ಸರ್ ಅವರ ಒಂದು ಮಿಮಿಕ್ರಿ ಯಾರಾದ್ರೂ ಮಾಡ್ತಾರೆ ಅಂದ್ರೆ ಇಟ್ಸ್ ಒನ್ಲಿ ರಾಕೇಶ್. ಅಷ್ಟು ಟ್ಯಾಲೆಂಟೆಡ್ ಅವನು. ಫಸ್ಟ್ ಕಾಮಿಡಿ ಕಿಲಾಡಿಗಳು ವಿನ್ನರ್ ಆಗಿರೋದಾಗಿರ್ಬೋದು. ಅಂಡ್ ಯಾವಾಗ್ಲೂ ಲವಿಕೆಯಿಂದ ಇರೋದು. ಇವಾಗ ನೀವೇನು ವರ್ಷಾನ್ಗಟ್ಲೆ ಒಂದು ಸ್ಪೂಫ್ನ ನೆನ್ಸ್ಕೊಂತೀರ, ಅವ್ರ ಪಾತ್ರಗಳನ್ನ ನೀವು ನೆನ್ಸ್ಕೊಂಡ್ ನಗ್ತೀರಾ. ಆ ಹುಡುಗರೆಲ್ಲ ಅರ್ಧ ದಿನದಲ್ಲಿ ಅದನ್ನ ಕಲ್ತು ಆನ್ ಸ್ಪಾಟ್ ಮಾಡೋಂಥ ಅತ್ಯದ್ಭುತವಾದಂತಹ ಕಲಾವಿದ್ರು ಅವರೆಲ್ಲ. ಆದ್ರೆ ಒಂದು
ಕಲೆಗೆ ಒಂದು ಸಣ್ಣ ಲಾಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮ್ಯಾನರಿಸಮ್ ಆ ಕಾಮಿಡಿ ಎಲ್ಲಿ ತಗೊಂಡು ಹೋದ್ರಲ್ಲ ಅಂತ ಕರಾವಳಿ ಭಾಗದ ನಟರ ನಿಜವಾಗ್ಲು ಅಂಡ್ ಅವನ್ ಸ್ಪೀಡ್ ಆಗಿರ್ಬೋದು, ಅವನ ಭಾಷೆ ಅದು ಲ್ಯಾಂಗ್ವೇಜ್ ಇದೆಯಲ್ಲ, ಸಹಜವಾಗಿ ಇಲ್ಲಿಂದ ಅಲ್ಲಿ ಹೋದವರು ಕನ್ನಡವನ್ನ ಬದಲಾಯಿಸ್ಕೋತಾರೆ, ಓಕೆನಾ. ಆದ್ರೆ ಇವರು ನಮ್ಮ ಕರಾವಳಿ ಕನ್ನಡವನ್ನೇ ಇಟ್ಕೊಂಡು ಅದರಲ್ಲಿ ತಮಾಷೆ ಮಾಡಿ ಎಷ್ಟೋ ಜನರ ನಗಿಸಿದವರು. ಅಷ್ಟು ಅದ್ಭುತವಾದಂತ ಕಲಾವಿದರ, ವಂಡರ್ಫುಲ್ ಆಪರ್ಚುನಿಟಿ. ಅಂಡ್ ಅವ್ನ್ ತುಂಬಾ ಖುಷಿ ಇತ್ತು ಆ ತರ ಒಂದು ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿರೋದು. ಈಗ ನಮ್ಗೆ ಒಂದು 2-3 ವೀಕ್ಸ್ ಮುಂಚೆ ಕೂಡ ನಮ್ದು ಮಹಾಸಂಗಮಕ್ಕೆ ಬಂದಾಗ ಆಗಿರ್ಬೋದು, ಮಾತಾಡ್ದಾಗಿರ್ಬೋದು, ಅವ್ನ್ ಶಾರ್ಟ್ ಫಿಲ್ಮ್ ಮಾಡಿದಾಗ ಪ್ರತಿಯೊಂದು ಈ ಹುಡುಗರು ಎಲ್ಲಾರು ನಮ್ ಸೆಟ್ಟಿಗೆ ಬಂದ್ರೆ ಎಲ್ಲಾರು ನಮ್ ಕ್ಯಾರವನಲ್ಲೇ ಇರ್ತಾರೆ, ನಮ್ ಜೊತೆನೆ ಊಟ ಮಾಡ್ತಾರೆ, ನಮ್ ಕಷ್ಟ ಸುಖ ನೋವಿನಲ್ಲಿ ಇವುಗಳಲ್ಲಿ ಎಲ್ಲಾ ಜೊತೆ ಇರ್ತದೆ. ಹೇಳಲ್ಲ ಸರ್, ಎಲ್ರು ಅಣ್ಣ ತಮ್ಮಂದ್ರ ತರ ಜೊತೆ ನಮ್ ಜೊತೆನೆ ಇದ್ರು. ಈಗ ಆ ತರ ಒಬ್ಬ ತಮ್ಮ ಇಲ್ಲ ಅನ್ನೋದೇ ಒಂದು ಅಷ್ಟೇ. ಥ್ಯಾಂಕ್ ಯು ಸರ್. ಜೀವದ ಜೀವ ಹೋತುಂಟು. ರಾಕೇಶನ್ ಜೊತೆ ನೆನಪಾಗುವಂಥದ್ದು ಅವರ ಇದೆ ನಾವು ಹೇಳ್ತಾ ಹೋದ್ರೆ. ಯಾಕಂದ್ರೆ ಸೀಸನ್ 3 ಅವ್ನು ಬಂದಿದ್ದು,
ಮತ್ತೆ ಈ ಕಡೆ ಭಾಗದ ಒಂದು ಅವನ ಭಾಷೆ, ಅವನ ಕಾಮಿಡಿ, ಅವನ ವಿಶೇಷತೆ ಏನು ಅಂತಂದ್ರೆ ಯಾವ್ದಾದ್ರು ಸ್ಕಿಟ್ಟು ಚೆನ್ನಾಗಿ ಆಗಿಲ್ಲ ಅಂತ ಅನ್ಕೊಳ್ಳಿ, ಅವನಿರೋ ಸ್ಕಿಟ್ ಅಲ್ಲ, ಅಪೋಸಿಟ್ ಇರೋ ಸ್ಕಿಟ್ ಚೆನ್ನಾಗಿ ಆಗಿಲ್ಲ ಅಂದ್ರೆ ಅಲ್ಲಿ ಒಳಗೆ ನುಗ್ಬಿಟ್ಟು ಏನೋ ಮಾಡಿ ಆ ಸ್ಕಿಟ್ನು ಗೆಲ್ಸಂಗ್ ಮಾಡ್ಬಿಡೋನು. ಅಥವಾ ಅದ್ರದ್ದೇನೋ ಒಂದು ಫಾಲ್ಟ್ ಆಗಿದ್ರೆ ಇವ್ರ ಸ್ಕಿಟ್ಟಲ್ಲಿ ಅದನ್ನ ಮಾಡೋಣ. ಅಂದ್ರೆ ಸ್ಪಾಂಟೇನಿಟಿ ಮಾಡ್ತಾ ಇದ್ರಲ್ಲಿ ರಾಕಿ, ಸೂರಜ್ಜು, ಮನು ಈ ಥರದ್ದು. ಸೊ ನನಗೆ 24 hours ಅಲ್ಲಿ ಎಲ್ಲಿದ್ವಿ, ಎಲ್ಲಿ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಎಷ್ಟು 24 hours ಶಿಫ್ಟ್ ಮಾಡ್ಕೊಂಡ್ರೆ ಈ ಟೈಮಲ್ಲಿ ಎಲ್ಲಿದ್ದೆ, ಇವಾಗ ಇಲ್ಲಿದ್ದೀನಿ, ಇಷ್ಟೇನ ಲೈಫು ಅಂತ ಅನ್ನಿಸ್ಬಿಡುತ್ತೆ. ಸೊ ರಾತ್ರಿ 3 ಗಂಟೆಗೆ ಫೋನ್ ನಯನಾಥ್ ಫೋನ್ ಬಂತು, ರಿಸೀವ್ ಮಾಡಿದ್ರೆ ಅಳ್ತಾನೆ ಇದ್ದಾಳೆ. ಸ್ಟವಲ್ ಅಷ್ಟೊತ್ತಿಗೆ ಯಾರ್ದೋ ಫೋನ್ ಬಂದರೂ ಭಯ ಆಗುತ್ತೆ. ಏನಮ್ಮ ಏನು ಅಂತ ರಾಕಿ ಅಂತ ಹೇಳಿ ಸುಮ್ಮನೆ ಆಗ್ತದೆ. ಏನು ಇಲ್ಲ ಹಿಂಗೆ ಸುಮ್ಮನೆ ನೀನೇನು ತಮಾಷೆ ಮಾಡೋದು ಟೈಮ್ ಇಲ್ಲ ನಮಗೆ, ನಾನೊಂದ್ಸಲ ಇವ್ರು ಕಲ್ಲಾಟ ಏನೋ ಮಾಡ್ತಾರೆ ಜೊತೆಲೆಲ್ಲ ಸೇರ್ಕೊಂಡು ಅಂತ ನಾನು. ಅದೇ ವಿಷಯ ಸೀರಿಯಸ್ಸು. ಆಮೇಲಿಂದ ಎಲ್ಲ ಕೆಲವರೆಲ್ಲ ರಾತ್ರಿ ಹೊರಟು ಸ್ವಲ್ಪ ಬೇಗ ಬಂದರು. ನಮಗೆ ಫಸ್ಟ್ ಲೊಕೇಶನ್ ಹಾಸ್ಪಿಟಲ್ಗೆ ಹಾಕ್ಬಿಟ್ಟಿದ್ರು. ಸೊ ನಾವು ಅಲ್ಲಿ ಹೋದ್ವಿ, ಕಾರ್ಕಳಕ್ಕೆ ಹಂಗೆ ಹೋಗ್ಬಿಟ್ವಿ. ಅಲ್ಲಿ ಹೋಗಿ ನೋಡ್ತೀವಿ ಎಲ್ಲ ಇಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ ಅಂದಕ್ಕೆ ಸ್ವಲ್ಪ ಬರೋದಕ್ಕೆ ಲೇಟ್ ಆಯಿತು. ಸರ್ ಏನು ಮಾಡ್ತೀರಾ, ಅವನು ಒಂಥರ ಮುದ್ದು, ತುಂಬ ಕ್ಯೂಟ್ ಅವನು, ಮುದ್ದು ಈಗಲೂ ಅಷ್ಟೇ. ನಾನು ಅದಕ್ಕೆ ಅವ್ನಿಗೆಲ್ಲರೂ ನಮಸ್ಕಾರ ಮಾಡಿ ನನಗೆ ನಮಸ್ಕಾರ ಮಾಡ್ಬೇಕು ಅನ್ನಿಸ್ತಾ ಇಲ್ಲ. ಅವ್ನು ನಿಜವಾಗ್ಲೂ ಕೆನ್ನೆ ಗಿಂಡಿ ಅವ್ನು ಮುದ್ದು ಮೂಗು ಹಿಂಗಂದು ಒಂಥರ ಮುದ್ದೆ ಮಾಡಿದೆ ನಾನು ಅವನ್ನ. ಹಾಗಾಗಿ ಸಾಕಷ್ಟು ನೆನಪುಗಳು ಸರ್, ಏನು ಹೇಳೋಕ್ಕಾಗಲ್ಲ. ನಮ್ಮ ಸಿನಿಮಾ ಕೂಡ ಮಾಡ್ದ ಪಾಪ. ಮತ್ತು ಅವ್ರದ್ದೆಲ್ಲ ಒಂದು ಬ್ಯಾಚ್ ಇದೆ, ಅವ್ರದ್ದೊಂದು ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ ಅವ್ರಿಗೆ. ಹೀಗಾಗಿ ಅವ್ರನ್ನೆಲ್ಲ ಇಟ್ಕೊಂಡು ನಾವು ಒಂದು ಸೀನ್ಸ್ ಎಲ್ಲ ಮಾಡಿದ್ವಿ ಸಿನಿಮಾದಲ್ಲಿ. ವೆರಿ ಟ್ಯಾಲೆಂಟೆಡ್, ಒಂದು ತುಂಬ ಅತ್ಯಂತ ಪ್ರತಿಭಾನ್ವಿತ ಒಬ್ಬ ಕಲಾವಿದನ ಇವತ್ತು ಕನ್ನಡ ಚಿತ್ರನ ಕಳ್ಕೊಂಡಿದೆ. ಖಂಡಿತ ಆ ಥರದ್ದೆಲ್ಲ ಏನೂ ಇಲ್ಲ ಅವನಿಗೆ ಪಾಪ. ಅದನ್ನೇ ಹೇಳ್ತೀನಲ್ಲ, ಕರಾವಳಿ ರಾಕಿ ಅಂತಲ್ಲ, ಎಲ್ಲ ಪ್ರವೀಣ, ಅನೀಶಾ, ನಮ್ಮ ಪ್ಯಾಕು ಎಲ್ಲರೂ ಅಷ್ಟೇನೆ. ಆಮೇಲೆ ನಾನು ಬೇರೆ ಆ್ಯಂಕರ್ ಆಗಿ ಕರೆಯುವಾಗ ಅವ್ರ ಹೆಸರಿಟ್ಟು ಬೇರೆ ಕಳೀತಾ ಇರ್ತೀನಿ, ಬೆಳ್ತಂಗಡಿ ಹಿತೇಶ್ ಹಿಂಗೆ ಏನಕ್ಕೆಲ್ಲ ಕರೀತಾ ಇರ್ತೀನಲ್ಲ, ಅದೆಲ್ಲ ನನಗೆ ಸ್ಟ್ರೈಕ್ ಆಗ್ತಾ ಇರುತ್ತೆ ತಲೆಯಲ್ಲಿ. ಸೊ ಅವನು ಇಲ್ಲ ಅಂತ ಅನ್ಕೊಳ್ಳೋದೇ ಅರಗಿಸ್ಕೊಳಕ್ ಆಗದೇ ಇರೋವಂಥ ಒಂದು ವಿಷಯ ಸರ್. ಅಂದರೆ ನಾವು ಎಷ್ಟೋ ಇಂಟರ್ವ್ಯೂ ಕೊಡ್ತೀವಿ, ಬೈಟ್ಸ್ ಕೊಡ್ತೀವಿ, ಈ ಥರದ್ದು ಭಾರಿ ಹಿಂಸೆ ನಮಗೆ. ಸರ್ ಮಾತಾಡೋಕ್ಕೂ ಬಾಯಿ ಬರೋಲ್ಲ ನಮಗೆ, ಇಂಥದ್ದು ಬೇಡಪ್ಪ ದೇವರೇ ಈ ದಿನಗಳು ಅನ್ನೋ ಥರ ಯಾವಾಗಲೂ ಅದು ಭಾಳ ಚೆನ್ನಾಗಿ ಮಾಡೋನು ಅವನು. ಅದನ್ನೇ ಹೇಳ್ತೀವಲ್ಲ, ಅದು ಇಂಪ್ರೂವೈಸೇಷನ್ನ ಯಾರಿಗೂ ಹರ್ಟ್ ಆಗದಿರಂಗೆ ಮಾಡೋನು ಅವನು. ಈಗ ಏನೋ ಒಂದು ಅನುಕರಣೆ ಮಾಡಿದಾಗ ಅವ್ರು ಹರ್ಟ್ ಆಗೋ ಥರ ಅಲ್ಲ ಅದು. ಅದು ಎಷ್ಟು ಚೆನ್ನಾಗಿ ಮಾಡೋನು ಅಂದ್ರೆ ಅವರೇ ಎದ್ದು ಬಂದು ಮತ್ತವನ್ನ ತಗೊಂಡು ಅಂತ ಅಂದ್ಬಿಟ್ಟು ಅವನ್ನ ಇದು ಮಾಡೋರು. ಒಟ್ಟು ಅವ್ನು ಹೇಳ್ಬೇಕಂದ್ರೆ ಅವ್ನು ಇಸ್ ವೆರಿ ಕ್ಯೂಟ್, ಅವನೊಂಥರ ಟೆಡಿಬೇರ್ ಥರ, ಎಲ್ಲರೂ ಅವ್ನು ಎತ್ಕೊಂಡು ತಬ್ಕೊಂಡು ಆ ಥರದಿದ್ದಂಥ ಲವಲವಿಕೆ ಹುಡುಗ. ಅದೇ ಹೇಳ್ತೀನಿ, 24 hours ನೆನ್ನೆ ಇಷ್ಟೊತ್ತು ನಾವೇನೇನೋ ಖುಷಿಯಾಗಿ ಹೇಗೆ ಎಲ್ಲೆಲ್ಲೋ ಇದ್ವಿ, ಈ ಥರ ಇವತ್ತು ಇಲ್ಲಿ ಸೇರೋ ಥರ ಆಗಿದೆ. ನಮ್ಮ ಎಲ್ಲ ಕಂಟೆಸ್ಟೆಂಟ್ಸು ಎಲ್ಲರನ್ನೂ ನೋಡಿದಾಗ ಆ ಮುಖ, ಆ ಕಣ್ಣೀರು ಅದೆಲ್ಲ ನೋಡಿದಾಗ ಖಂಡಿತ ಅವನಿಗೆ ಎಲ್ಲ ಒಳ್ಳೊಳ್ಳೆ ಫಿಲ್ಮ್ಸ್ ಮಾಡ್ತಿದ್ದ, ಒಳ್ಳೆ ಆಫರ್ಗಳು ಬರ್ತಾ ಇತ್ತು. ಏನೋ ಸರ್ ಅಷ್ಟೇ ಪಡ್ಕೊಂಬಂದಿದ್ದೆ ಅಷ್ಟೇ ನಾವು ಅನ್ಸ್ಬಿಡುತ್ತೆ ಅನ್ಸುತ್ತೆ. ಹೌದು, ಅದು ಅದೇ ಇವಾಗ ಒಂದು ದೊಡ್ಡ ಟಾರ್ಗೆಟ್ ಆಗಿ ಎಲ್ಲರೂ ಅದೇ ಮಾತಾಡ್ತಾ ಇದ್ದೀವಿ. ಅದನ್ನ ಹೆಂಗೋ ಒಂದು ಚೆನ್ನಾಗಿ ಮಾಡಬೇಕು ಸರ್. ಇವಾಗ ಏನಾಗುತ್ತೆ, ನಾವು ಕೈಲಾಸನೇ ತಂದು ಪಕ್ಕದ ತಕಡಿಲಿ ಹಾಕಿದ್ರು ಅವ್ರಿಗೆ ಸಮಾಧಾನ ಆಗಲ್ಲ ಅಲ್ವಾ. ನಾವು ಮದುವೆನೇ ಗ್ರ್ಯಾಂಡ್ ಮಾಡ್ಬೋದು, ತಿರ್ಗಾ ಅಲ್ಲಿ ನಮ್ಮ ಅಣ್ಣ ಇಲ್ಲ ಅಂತ ಆ ಹೆಣ್ಮಗು ಫೀಲ್ ಆಗುವಂಥ ಒಂದು ಫೀಲನ್ನ ನಾವು ಯಾರು ಹಬ್ಬ ತೂಕ ಹಾಕೋಕ್ಕಾಗಲ್ಲ. ಯಥಾಶಕ್ತಿ ಹೆಂಗಾಗುತ್ತೋ ಅಟ್ಲೀಸ್ಟ್ ಅವನ ಖುಷಿಗೆ ಅಲ್ಲಿಂದ ಹರಿಸ್ಲಿ ಅಂತಕ್ಕಂಥದ್ದು, ಆ ನಿಟ್ಟಿನಲ್ಲಿ ಏನಾದ್ರು ಒಂದು ಮಾಡಬೇಕು. ಮತ್ತು ಮುಂದಕ್ಕೆ ಹೋಗ್ತಾ ಅವ್ರ ತಾಯಿ ನನಗೆ ಆ್ಯಕ್ಚುಲಿ ಬರ್ತಾ ಆಮೇಲೆ ಕಾರಲ್ಲಿ ಹೇಳಿದ್ರು, ಅವ್ರ ತಾಯಿ ತುಂಬ ಅಟ್ಯಾಚ್ಮೆಂಟ್ ಮಾಡಿದ್ರು. ಆಮೇಲೆ ಅಯ್ಯೋ ಏನಪ್ಪ ರಗಳೆ ಇದು, ಹಿಂಗಾದ್ರೆ ಹೆಂಗೆ, ಎಲ್ಲರಿಗೂ ಇರುತ್ತೆ ತಾಯಿ ಅಟ್ಯಾಚ್ಮೆಂಟು. ಅದರಲ್ಲಿ ಅವರು ತುಂಬ ವಿಪರೀತ ಮುದ್ದಂತಲ್ಲ ಅವರು, ನಮಗೆ ಅಷ್ಟು ಮುದ್ದನ್ನವಾಗಿನ ತಾಯಿಗಿಲ್ದೇ ಇರ್ತಾನ. ಈಗ ಅದನ್ನೆಲ್ಲ ಹೆಂಗೆ ಏನು ಇದ್ರಲ್ಲಿದ್ದು ಏನು ಮಾಡ್ತಾರೆ, ಮುಂದೆ ಹೆಂಗೆ ಸಂಸಾರ ಹೆಂಗೆ ನಡೆಯುತ್ತೆ, ಎಲ್ಲವೂ ಭಾಳ ಕಷ್ಟವಾದಂಥ ಒಂದು ಪ್ರಶ್ನೆ. ಅದೇನೆ ನೋಡ್ಬೇಕೀಗ ಮದುವೆ ಮತ್ತು ಅದ ನಂತರ ಹೆಂಗೆ ಅನ್ನೋದನ್ನೆಲ್ಲ ನಾವೆಲ್ಲ ಟೀಮ್ ಒಟ್ಟಿಗೆ ಕೂತೇನೋ ಒಂದು ಮಾಡಬೇಕು ಅಂತ ಮಾಡ್ತೀವಿ.
ಕಾಮಿಡಿ ಕ್ಲಬ್ ಬರೋಕ್ಕಿಂತ ಮುಂಚೆನೆ ಫ್ರೆಂಡ್ಸ್ ನಾವು ಊರಲ್ಲಿ ನಾವು ಯಾವ್ದು ಆಡಿಷನ್ಗೆ ಹೋದ್ರು ಜೊತೆಗೆ ಹೋಗೋರು. ಸೊ ಸೆಲೆಕ್ಟ್ ಆದಾಗ್ಲೂ ಅಷ್ಟೇ 8 ವರ್ಷ ಇತ್ತು. ಜೊತೆಗೆ ತಿಂತಿದ್ವಿ, ಒಂದೇ ಚಾಪೆ ಮಲಗ್ತಿದ್ವಿ ಸರ್. ಅವರು ಆ ಕ್ಷಣಗಳಲ್ಲಿ ತುಂಬಾ ನೆನಪಾಗುವಂಥದ್ದು. ನೆನ್ನೆ ನೈಟ್ 10 ಫೋನ್ ಮಾಡಿದ್ದೆ, ಅದನ್ನ ಹೇಳಕ್ ಒಂದು ಪ್ರೋಗ್ರಾಮ್ ಇದೆ ಬರ್ತೀಯ ಅಂತ. ಬರ್ತೀನಿ ಬಟ್ ಬೇಗ ಕಳಿಸ್ಬೇಕು, ಇವತ್ತು ಬೆಳಿಗ್ಗೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದ. ಬಟ್ ನೈಟು 1 ಗಂಟೆ 1:30 ಯಾವುದಕ್ಕೂ ಬೇಜಾರಂತ ಇರಲಿಲ್ಲ. ಏನು ಯಾರೇ ಬೈಲಿ ಏನೇ ಸೀರಿಯಸ್ ವಿಷಯ ಇರಲಿ ಬೇಜಾರಿಂದ ಮಾತಾಡ್ತಿರಲಿಲ್ಲ. ತುಂಬ ಖುಷಿಲಿದ್ದ ಅವನು. ಇವತ್ತು ಆ ಖುಷಿ ಒಳ್ಳೆ ಫ್ರೆಂಡ್ ಆಗಿ ಕಳ್ಕೊಂಡು ನನಗೊಬ್ಬ ಅಪ್ಪನ ತರ ಇದ್ದ, ಒಬ್ಬ ಮಗನ ತರ ಇದ್ದ. ನಾವಿಷ್ಟು ಜನ ಇಬ್ಬರು ಫ್ಯಾಮಿಲಿ ಜೊತೆಗೆ ಇರ್ತೀವಿ ಅಷ್ಟೇ. ನಾವ್ ಯಾವತ್ತೂ ಯಾರ ಬಾಯಲ್ಲೂ ರಾಖಿ ಇಂತವನು ಅಂತವನು ನಾವ್ ರಾಖಿ ಏನ್ ಮಾಡ್ತೀವಿ ಕೇಳಲೇ ಇಲ್ಲ. ಅಜಾತ ಶತ್ರು ಆಗಿದ್ದ ಅವನು. ದೇವ್ರ ಮೇಲೆ ಇದ್ದಿದ್ದು ಸ್ವಲ್ಪ ನಂಬಿಕೆ ನೋಟೋಯ್ತು ಸರ್. ಥ್ಯಾಂಕ್ ಯು. ರಾಖಿ ಅಂದ್ರೆ ಅವನು ಒಂಥರ ನಗು ಮುಖ ಯಾವಾಗ್ಲೂ. ಅವನು ಇತ್ತೀಚೆಗಷ್ಟೇ 6 ತಿಂಗಳಿಂದ ಅವನಿಗೊಂದ್ ಸಣ್ಣ ಆಕ್ಸಿಡೆಂಟ್ ಆಗಿ ಮುಖ ಎಲ್ಲ ಸ್ವಲ್ಪ ಫ್ರಾಕ್ಚರ್ ಆಗಿತ್ತು. ಅವತ್ತು ಕೂಡ ನಾವು ಹಾಸ್ಪಿಟಲ್ಗೆ ಹೋದಾಗ ನಾವ್ ಅಳ್ತಿದ್ವಿ ಹೊರತು ಅವನು ಅಳ್ತೇ ಇಲ್ಲ. ಅವನು ನಗ್ತಾನೆ ಇದ್ದ. ಹೋಗಿ ಚಿಲ್ ಮಾಡಿ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಕಣೆ ಲೈಫಲ್ಲಿ ಅಂತ ಅನ್ನೋನು ಯಾವಾಗ್ಲೂ. ನನ್ ಸ್ವೀಟೆಸ್ಟ್ ಫ್ರೆಂಡ್ ಅವನು. ನಾನು ಯಾವಾಗ್ಲೂ ಸ್ವೀಟು ಅಂತ ಕರಿತಾ ಇದ್ದ. ಅವ್ನು ನನ್ಗಿಂತ ಏಜ್ ಅಲ್ಲಿ ದೊಡ್ಡವನು, ಆದ್ರೂ ಅವನು ಕುಳ್ಳಕ್ಕೆ ಆ ರೀತಿ ಇದ್ದಿದ್ರಿಂದ ನಾನು ಅವನ್ನ ತುಂಬಾ ಮುದ್ದಾಗಿ ಸ್ವೀಟು ಅಂತ ಕರಿತಾ ಇದ್ದೆ. ಈಸ್ ಲೈಕ್ ಯಾರು ನಮ್ಮ ಸೆಟ್ಟಲ್ ಆಗ್ಲಿ, ನಮ್ಮ ಈ ಕಲಾವಿದ್ರ ಯಾರಾದ್ರೂ ಆಗ್ಲಿ, ಯಾರಾದ್ರೂ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಹೋಗಿ ಬೆಂತಟ್ಟಿ ಪ್ರೋತ್ಸಾಹ ಮಾಡೋನು. ಅವ್ನು ಯಾವತ್ತು ಅವನ್ ಕಷ್ಟನ ಅವ್ನು ಯಾರ ಹತ್ರ ಹೇಳ್ಕೊಂಡವನಿಲ್ಲ. ನಮ್ಮ ಹತ್ರ ಎಲ್ಲ ಕಷ್ಟ ಕೇಳೋನು, ನಮ್ಮನ್ನ ನಗ್ಸೋನು, ಚಿಲ್ ಮಾಡ್ರೆ ಅಂತ ಅಂದ್ಬಿಟ್ಟು ಎಲ್ಲ. ಅವನಿದ್ದ ಕಡೆ ನಗು ಅಷ್ಟೇ, ನಗು ಬಿಟ್ರೆ ಬೇರೆ ಯಾವತ್ತು ನಾನು ಅವ್ನ ಹತ್ತಿದ್ದು ನೋಡಿಲ್ಲ. ಅವ್ನು ಈ ಸ್ಥಿತಿಯಲ್ಲಿ ಅವನು ಊರಿಗೆಲ್ಲ ಕರಿಯೋನು, ಬನ್ನಿ ನಮ್ಮೂರ ಹತ್ರ ಬೀಚ್ ಎಲ್ಲ ಇದ್ದೆ, ಗಮ್ಮತ್ ಮಾಡುವ, ಚೆನ್ನಾಗಿರುತ್ತೆ ಅಂತ. ಬರ್ತೀನಿ ಆದ್ರೆ ನಾವ್ ಯಾವತ್ತು
ಈ ಪರಿಸ್ಥಿತಿಯಲ್ಲಿ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಅವನ್ ದೊಡ್ಡ ಆಸೆ ಅಂದ್ರೆ ಅವ್ನ್ ತಂದೆ ಕೂಡ ಇಲ್ಲ, ತಂಗಿ ಮದ್ವೆ ಒಂದ್ ಮಾಡ್ಬೇಕು. ಅವ್ನ್ ಪಾಪ ನನಗ್ ಗೊತ್ತಿರ್ಲಿಲ್ಲ, ಇದು ನನಗೆ ರೀಸೆಂಟ್ ಆಗಿ ಗೊತ್ತಾಗಿದ್ದು. ಅವ್ನು ವಿನ್ನಿಂಗ್ ಅಮೌಂಟ್ ಕೂಡ ನಮ್ ಕಾಮಿಡಿ ಕಿಲಾಡಿಯಲ್ಲಿ ವಿನ್ ಆದ ಅಮೌಂಟ್ ಕೂಡ ಅವನು ತಂಗಿ ಮದ್ವೆಗೆ ಅಂತ ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ಇಟ್ಕೊಂಡಿದ್ದ. ಅವನ್ ಫ್ಯಾಮಿಲಿಗೆ ಒಳ್ಳೇದಾಗ್ಬೇಕಷ್ಟೆ. ಇವತ್ತು ಮಾತಾಡೋ ಪರಿಸ್ಥಿತಿ ಇಲ್ಲ, ಯಾಕಂತಂದ್ರೆ ಅವನು ನಗ್ನಗ್ತಾ ಹೋಗಿ ನಮ್ಮ ಮಾತನ್ನೆಲ್ಲ ನಿಲ್ಲಿಸಿ ಹೋಗಿದ್ದಾನೆ. ಏನಿಲ್ಲ, ಅವನೇ ಸಣ್ಣ ಕಲಾವಿದನಾಗಿ ತುಳು ರಂಗಭೂಮಿಯಿಂದ ನಾಟಕಗಳನ್ನ ಮಾಡಿಕೊಂಡು ಬೇರೆ ಬೇರೆ ತಂಡಗಳಲ್ಲಿ ಅಭಿನಯಗಳನ್ನ ಮಾಡಿಕೊಂಡು ಬೇರೆ ಪ್ರೈವೇಟ್ ಚಾನೆಲ್ಗಳಲ್ಲಿ ಕೆಲಸಗಳನ್ನ ಮಾಡಿಕೊಂಡು ತುಂಬ ಕಷ್ಟಪಟ್ಟು ಜೀವನವನ್ನು ಕಟ್ಟಿರುವಂಥ ನಮ್ಮ ನೆಚ್ಚಿನ ರಾಕಿ. ಆ್ಯಕ್ಚುಲಿ ಯಾವತ್ತು ಪ್ರೀತಿಯಿಂದ ಎಲ್ಲಿ ಸಿಕ್ಕರು ಹಿತ್ತು ಅಂತ ಕರೀತಿದ್ದ. ಬಟ್ ಈಗ ನನ್ಗೆ ಈಗಲೂ ಅನಿಸಿದವನ್ನ ನನಗೆ ಕರಿತಿದ್ದಾನೆ ನಾನು ಫೀಲೇ ಹಾಗೆ ಆಗ್ತಿದೆ. ಅದರಲ್ಲ ಒಂದು ದೊಡ್ಡ ಕನಸು ಏನಂತ ಹೇಳಿದ್ರೆ, ತಂಗಿದ್ದು ಮದುವೆಯನ್ನ ತುಂಬಾ ಪ್ರೀತಿಯಿಂದ ಇಷ್ಟಪಟ್ಟು ಅದನ್ನೇ ಮಾಡ್ಬೇಕು ಅಂತ ಹೇಳಿದ್ದೆ. ಮತ್ತೊಂದು ಅಮ್ಮ ನನ್ನ ಪ್ರೀತಿಯಿಂದ ನೋಡ್ಕೋಬೇಕು ಅಂತ. ಎಲ್ಲರೂ ಒಂದು ಕೇಳ್ತಿದ್ರು ಸುಮ್ಮನೆ ತಮಾಷೆಗೆ, ರಾಕಿ ನೀನು ಮದುವೆ ಆಗಲ್ಲ ಅಂತ ಹೇಳುವಾಗ ಅವನು ಹೇಳ್ತಿದ್ದ ಆನ್ಸರ್ ಒಂದೇ, ಇದು ನಾನು ಒಂದು ವೇಳೆ ಮದುವೆ ಆದ್ರೆ ಬಂದವರು ತಾಯಿನ ಹೇಗೆ ನೋಡ್ಕೋತಾರೆ ಅಂತ ಗೊತ್ತಿಲ್ಲ, ಅದ್ರ ಬದಲು ನಾನೇ ತಾಯಿ ಜೊತೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕನ್ನೋದು ಆಸೆ ತುಂಬ ಇತ್ತು ಅವನಿಗೆ. ಅದೇ ಏನು ಹೇಳೋದು ಅಂತ ಹೇಳಿದ್ರೆ, ಎಲ್ಲರ ಹತ್ರ ಈಗಾಗಲೇ ಕೆಲವರೆಲ್ಲ ನಮ್ಮ ಚಿತ್ರರಂಗದವರ ಹತ್ರ ಹೇಳಿ ಕೂಡ ಸಹಾಯ ಮಾಡೋದು ಅಂತ ಹೇಳಿದ್ದಾರೆ. ನಮ್ಮ ಇಲ್ಲಿ ತುಳು ಚಿತ್ರರಂಗಭೂಮಿ ಇರ್ಬೋದು, ರಂಗಭೂಮಿಯಿಂದ ಇರ್ಬೋದು, ಎಲ್ಲರೂ ಅದು ಯಾರಾದ್ರೂ ಜವಾಬ್ದಾರಿ ತಗೊಂಡು ಇವರ ಮನೆಗೆ ಆಧಾರ ಆಗೋ ಥರ. ಯಾಕಂತ ಹೇಳಿದ್ರೆ ಈಗ ನಿಮ್ಗೆ ಗೊತ್ತಿರೋ ಹಾಗೇನೆ ಅವನು ಮನೆಗೊಬ್ಬ ಆಧಾರ ಸ್ತಂಭ ಆಗಿದೆ. ಈಗ ಆಧಾರ ಸ್ತಂಭವನ್ನೇ ಕಳ್ಕೊಂಡಿರುವಂಥ ಮನೆಗೆ ಅವನು ಆದಷ್ಟು ಯಾರಾದರೂ ಇವರ ಮನೆಗೆ ಅವರ ತಂಗಿಯನ್ನು ಮದುವೆ ಮಾಡ್ಲಿಕ್ಕೆ ಇರ್ಬೋದು, ಮನೆಗೆ ಆಧಾರ ಆಗುವಾಗ ಎಲ್ಲರೂ ಹೆಲ್ಪ್ ಮಾಡಿ ಅಂತ ನಾವು ಬೇಡ್ಕೋತಿದ್ದೇವೆ. ಆ್ಯಕ್ಚುಲಿ ನಮ್ಮ ಅಣ್ಣ ಆಗಿರೋದ್ರಿಂದ ಹಾಕಿ ಬೇರೆ ಏನು ಮಾತಾಡ್ಬೇಕಂತ ಗೊತ್ತಿಲ್ಲ. ನಮ್ಮ ರಾಕಿ ಇಲ್ಲಿ ಉಳಿದಿದ್ದಾನೆ, ಕಣ್ಣು ಮುಂದೆ ಕಾಣಿಸ್ತಿಲ್ಲ, ಅದೇ ತುಂಬ ಬೇಜಾರಿದೆ. ನಾವು ರಾಕಿನ ಸಾಧನೆ ಬಗ್ಗೆ ಮಾತಾಡ್ಬೇಕು ಅಂತ ಯಾವಾಗಲೂ ಮಾತಾಡ್ತಿದ್ದೆ ನಮ್ಮ ಟೀಮಲ್ಲಿ. ಇವತ್ತು ಈ ಸ್ಥಿತಿಯಲ್ಲಿ ಮಾತಾಡ್ತಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಈ ಸ್ಥಿತಿಯಲ್ಲಿ ಮಾತಾಡ್ಬೇಕು.
ರಾಕೇಶ್ ನಮ್ಮೊಟ್ಟು ಒಂಜಿ ಸಾರಿ ರಾಕೇಶ್ ಪೂಜಾರಿ ಇವರು ನಮ್ಮ ತಂಡದಲ್ಲಿ 5 ವರ್ಷದಲ್ಲಿ ನಮ್ಮ ಒಟ್ಟಿಗೆ ನಾಟಕ ತಂಡದಲ್ಲಿ ಒಬ್ಬ ಕಲಾವಿದ ಆಗಿದ್ದರು. 5 ವರ್ಷದ ನಂತರ 2014ರಿಂದ ನಮ್ಮೊಟ್ಟಿಗೆ ಇದ್ರು.
ನಂತರ ಒಂದು 17ನೇ ಇಸ್ವಿಗೆ ಕಾಮಿಡಿ ಕಿಲಾಡಿಗೆ ಅಲ್ಲಿ ಜಾಯ್ನ್ ಆದರು. ಅದ ನಂತರ ನಮ್ಮೊಟ್ಟಿಗೆ ನಮ್ಮ ತಂಡದಲ್ಲಿ ಒಂದು ಒಳ್ಳೆ ಬಾಂಧವ್ಯನ ಇಟ್ಕೊಂಡಿದ್ರು. ಏನಂದ್ರೆ ಒಬ್ಬ ಉತ್ತಮ ಕಲಾವಿದ. ಈಗ ಏನು ಹೇಳುದಂದ್ರೆ ಈ ಸಮಯದಲ್ಲಿ ಅವನು ಒಬ್ಬ ಒಳ್ಳೆಯ ಕಲಾವಿದನನ್ನ ಕಳ್ಕೊಂಡಿದ್ದೇವೆ. ಇದೊಂದು ಬೇಸರ. ಮತ್ತೆ ನಿನ್ನೆ ದಿನ ಅಷ್ಟೇ ನಾವು ನಾಟಕದಲ್ಲಿರುವಾಗ ಫೋನ್ ಬಂತು 2 ಗಂಟೆ ಹೊತ್ತಿಗೆ. ಹೋಗಿ ನೋಡುವಾಗ ಈ ಸ್ಥಿತಿಯಲ್ಲಿ ರಾಕೇಶ್ ನಾನು ನೋಡ್ಬೇಕಾಯ್ತು. ಬಹುಶಃ ತುಂಬಾ ದುಃಖಕರ ವಿಷಯ ಅಂತ ಹೇಳ್ಬೇಕು. ಈ ಸಮಯದಲ್ಲಿ ನಮ್ಮ ತಂಡದಲ್ಲಿ ಬಹುಶಃ 5 ವರ್ಷದಿಂದ ಒಂದು ಒಳ್ಳೆಯ ಒಬ್ಬ ಉತ್ತಮ ಕಲಾವಿದ ಆಗಿ ಅವ ಕೊಟ್ಟ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇದ್ದ ನಮ್ಮ ರಾಕೇಶ್. ಹಾಗೆ ನಾವು ಈ ಸಂದರ್ಭದಲ್ಲಿ ಅವರ ತಾಯಿ, ಅವರ ಮಿತ್ರರು ಅವರಿಗೊಂದು ಸಹಿಸುವಂತ ಒಂದು ಶಕ್ತಿಯನ್ನು ದೇವರು ಕೊಡ್ಬೇಕು ಅದೇ ಹೇಳು ಈ ಸಂದರ್ಭದಲ್ಲಿ ಅಷ್ಟೇ. ತಂಗಿ ಹೌದು, ತಂಗಿ ಮದುವೆ ಎಲ್ಲ ಇದೆ. ಅವನು ಹೇಳ್ತಾ ಇದ್ದ ಒಂದು ತಂಗಿಯ ಮದುವೆ, ಮತ್ತೆ ಈಗ ಫಿಲ್ಮಲ್ಲಿ ಎಲ್ಲ ಇದ್ದ, ಕನ್ನಡ ಫಿಲ್ಮಲ್ಲಿ ಎಲ್ಲ ಹೋಗ್ತಾ ಇದ್ದ. ಮತ್ತೆ ಮೊನ್ನೆ ನಮ್ಮ ಇಲ್ಲಿ ದಸ್ಕತ್ ಮೂವಿ ಕೂಡ ಬರ್ತಾ ಇದ್ದ, ಇಲ್ಲಿ ಒಂದು ಪ್ರಮೋಷನ್ಗಾಗಿ. ಪ್ರತಿಯೊಬ್ಬ ಎಲ್ಲರೊಟ್ಟಿಗೆ ಒಬ್ಬ ಹೇಗಿದ್ದ ಅಂದ್ರೆ ಒಂದು ಫ್ರೆಂಡ್ಲಿಯಾಗಿ, ಇಲ್ಲೇ ಅಷ್ಟು ಊರಲ್ಲಿ ಬಂದ್ರೆ ಫ್ರೆಂಡ್ಲಿ ಆಗಿದ್ದ. ನಿನ್ನೆ ದಿನ ಈ ಥರ ಆಯ್ತು. ಅಲ್ಲಿಂದ ನಾವು ಒಟ್ಟಿಗೆ ಇದ್ದೇವೆ. ಕಾಂತಾರದಲ್ಲಿ ಆಕ್ಟ್ ಮಾಡಿದಾರಲ್ಲ, ಕಾಂತಾರದಲ್ಲಿ ಒಬ್ರು ಆಕ್ಟ್ ಮಾಡ್ತಾ ಇದ್ದಾರೆ ಅವರು. ಕಾಂತಾರದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ರು ಇದ್ರ ಬಗ್ಗೆ? ಇಲ್ಲ, ರೋಲ್ ಇದೆ ನಮ್ಗೆ ಅಂತ ಹೇಳಿ. ನಮ್ಗಿಂತ ಜಾಸ್ತಿ ಬ್ಯಾಂಗ್ಳೂರಲ್ಲಿ ಇದ್ದಲ್ಲ, ನಮ್ಮ ಊರಲ್ಲಿ ಬರುವಾಗ ಒಂದು ಯಾವಾಗೊಮ್ಮೆ ಭೇಟಿ ಆಗ್ತಿದ್ದೆ. ಥ್ಯಾಂಕ್ ಯು. ಇಡೀ ಕರ್ನಾಟಕನ ನಗಿಸ್ತಂತಹ ನಮ್ಮ ಕುಟುಂಬ, ನಾವೆಲ್ಲರೂ ಏನು ನಿಂತೀವಿ, ನಮ್ಮೆಲ್ಲರೂ ಕುಟುಂಬದ ಒಂದು ಕೂಸು. ಸೊ ಇವತ್ತು ಇಲ್ಲ ಅನ್ನೋ ಒಂದು ಬೇಸರ ತುಂಬ ಇದೆ. ತುಂಬ ನೋವಾಗ್ತದೆ ವಿಷಯ ಕೇಳಿದಾಗಲೇ. ಯಾಕಂದರೆ ನಾನು ಇದುವರೆಗೂ ಮಂಗಳೂರಿನ ಗೆಳೆಯರು ತುಂಬ ಜನ ಇದ್ದಾರೆ. ಒಂದು ಸೀಸನ್ 1 ಆಗಿರ್ಬೋದು, 2 ಆಗಿರ್ಬೋದು, ತುಂಬ ಜನ ಇದ್ದಾರೆ. ಆದರೆ ಯಾವುದೂ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿರಲಿಲ್ಲ ಮಂಗಳೂರಿಗೆ. ಸೊ ಈ ಥರದ್ದೊಂದು ಇನ್ಸಿಡೆಂಟ್ ಆಗಿ ಈ ಥರ ಬರಬೇಕಾಯ್ತಲ್ಲ ಅನ್ನೋ ಒಂದು ಬೇಜಾರು ಬಹಳ ಇದೆ. ಒಬ್ಬ ಒಳ್ಳೆ ಗೆಳೆಯ, ನಾನು ಹೇಳಿದಾಗೆ ಯಾರೂ ಕೂಡ ಅದನ್ನ ಎಲ್ಲಿ ಯಾರ ಜೊತೆಲಿ ಇದ್ರು ನಗ್ನಗ್ತಾ, ರಿಹರ್ಸಲ್ ಟೈಮಲ್ಲೂ ನಗ್ತಾ, ಸ್ಟೇಜ್ ಮೇಲೂ ನಗುತ್ತಾ ಇದ್ದಂಥ ವ್ಯಕ್ತಿ. ಅದನ್ನ ಹೇಳಿದ್ನಲ್ಲ, ಇದೆಲ್ಲ ನಮ್ಮ ಕುಟುಂಬನೇ. ಇದು ಸೀಸನ್ 1 ಸೀಸನ್ 2 ಅಂತ ಏನಿಲ್ಲ, ಎಷ್ಟೇ ಸೀಸನ್ಗಳಾದರೂ ಅದೆಲ್ಲ ನಮ್ಮ ಕುಟುಂಬನೇ. ಸೊ ಆ ಕುಟುಂಬದ ಒಂದು ಕೂಸು ಇಲ್ದಂಗೆ ಆಗಿದೆ. ಒಂದು ಅಂತಂದ್ರೆ ಸ್ವಲ್ಪ ದಿನಗಳ ಹಿಂದೆ, ಸ್ವಲ್ಪ ವರ್ಷಗಳ ಹಿಂದೆ ಅವರ ತಂದೆನ ಕಳ್ಕೊಂಡಿದ್ರು ಅಂತ ಹೇಳಿದ್ರು. ಇದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಇವಾಗ ಬರಬೇಕಾದ್ರೆ ಮತ್ತೆ ಎಲ್ಲ ವಿಷಯಗಳನ್ನ ಕೇಳ್ಕೊಂಬಂದಾಗ ಅನ್ಸಿದ್ದು, ತಂದೆ ಕಳ್ಕೊಂಡಿದ್ರು. ಮನೆಗೆ ಆಧಾರ ಸ್ತಂಭವಾಗಿದ್ದು ನಮ್ಮ ರಾಕಿ. ಸೊ ಈಗ ಅವನು ಕಳ್ಕೊಂಡಿರುವಂಥ ತಾಯಿ ಮತ್ತೆ ತಂಗಿ. ಆದರೆ ನಾವು ರಾಕಿ ಇಲ್ಲ, ಆದರೆ ರಾಕಿ ಸ್ಥಾನದಲ್ಲಿ ನಾವೆಲ್ಲರೂ ಇರ್ತೀವಿ. ಆ ತಾಯಿಗೆ ತಂಗಿಗೆ ಸಪೋರ್ಟ್ ಆಗಿ ನಾವೆಲ್ಲರೂ ನಿಂತ್ಕೊಂತೀವಿ ಅಂತ ಹೇಳ್ಬಿಟ್ಟು ನಾವು ಹೇಳಲು ಇಷ್ಟಪಡ್ತೀವಿ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಅಮ್ಮ ಮಗಳಿಗೆ ಈ ನೋವನ್ನ ಬರೆಸುವಂತ ಶಕ್ತಿನ ದೇವ್ರು ಕೊಡ್ಲಿ. ಯಾವಾಗ ಸಿಕ್ಕಾಗ್ಲೂ ಬಾಯಿ ತುಂಬಾ ಅಕ್ಕ ಅಂತ ಸೂರಜ್ ಆಗಿರ್ಬೋದು, ರಾಕೇಶ, ಅನೀಶು ಎಲ್ಲ ಮಂಗಳೂರು ಹುಡುಗರು ಒಂಥರ ನನ್ನ ತಮ್ಮ ತರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ಮುಂದೆನೆ ಚೆನ್ನಾಗಿ ಬೆಳೆದಂತ ಹುಡುಗರು. ಅಂಡ್ ರಾಕೇಶ ನಾವದೇ ಮಾತಾಡ್ಕೋತಾ ಇದ್ವಿ ಇಲ್ಲಿ. ಅವನ ಬಗ್ಗೆ ಇದುವರೆಗೂ ಒಂದು ತಮಾಷೆಗೂ ಕೂಡ ಯಾರ ಮನ್ಸನ್ನು ನೋಯಿಸಿದಂತ ಹುಡುಗನೇ ಅಲ್ಲ. ಅದೇ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಹೇಳ್ತಾರಲ್ಲ, ಆಯ್ತು. ಬಟ್ ದಿಸ್ ಇಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಅವ್ರ ತಾಯಿಗೆ ಮತ್ತೆ ತಂಗಿಗೆ ನಾವೆಲ್ಲರೂ ಶಕ್ತಿಯಾಗಿ ನಿಲ್ಬೇಕನ್ನೋದೇ ನನ್ನ ಅವ್ನ ನಗು. ಅವನು ಯಾವಾಗ್ಲೂ ಅಕ್ಕ ನನ್ ಡಿಂಪಲ್ ನೋಡಿ, ಅಕ್ಕ ನನ್ ಡಿಂಪಲ್ ನೋಡಿ ಅಂತ ನನ್ನ ಜೊತೆ ಡ್ಯಾನ್ಸ್ ಮಾಡ್ತಿದ್ದಾಗಿರ್ಬೋದು. ಅರ್ಜುನ್ ಜನ್ಯ ಸರ್ ಅವರ ಒಂದು ಮಿಮಿಕ್ರಿ ಯಾರಾದ್ರೂ ಮಾಡ್ತಾರೆ ಅಂದ್ರೆ ಇಟ್ಸ್ ಎನ್ಲಿ ರಾಕೇಶ್. ಅಷ್ಟು ಟ್ಯಾಲೆಂಟೆಡ್ ಅವನು. ಫಸ್ಟ್ ಕಾಮಿಡಿ ಕಿಲಾಡಿಗಳು ವಿನ್ನರ್ ಆಗಿರೋದಾಗಿರ್ಬೋದು. ಅಂಡ್ ಯಾವಾಗ್ಲೂ ಲವಿಕೆಯಿಂದ ಇರೋದು. ಇವಾಗ ನೀವೇನು ವರ್ಷಾನ್ಗಟ್ಲೆ ಒಂದು ಸ್ಪೂಫ್ನ ನೆನ್ಸ್ಕೊಂತೀರ, ಅವ್ರ ಪಾತ್ರಗಳನ್ನ ನೀವು ನೆನ್ಸ್ಕೊಂಡ್ ನಗ್ತೀರಾ. ಆ ಹುಡುಗರೆಲ್ಲ ಅರ್ಧ ದಿನದಲ್ಲಿ ಅದನ್ನ ಕಲ್ತು ಆನ್ ಸ್ಪಾಟ್ ಮಾಡೋಂಥ ಅತ್ಯದ್ಭುತವಾದಂತಹ ಕಲಾವಿದರು ಅವರೆಲ್ಲ. ಆದ್ರೆ ಒಂದು ಕಲೆಗೆ ಒಂದು ಸಣ್ಣ ಲಾಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮ್ಯಾನರಿಸಮ್, ಆ ಕಾಮಿಡಿ ಎಲ್ಲಿ ತಗೊಂಡು ಹೋದ್ರಲ್ಲ ಕರಾವಳಿ ಭಾಗದ ನಟರ ನಿಜವಾಗ್ಲು. ಅಂಡ್ ಅವನ ಸ್ಪೀಡ್ ಆಗಿರ್ಬೋದು, ಅವನ ಭಾಷೆ, ಅದು ಲ್ಯಾಂಗ್ವೇಜ್ ಇದೆಯಲ್ಲ, ಸಹಜವಾಗಿ ಇಲ್ಲಿಂದ ಅಲ್ಲಿ ಹೋದವರು ಕನ್ನಡವನ್ನ ಬದಲಾಯಿಸ್ಕೋತಾರೆ, ಓಕೆನಾ. ಆದ್ರೆ ಇವರು ನಮ್ಮ ಕರಾವಳಿ ಕನ್ನಡವನ್ನೇ ಇಟ್ಕೊಂಡು ಅದರಲ್ಲಿ ತಮಾಷೆ ಮಾಡಿ ಎಷ್ಟೋ ಜನರ ನಗಿಸಿದವರು.
ಅಷ್ಟು ಅದ್ಭುತವಾದಂತ ಕಲಾವಿದರ. ವಂಡರ್ಫುಲ್ ಆಪರ್ಚುನಿಟಿ ಅಂಡ್ ಅವ್ನಿಗೆ ತುಂಬಾ ಖುಷಿ ಇತ್ತು ಆ ತರ ಒಂದು ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿರೋದು. ಈಗ ನಮ್ಗೆ ಒಂದು 2-3 ವೀಕ್ಸ್ ಮುಂಚೆ ಕೂಡ ನಮ್ದು ಮಹಾಸಂಗಮಕ್ಕೆ ಬಂದಾಗ ಆಗಿರ್ಬೋದು, ಮಾತಾಡ್ದಾಗಿರ್ಬೋದು, ಅವ್ನ್ ಶಾರ್ಟ್ ಫಿಲ್ಮ್ ಮಾಡಿದಾಗ ಪ್ರತಿಯೊಂದು ಈ ಹುಡುಗರು ಎಲ್ಲಾರು ನಮ್ ಸೆಟ್ಟಿಗೆ ಬಂದ್ರೆ ಎಲ್ಲಾರು ನಮ್ ಕ್ಯಾರವನ್ ಅಲ್ಲಿ ಇರ್ತಾರೆ, ನಮ್ ಜೊತೆನೆ ಊಟ ಮಾಡ್ತಾರೆ, ನಮ್ ಕಷ್ಟ ಸುಖ ನೋವು ನಲಿವುಗಳಲ್ಲಿ ಎಲ್ಲಾ ಜೊತೆ ಇರ್ತದೆ. ಹೇಳಲ್ಲ ಸರ್, ಎಲ್ರು ಅಣ್ಣ ತಮ್ಮಂದಿರ್ತಾರ ಜೊತೆ ನಮ್ ಜೊತೆನೆ ಇದ್ರು. ಈಗ ಆತರ ಒಬ್ಬ ತಮ್ಮ ಇಲ್ಲ ಅನ್ನೋದೇ ಒಂದು ನೋವು ಅಷ್ಟೇ. ಥ್ಯಾಂಕ್ ಯು ಸರ್. ಒಳ್ಳೆ ಫ್ರೆಂಡ್ ಆಗಿ ಕಲ್ತ್ಕೊಂಡು ನನಗೊಬ್ಬ ಅಪ್ಪನ ತರ ಇದ್ದ, ಒಬ್ಬ ಮಗನ್ ತರ ಇದ್ದ. ನಾವ್ ಇಷ್ಟ ಜನ ಇತ್ತಲ್ವ ಫ್ಯಾಮಿಲಿ ಜೊತೆಗೆ ಇರ್ತೀವಿ ಅಷ್ಟೇ. ನಾವ್ ಯಾವತ್ತು ಯಾರ ಬಾಯಲ್ಲೂ ರಾಖಿ ಇಂತವನು ಅಂತವನು ನಾವ್ ರಾಖಿ ರೇಟ್ ಮಾಡ್ತೀವಿ ಅಂತ ಕೇಳಲೇ ಇಲ್ಲ. ಅಜಾತ ಶತ್ರು ಆಗಿದ್ದ ಅವನು. ದೇವ್ರ ಮೇಲೆ ಇದ್ದಿದ್ದು ಸ್ವಲ್ಪ ನಂಬಿಕೆ ನೋಟೋಯ್ತು ಸರ್. ಥ್ಯಾಂಕ್ ಯು. ರಾಖಿ ಅಂದ್ರೆ ಅವನು ಒಂಥರ ನಗು ಮುಖ ಯಾವಾಗ್ಲೂ. ಅವನು ಇತ್ತೀಚೆಗಷ್ಟೇ 6 ತಿಂಗಳಿಂದ ಅವನಿಗೊಂದ್ ಸಣ್ಣ ಆಕ್ಸಿಡೆಂಟ್ ಆಗಿ ಮುಖ ಎಲ್ಲ ಸ್ವಲ್ಪ ಫ್ರಾಕ್ಚರ್ ಆಗಿತ್ತು. ಅವತ್ತು ಕೂಡ ನಾವು ಹಾಸ್ಪಿಟಲ್ಗೆ ಹೋದಾಗ ನಾವ್ ಅಳ್ತಿದ್ವಿ ಹೊರತು ಅವನು ಅಳ್ತೇ ಇಲ್ಲ, ಅವ್ನು ನಗ್ತಾನೆ ಇದ್ದ. ನೀವು ಹೋಗಿ ಚಿಲ್ ಮಾಡಿ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಕಣೆ ಲೈಫಲ್ಲಿ ಅಂತ ಅನ್ನೋನು ಯಾವಾಗ್ಲೂ. ನನ್ ಸ್ವೀಟೆಸ್ಟ್ ಫ್ರೆಂಡ್ ಅವನು. ನಾನು ಯಾವಾಗ್ಲೂ ಸ್ವೀಟು ಅಂತ ಕರಿತಾ ಇದ್ದೆ. ಅವ್ನು ನನ್ಗಿಂತ ಏಜ್ ಅಲ್ಲಿ ದೊಡ್ಡವನು, ಆದ್ರೂ ಅವನು ಕುಳ್ಳಕ್ಕೆ ಆ ರೀತಿ ಇದ್ದಿದ್ರಿಂದ ನಾನು ಅವನ್ನ ತುಂಬಾ ಮುದ್ದಾಗಿ ಸ್ವೀಟು ಅಂತ ಕರಿತಾ ಇದ್ದೆ. ಈಸ್ ಲೈಕ್ ಯಾರು ನಮ್ಮ ಸೆಟ್ಟಲ್ ಆಗ್ಲಿ, ನಮ್ಮ ಈ ಕಲಾವಿದ್ರ ಯಾರಾದ್ರೂ ಆಗ್ಲಿ, ಯಾರಾದ್ರೂ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಹೋಗಿ ಬೆನ್ ತಟ್ಟಿ ಪ್ರೋತ್ಸಾಹ ಮಾಡೋನು. ಅವ್ನ್ ಯಾವತ್ತು ಅವನ್ ಕಷ್ಟನ ಅವ್ನು ಯಾರ ಹತ್ರ ಹೇಳ್ಕೊಂಡವನೆಲ್ಲ, ನಮ್ಮ ಹತ್ರ ಎಲ್ಲ ಕಷ್ಟ ಕೇಳೋನು, ನಮ್ಮನ್ನ ನಗ್ಸೋನು, ಚಿಲ್ ಮಾಡ್ರೆ ಅಂತ ಅಂದ್ಬಿಟ್ಟು ಎಲ್ಲ. ಅವ್ನಿದ್ದ ಕಡೆ ನಗು ಅಷ್ಟೇ, ನಗು ಬಿಟ್ರೆ ಬೇರೆ ಯಾವತ್ತು ನಾನು ಅವ್ನ ಹತ್ತಿದ್ದು ನೋಡಿಲ್ಲ. ಅವ್ನು ಈ ಸ್ಥಿತಿಯಲ್ಲಿ ಅವನು ಊರಿಗೆಲ್ಲ ಕರಿಯೋನು, ಬನ್ನಿ ನಮ್ಮೂರ ಹತ್ರ ಬೀಚ್ ಎಲ್ಲ ಇದ್ದೆ, ಗಮ್ಮತ್ ಮಾಡುವ, ಚೆನ್ನಾಗಿರುತ್ತೆ ಅಂತ. ಬರ್ತೀನಿ ಆದ್ರೆ ನಾವ್ ಯಾವತ್ತು ಈ ಪರಿಸ್ಥಿತಿಯಲ್ಲಿ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಅವನ್ ದೊಡ್ಡ ಆಸೆ ಅಂದ್ರೆ ಅವ್ನ್ ತಂದೆ ಕೂಡ ಇಲ್ಲ, ತಂಗಿ ಮದ್ವೆ ಮಾಡ್ಬೇಕು. ಪಾಪ ಅವ್ನು ನನಗ್ ಗೊತ್ತಿರ್ಲಿಲ್ಲ, ಇದು ನನಗೆ ರೀಸೆಂಟ್ ಆಗಿ ಗೊತ್ತಾಗಿದ್ದು. ಅವನು ವಿನ್ನಿಂಗ್ ಅಮೌಂಟ್ ಕೂಡ ನಮ್ ಕಾಮಿಡಿ ಕಿಲಾಡಿಲಿ ವಿನ್ ಆದ ಅಮೌಂಟ್ ಕೂಡ ಅವನ ತಂಗಿ ಮದ್ವೆಗೆ ಅಂತ ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ಇಟ್ಕೊಂಡಿದ್ದ. ಅವನ್ ಫ್ಯಾಮಿಲಿಗೆ ಒಳ್ಳೇದಾಗ್ಬೇಕಷ್ಟೆ. ಇವತ್ತು ಮಾತಾಡೋ ಪರಿಸ್ಥಿತಿ ಇಲ್ಲ, ಯಾಕಂತ ಹೇಳಿದ್ರೆ ಅವನು ನಗ್ನಗ್ತಾ ಹೋಗಿ ನಮ್ಮಮ್ಮ ಅವರ ಇದೆ ನಾವು ಹೇಳ್ತಾ ಹೋದ್ರೆ. ಯಾಕಂದ್ರೆ ಸೀಸನ್ 3 ಅವ್ನು ಬಂದಿದ್ದು, ಮತ್ತೆ ಈ ಕಡೆ ಭಾಗದ ಅವನ ಭಾಷೆ, ಅವನ ಕಾಮಿಡಿ, ಅವನ ವಿಶೇಷತೆ ಏನು ಅಂತಂದ್ರೆ ಯಾವ್ದಾದ್ರು ಸ್ಕಿಟ್ಟು ಚೆನ್ನಾಗಿ ಆಗಿಲ್ಲ ಅಂತ ಅನ್ಕೊಳ್ಳಿ, ಅವನಿರೋ ಸ್ಕಿಟ್ ಅಲ್ಲ, ಅಪೋಸಿಟ್ ಇರೋ ಸ್ಕಿಟ್ ಚೆನ್ನಾಗಿ ಆಗಿಲ್ಲ ಅಂದ್ರೆ ಅಲ್ಲಿ ಒಳಗೆ ನುಗ್ಬಿಟ್ಟು ಏನೋ ಮಾಡಿ ಆ ಸ್ಕಿಟ್ನು ಗೆಲ್ಸಂಗ್ ನೋಡೋಣ. ಅಥವಾ ಅದ್ರದ್ದೇನೋ ಒಂದು ಫಾಲ್ಟ್ ಆಗಿದ್ರೆ ಇವ್ರ ಸ್ಕಿಟ್ಟಲ್ಲಿ ಅದನ್ನ ಮಾಡೋಣ. ಅಂದ್ರೆ ಸ್ಪಾಂಟೇನಿಟಿ ಮಾಡ್ತಾ ಇದ್ರಲ್ಲಿ ರಾಖಿ, ಸೂರಜ್ಜು, ಮನು ಈ ಥರದವ್ರು. ಸೊ ನನಗೆ 24 hours ಅಲ್ಲಿ ಎಲ್ಲಿ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಎಷ್ಟು 24 hours ಶಿಫ್ಟ್ ಮಾಡ್ಕೊಂಡ್ರೆ ಈ ಟೈಮಲ್ಲಿ ಎಲ್ಲಿದ್ದೆ, ಇವಾಗ ಇಲ್ಲಿದ್ದೀನಿ, ಇಷ್ಟೇನ ಲೈಫು ಅಂತ ಅನ್ನಿಸ್ಬಿಡುತ್ತೆ. ಸೊ ರಾತ್ರಿ 3 ಗಂಟೆಗೆ ಫೋನ್ ನಯನಾಥ್ ಫೋನ್ ಬಂತು. ಅಂತ ರಿಸೀವ್ ಮಾಡಿದ್ರೆ ಅಳ್ತಾನೆ ಇದ್ದಾಳೆ. ಅಷ್ಟೊತ್ತಿಗೆ ಯಾರ್ದೋ ಫೋನ್ ಬಂದರೂ ಭಯ ಆಗುತ್ತೆ. ಏನು ಅಂತ ರಾಖಿ ಅಂತ ಹೇಳಿ ಸುಮ್ಮನೆ ಆಗ್ತದೆ. ಏನು ಇಲ್ಲ ಹಿಂಗೆ ಸುಮ್ಮನೆ ನೀನೇನು ತಮಾಷೆ ಮಾಡೋಕ್ಕೂ ಟೈಮ್ ಇಲ್ವಾ ನನಗೆ. ಒಂದೊಂದ್ಸಲ ಇವ್ರು ತಲಾಟೆ ಏನೋ ಮಾಡ್ತಾರೆ ಜೊತೆಲೆಲ್ಲ ಸೇರ್ಕೊಂಡು ಅಂತ. ನಾನು ಅದೇ ವಿಷಯ ಸೀರಿಯಸ್. ಆಮೇಲಿಂದ ಕೆಲವರೆಲ್ಲ ರಾತ್ರಿ ಹೊರಟು ಸ್ವಲ್ಪ ಬೇಗ ಬಂದರು. ನಮಗೆ ಫಸ್ಟ್ ಲೊಕೇಶನ್ ಹಾಸ್ಪಿಟಲ್ ಹಾಕ್ಬಿಟ್ಟಿದ್ರು. ಸೊ ನಾವು ಅಲ್ಲಿ ಹೋದ್ವಿ, ಕಾರ್ಕಳಕ್ಕೆ ಹಂಗೆ ಹೋಗ್ಬಿಟ್ವಿ. ಅಲ್ಲಿ ಹೋಗಿ ನೋಡ್ತೀವಿ ಎಲ್ಲ ಈಗ ಬಂದ್ಬಿಟ್ಟಿದ್ದಾರೆ ಅಂತ ಅಂದಕ್ಕೆ ಸ್ವಲ್ಪ ಬರೋದಕ್ಕೆ ಲೇಟ್ ಆಯಿತು. ಸರ್ ಏನು ಮಾಡ್ತೀನಿ, ಅವನು ಒಂಥರ ಮುದ್ದು, ತುಂಬ ಕ್ಯೂಟ್ ಅವನು, ಮುದ್ದು ಈಗಲೂ ಅಷ್ಟೇ. ನಾನು ಅದಕ್ಕೆ ಅವ್ನಿಗೆಲ್ಲರೂ ನಮಸ್ಕಾರ ಮಾಡಿ ನನಗೆ ನಮಸ್ಕಾರ ಮಾಡ್ಬೇಕು ಅನ್ನಿಸ್ತಾ ಇಲ್ಲ. ಅವ್ನು ನಿಜವಾಗ್ಲೂ ಕೆನ್ನೆ ಗಿಂಡಿ
ಅವ್ನು ಮುದ್ದು ಮೂಗಿ ಹಿಂಗಂದು ಒಂಥರ ಮುದ್ದೆ ಮಾಡಿದೆ ನಾನು ಅವನು. ಹಂಗಾಗಿ ಸಾಕಷ್ಟು ನೆನಪುಗಳು ಸರ್, ಏನು ಹೇಳೋಕ್ಕಾಗಲ್ಲ. ನಮ್ಮ ಸಿನಿಮಾ ಕೂಡ ಮಾಡ್ದ ಪಾಪ. ಮತ್ತು ಅವ್ರದ್ದೆಲ್ಲ ಒಂದು ಬ್ಯಾಚ್ ಇದೆ, ಅವ್ರದ್ದೊಂದು ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ ಅವ್ರಿಗೆ. ಹಿಂಗಾಗಿ ಅವ್ರನ್ನೆಲ್ಲ ಇಟ್ಕೊಂಡು ನಾವು ಒಂದು ಸೀನ್ಸ್ ಎಲ್ಲ ಮಾಡಿದ್ವಿ ಸಿನಿಮಾದಲ್ಲಿ. ವೆರಿ ಟ್ಯಾಲೆಂಟೆಡ್, ಒಂದು ತುಂಬ ಅತ್ಯಂತ ಪ್ರತಿಭಾನ್ವಿತ ಒಬ್ಬ ಕಲಾವಿದನ ಇವತ್ತು ಕನ್ನಡ ಚಿತ್ರರಂಗ ಕಳ್ಕೊಂಡಿದೆ. ಬೆಂಗಳೂರು ಕಾಮಿಡಿಗೆ ಸೆಟ್ ಆಗ್ತಿದ್ರ ಹೇಗೆ ರಾಕೇಶ್ ಖಂಡಿತ ಖಂಡಿತ ಆ ಥರದ್ದೆಲ್ಲ ಏನೂ ಇಲ್ಲ ಅವನಿಗೆ ಪಾಪ. ಅದನ್ನೇ ಹೇಳ್ತೀನಲ್ಲ, ಕರಾವಳಿ ರಾಕಿ ಅಂತಲ್ಲ, ಎಲ್ಲ ಪ್ರವೀಣ, ಅನೀಶಾ, ನಮ್ಮ ಪ್ಯಾಕು ಎಲ್ಲರೂ ಅಷ್ಟೇನೆ. ಆಮೇಲೆ ನಾನು ಬೇರೆ ಆ್ಯಂಕರ್ ಆಗಿ ಕರೆಯುವಾಗ ಅವ್ರ ಊರು ಹೆಸರಿಟ್ಟು ಬೇರೆ ಕಳೀತಾ ಇರ್ತೀನಿ, ಬೆಳ್ತಂಗಡಿ ಹಿತೇಶ್, ಹಿಂಗೆಲ್ಲ ಕರೀತಾ ಇರ್ತೀನಲ್ಲ, ಅದೆಲ್ಲ ನನಗೆ ಸ್ಟ್ರೈಕ್ ಆಗ್ತಾ ಇರುತ್ತೆ ತಲೆಯಲ್ಲಿ. ಸೊ ಅವನು ಇಲ್ಲ ಅಂತ ಅನ್ಕೊಳ್ಳೋದೇ ಅರಗಿಸ್ಕೊಳಕ್ ಆಗದೆ ಇರೋವಂಥ ಒಂದು ವಿಷಯ ಸರ್. ಅಂದರೆ ನಾವು ಎಷ್ಟೋ ಇಂಟರ್ವ್ಯೂ ಕೊಡ್ತೀವಿ, ಬೈಟ್ಸ್ ಕೊಡ್ತೀವಿ, ಈ ಥರದ್ದು ಭಾರಿ ಹಿಂಸೆ ನಮಗೆ. ಈ ಥರ ಮಾತಾಡೋಕ್ಕೂ ಬಾಯಿ ಬರೋಲ್ಲ ನಮಗೆ. ಇಂಥದ್ದು ಬೇಡಪ್ಪ ದೇವ್ರೆ ಈ ದಿನಗಳು ಅನ್ನೋ ಥರ ಯಾವಾಗಲೂ ಅದು ಭಾಳ ಚೆನ್ನಾಗಿ ಮಾಡೋನು ಅವನು. ಅದನ್ನೇ ಹೇಳ್ತೀವಲ್ಲ, ಅದು ಇಂಪ್ರೂವೈಸೇಷನ್ನ ಯಾರಿಗೂ ಹರ್ಟ್ ಆಗದಿರಂಗೆ ಮಾಡೋನು ಅವನು. ಈಗ ಏನೋ ಒಂದು ಅನುಕರಣೆ ಮಾಡಿದಾಗ ಅವ್ರಿಗೆ ಹರ್ಟ್ ಆಗೋ ಥರ ಅಲ್ಲ ಅದು. ಅದು ಎಷ್ಟು ಚೆನ್ನಾಗಿ ಮಾಡೋನು ಅಂದರೆ ಅವರೇ ಎದ್ದು ಬಂದು ಮತ್ತವನ್ನ ತಬ್ಕೊಂಡು ಏಯ್ ಅಂತ ಅಂದ್ಬಿಟ್ಟು ಅವನ್ನ ಇದು ಮಾಡೋರು. ಒಟ್ಟು ಅವ್ನು ಹೇಳ್ಬೇಕಂದ್ರೆ ಅವ್ನು ಈಸ್ ವೆರಿ ಕ್ಯೂಟ್. ಅವನೊಂಥರ ಟೆಡಿಬೇರ್ ಥರ, ಎಲ್ಲರೂ ಅವ್ನು ಎತ್ಕೊಂಡು ತಬ್ಕೊಂಡು ಆ ಥರದಿದ್ದಂಥ ಲವಲವಿಕೆ ಹುಡುಗ. ಅದೇ ಹೇಳ್ತೀನಿ, 24 hours ನೆನ್ನೆ ಇಷ್ಟೊತ್ತು ನಾವೇನೇನೋ ಖುಷಿಯಾಗಿ ಹೇಗೆ ಎಲ್ಲೆಲ್ಲೋ ಇದ್ವಿ, ಈ ಥರ ಇವತ್ತು ಇಲ್ಲಿ ಸೇರೋ ಥರ ಆಗಿದೆ. ನಮ್ಮ ಎಲ್ಲ ಕಂಟೆಸ್ಟೆಂಟ್ಸು ಎಲ್ಲರನ್ನೂ ನೋಡಿದಾಗ ಆ ಮುಖ, ಆ ಕಣ್ಣೀರು ಅದೆಲ್ಲ ನೋಡಿದಾಗ ಖಂಡಿತ ಅವನಿಗೆ ಎಲ್ಲ ಒಳ್ಳೊಳ್ಳೆ ಫಿಲ್ಮ್ಸ್ ಮಾಡ್ತಿದ್ದ, ಒಳ್ಳೆ ಆಫರ್ಗಳು ಬರ್ತಾ ಇತ್ತು. ಏನೋ ಸರ್ ಅಷ್ಟೇ ಪಡ್ಕೊಂಬಂದಿದ್ದು ಅಷ್ಟೇ ನಾವು ಕನ್ಸ್ಬಿಡ್ತಾ. ಹೌದು, ಅದು ಅದೇ ಇವಾಗ ಒಂದು ದೊಡ್ಡ ಟಾರ್ಗೆಟ್ ಆಗಿ ಎಲ್ಲರೂ ಅದೇ ಮಾತಾಡ್ತಾ ಇದ್ದೀವಿ. ಅದು ಹೆಂಗೋ ಒಂದು ಚೆನ್ನಾಗಿ ಮಾಡಬೇಕು ಸರ್. ಇವಾಗ ಏನಾಗುತ್ತೆ, ನಾವು ಕೈಲಾಸನೇ ತಂದು ಪಕ್ಕದ ತಕಡಿಲಿ ಹಾಕಿದ್ರು ಅವ್ರ ಸಮಾಧಾನ ಆಗಲ್ಲ ಅಲ್ವಾ. ನಾವು ಮದುವೆನೇ ಗ್ರ್ಯಾಂಡ್ ಮಾಡ್ಬೋದು, ತಿರ್ಗಾ ಅಲ್ಲಿ ನಮ್ಮ ಅಣ್ಣ ಇಲ್ಲ ಅಂತ ಆ ಹೆಣ್ಮಗು ಫೀಲ್ ಆಗುವಂಥ ಒಂದು ಫೀಲನ್ನ ನಾವು ಯಾರು ಹಬ್ಬ ತೂಕ ಹಾಕೋಕ್ಕಾಗಲ್ಲ. ಯಥಾಶಕ್ತಿ ಹೆಂಗಾಗುತ್ತೋ ಅಟ್ಲೀಸ್ಟ್ ಅವನ ಖುಷಿಗೆ ಅಲ್ಲಿಂದ ಹರಿಸ್ಲಿ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಏನಾದ್ರು ಒಂದು ಮಾಡಬೇಕು. ಮತ್ತು ಮುಂದಕ್ಕೆ ಹೋಗ್ತಾ ಅವ್ರ ತಾಯಿ ನನಗೆ ಆ್ಯಕ್ಚುಲಿ ಬರ್ತಾ ಆಮೇಲೆ ಕಾರಲ್ಲಿ ಹೇಳಿದ್ರು, ಅವ್ರ ತಾಯಿ ತುಂಬ ಅಟ್ಯಾಚ್ಮೆಂಟ್ ಅಂದರು. ಆಮೇಲೆ ಅಯ್ಯೋ ಏನಪ್ಪ ರಗಳೆದು, ಹಿಂಗಾದ್ರೆ ಹೆಂಗೆ, ಎಲ್ಲರಿಗೂ ಇರುತ್ತೆ ತಾಯಿ ಅಟ್ಯಾಚ್ಮೆಂಟು. ಅದರಲ್ಲಿ ಅವರು ತುಂಬ ವಿಪರೀತ ಮುದ್ದಂತಲ್ಲ ಅವನು. ನಮಗೆ ಅಷ್ಟು ಮುದ್ದನವಾಗಿನ ತಾಯಿಗಿಲ್ದೇ ಇರ್ತಾನ. ಈಗ ಅದನ್ನೆಲ್ಲ ಹೆಂಗೆ ಏನು ಇವ್ರಿಲ್ಲಿದ್ದು ಏನು ಮಾಡ್ತಾರೆ, ಮುಂದೆ ಹೆಂಗೆ ಸಂಸಾರ ಹೆಂಗೆ ನಡೆಯುತ್ತೆ, ಇವೆಲ್ಲವೂ ಭಾಳ ಕಷ್ಟವಾದಂಥ ಒಂದು ಪ್ರಶ್ನೆ. ಅದೇನೆ ನೋಡ್ಬೇಕೀಗ ಮದುವೆ ಮತ್ತು ಅದ ನಂತರ ಹೆಂಗೆ ಅನ್ನೋದನ್ನೆಲ್ಲ ನಾವೆಲ್ಲ ಟೀಮ್ ಒಟ್ಟಿಗೆ ಕೂತೇನೋ ಒಂದು ಮಾಡಬೇಕು ಅಂತ ಇದು ಮಾಡ್ತೀವಿ. ಥ್ಯಾಂಕ್ ಯು ಅದನ್ನೆಲ್ಲ ನಿಲ್ಲಿಸಿ ಹೋಗಿದ್ದಾನೆ. ಏನಿಲ್ಲ, ಅವನು ಸಣ್ಣ ಕಲಾವಿದನಾಗಿ ಇಲ್ಲಿ ತುಳು ರಂಗಭೂಮಿಯಿಂದ ನಾಟಕಗಳನ್ನು ಮಾಡಿಕೊಂಡು ಬೇರೆ ಬೇರೆ ತಂಡಗಳಲ್ಲಿ ಅಭಿನಯಗಳನ್ನು ಮಾಡಿಕೊಂಡು ಬೇರೆ ಪ್ರೈವೇಟ್ ಚಾನೆಲ್ಗಳಲ್ಲಿ ಕೆಲಸಗಳನ್ನು ಮಾಡಿಕೊಂಡು ತುಂಬ ಕಷ್ಟಪಟ್ಟು ಜೀವನವನ್ನು ಕಟ್ಟಿರುವಂಥ ನಮ್ಮ ನೆಚ್ಚಿನ ರಾಕಿ. ಆ್ಯಕ್ಚುಲಿ ಯಾವತ್ತೂ ಪ್ರೀತಿಯಿಂದ ಎಲ್ಲಿ ಸಿಕ್ಕರು ಹಿತ್ತು ಅಂತ ಕರೀತಿದ್ದ. ಬಟ್ ಈಗ ನನ್ಗೆ ಈಗಲೂ ಅನಿಸಿದವನ್ನ ನನಗೆ ಕರಿತಿದ್ದಾನೆ ನಾನು ಫೀಲೇ ಹಾಗೆ ಆಗ್ತಿದೆ. ಅದರಲ್ಲ ಒಂದು ದೊಡ್ಡ ಕನಸು ಏನಂತ ಹೇಳಿದ್ರೆ, ತಂಗಿದ್ದು ಮದುವೆಯನ್ನ ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ಅದನ್ನೇ ಮಾಡ್ಬೇಕಂತ ಹೇಳ್ತಿದ್ದ. ಮತ್ತೊಂದು ಅಮ್ಮನನ್ನ ಪ್ರೀತಿಯಿಂದ ನೋಡ್ಕೋಬೇಕು ಅಂತ. ಎಲ್ಲರೂ ಒಂದು ಕೇಳ್ತಿದ್ರು ಸುಮ್ಮನೆ ತಮಾಷೆಗೆ, ರಾಕಿ ನೀನು ಮದುವೆ ಆಗಲ್ಲ ಅಂತ ಹೇಳುವಾಗ ಅವನು ಹೇಳ್ತಿದ್ದ ಆನ್ಸರ್ ಒಂದೇ ಇತ್ತು, ನಾನು ಒಂದು ವೇಳೆ ಮದುವೆ ಆದರೆ ಬಂದವರು ತಾಯಿನ ಹೇಗೆ ನೋಡ್ಕೋತಾರೆ ಅಂತ ಗೊತ್ತಿಲ್ಲ, ಅದ್ರ ಬದಲು ನಾನೇ ತಾಯಿ ಜೊತೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕನ್ನೋಂಥ ಆಸೆ ತುಂಬ ಇತ್ತು ಅವನಿಗೆ. ನಾವು ಅದೇ ಏನು ಹೇಳೋದು ಅಂತ ಹೇಳಿದ್ರೆ, ಎಲ್ಲರ ಹತ್ರ ಈಗಾಗಲೇ ಕೆಲವರೆಲ್ಲ ನಮ್ಮ ಚಿತ್ರರಂಗದವರ ಹತ್ರ ಹೇಳಿ ಕೂಡ ಸಹಾಯ ಮಾಡೋದು ಅಂತ ಹೇಳಿದ್ದಾರೆ. ನಮ್ಮ ಇಲ್ಲಿ ತುಳು ಚಿತ್ರರಂಗಭೂಮಿ ಇರ್ಬೋದು, ರಂಗಭೂಮಿಯಿಂದ ಇರ್ಬೋದು, ಎಲ್ಲರೂ ಅದು ಯಾರಾದರೂ ಜವಾಬ್ದಾರಿ ತಗೊಂಡು ಇವರ ಮನೆಗೆ ಆಧಾರ ಆಗೋ ಥರ. ಯಾಕಂತ ಹೇಳಿದ್ರೆ ಈಗ ನಿಮ್ಗೆ ಗೊತ್ತಿರೋ ಹಾಗೇನೆ ಅವನು ಮನೆಗೊಬ್ಬ ಆಧಾರ ಸ್ತಂಭ ಆಗಿದೆ. ಈಗ ಆಧಾರ ಸ್ತಂಭವನ್ನೇ ಕಳ್ಕೊಂಡಿರುವಂಥ ಮನೆಗೆ ಅವನು ಆದಷ್ಟು ಯಾರಾದರೂ ಇವರ ಮನೆಗೆ ಅವರ ತಂಗಿಯನ್ನು ಮದುವೆ ಮಾಡ್ಲಿಕ್ಕೆ ಇರ್ಬೋದು, ಮನೆಗೆ ಆಧಾರ ಆಗುವಾಗ ಎಲ್ಲರೂ ಹೆಲ್ಪ್ ಮಾಡಿ ಅಂತ ನಾವು ಬೇಡ್ಕೋತಿದ್ದೇವೆ. ಆ್ಯಕ್ಚುಲಿ ನಮ್ಮ ಅಣ್ಣ ಆಗಿರೋದ್ರಿಂದ ಹಾಕಿ ಬೇರೆ ಅದೇ
ಏನು ಮಾತಾಡ್ಬೇಕಂತ ಗೊತ್ತಿಲ್ಲ. ನಮ್ಮ ರಾಕಿ ಇಲ್ಲಿ ಉಳಿದಿದ್ದಾನೆ, ಕಣ್ಮುಂದೆ ಕಾಣಿಸ್ತಿಲ್ಲ, ಅದೇ ತುಂಬ ಬೇಜಾರಿದೆ. ಬೇಗ ಬೇಗ ಬೆಲೆ ಕತ್ತಲೆ ಹಾಕ್ಬಿಡುತ್ತೆ ಮಾತಾಡೋಣ ಹೊರ ಕೊಂಡಯ್ಯೋ ಪೂರಕ್ಕಿಲ್ಲ ಹೊರವರ ನೀರು ಕೊಂಡಯ್ಯೋ ಸರಿ ಕೊಡ್ತಿದ್ದು ಈಗ ಬನ್ನಿ
ಗುಂಡಯ್ಯೋ ಪುರದಲ್ಲಿ ಅವರವರ ನೀರು ಗುಂಡಯ್ಯೋ ಅವರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲ ಶ್ರದ್ಧಾಂಜಲಿ ಅರ್ಪಿಸಿ ಕೊನೆಯ ಕ್ಷಣದಲ್ಲಿ ಅವರ ಶವ ಸಂಸ್ಕಾರ ಮಾಡುವಂತ ಒಂದು ವಿಷಯದಲ್ಲಿ ಅತ್ಯಂತ ದುಃಖಕರ ಸ್ಥಿತಿಯಲ್ಲಿ ಅವರನ್ನು ಬೀಳ್ಕೊಡೋದು ತುಂಬಾ ದುಃಖ ಆಗ್ತದೆ. ಒಂದು ಈ ಗ್ರಾಮದ ಮಾಣಿಕ್ಯ ಅದೇ ಅನಿವಾರ್ಯ. ಒಂದು ಮಾತಿದೆ, ಹುಟ್ಟು ಅಕಸ್ಮಾತ್ ಸಾವು ಅನಿವಾರ್ಯ ಅಂತೇಳಿ. ಹುಟ್ಟಿದವರು ಸಾಯಲೇಬೇಕು, ಅದು ಯಾವುದೂ ಇದಿಲ್ಲ. ಆದರೂ 33 ವರ್ಷದಲ್ಲೇ ಅವರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ಹೇಳಿ ಯಾರೂ ನಿರೀಕ್ಷೆ ಮಾಡಲಿಲ್ಲ. ಕೊನೆಯ ಕ್ಷಣದಲ್ಲಿ ಯಾರೂ ನಿರೀಕ್ಷೆ ಮಾಡಲಿಲ್ಲ. ಅಲ್ಲಿಯೂ
ನಾವು ಅವರ ಶವ ಸಂಸ್ಕಾರವನ್ನು ಮಾಡಲೇಬೇಕಾಗಿದೆ. ಇದಕ್ಕೆಲ್ಲ ಸಕಲ ಸಿದ್ಧತೆಯನ್ನು ಮಾಡಿದ್ದಾರೆ. ಇವತ್ತು ಪ್ರಥಮವಾಗಿ ಅವರ ಶವವನ್ನು ದರ್ಶನ ಮಾಡಿ ಅಂತಿಮ ನಮನ ಸಲ್ಲಿಸಲು ಎಲ್ಲ ಬಾಂಧವರಿಗೆ ಮತ್ತು ಚಿತ್ರರಂಗದ ಕಲಾವಿದರಿಗೆ ಅವರ ಸ್ನೇಹಿತರಿಗೆ ಎಲ್ಲ ತುಂಬ ಬಂದಿದ್ದಾರೆ. ಅವರಿಗೆಲ್ಲ ಕುಟುಂಬದ ಪರವಾಗಿ ನಾನು ಕೃತಜ್ಞತೆ ಅರ್ಪಿಸಿ, ನಮ್ಮ ಊರಿನ ಪರವಾಗಿ ಕೃತಜ್ಞತೆ ಅರ್ಪಿಸಿ ಅತ್ಯಂತ ದುಃಖಕರವಾದ ಸನ್ನಿವೇಶದಲ್ಲಿ ನಮ್ಮ ಊರಿನ ದೊಡ್ಡ ಮಾಣಿಕ್ಯ ಅಂತ ಹೇಳ್ಬೋದು ರಾಕೇಶ್ ಪೂಜಾರಿ ಚಿತ್ರರಂಗದಲ್ಲಿ ಕಲಾವಿದರಲ್ಲಿ ದೊಡ್ಡ ಹೆಸರು ಮಾಡಿ ನನ್ನ 33 ವರ್ಷದಲ್ಲಿ ಅಮೋಘವಾದ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಸೇರಿದಂಥ ಇಡೀ ಚಿತ್ರರಂಗ ರಕ್ಷಿತ್ ಇರ್ಬೋದು ಅಥವಾ ನಮ್ಮ ಯೋಗರಾಜ್ ಭಟ್ ಇರ್ಬೋದು, ಇಡೀ ಚಿತ್ರರಂಗ ಬೆಂಗಳೂರನ್ನೇ ಇಲ್ಲಿ ಪಡದವಂಸೆ ಗ್ರಾಮಕ್ಕೆ ತರಿಸಿದಂಥ ಅಂಥ ಒಂದು ಧೀಮಂತ ಒಂದು ಕಲಾವಿದ ನಮ್ಮ ರಾಕೇಶ್ ಪೂಜಾರಿ. 33 ವರ್ಷದಲ್ಲಿ ಗೊತ್ತು ಇಷ್ಟು ದೊಡ್ಡ ಸಾಧನೆ ನಮಗೆ ನಾವು ಅಂತ ಸಾಧನೆ ಮಾಡಿದರೆ ಸಾವಿರಾರು ಜನ ಒಂದು ಪಾರ್ಥಿವ ಅಂತಿಮ ದರ್ಶನ ಮಾಡಿ ಶ್ರದ್ಧಾಂಜಲಿ ಅರ್ಪಿಸಿದಂಥ ಕ್ಷಣ ಉಂಟಲ್ಲ, ಪಡದವಂಸೆ ಗ್ರಾಮಕ್ಕೆ ದಾಖಲೆ ಅಂತ ಸತಿ ಬರ್ಸೋಣ. ಮೇಷನ್ ಮೇಷನ್ ಕೊಕ್ಕೆದ ರೋಡಲ್ಲಿ ಉಂಡು. ಇದೇ ಸರಿ ಬರ್ತೀರಿ ಲೈಕ್ ಮಾಡಿದ ಇರ್ಬೇಡವು ಕೈಗೆ ತಾಕೋಣ ಸತಿ ಬರ್ಸೋಣ. ಮೇಷನ್ ಮೇಷನ್ ಕೊಕ್ಕೆದ ರೋಡಲ್ಲಿ ಉಂಡು. ಇರ್ಬೇಡವು
ಕೊಕ್ಕೆದ ರೋಡ್ ಉಂಟು ಕಾಮಿಡಿ ಕ್ಲಬ್ ಬರೋಕ್ಕಿಂತ ಮುಂಚೆನೆ ಫ್ರೆಂಡ್ಸ್ ನಾವು ಊರಲ್ಲಿ ನಾವು ಯಾವ್ದು ಆಡಿಷನ್ಗೆ ಹೋದ್ರು ಜೊತೆಗೆ ಹೋಗೋರು. ಸೊ ಸೆಲೆಕ್ಟ್ ಆದಾಗ್ಲೂ ಅಷ್ಟೇ 8 ವರ್ಷ ಇತ್ತು. ಜೊತೆಗೆ ತಿಂತಿದ್ವಿ, ಒಂದೇ ಚಾಪಲ್ಲಿ ಮಲಗ್ತಿದ್ವಿ ಸರ್. ಅವರ ಆ ಕ್ಷಣಗಳಲ್ಲಿ ತುಂಬಾ ನೆನಪಾಗುವಂಥದ್ದು. ನೆನ್ನೆ ನೈಟ್ 10 ಫೋನ್ ಮಾಡಿದ್ದೆ, ಅದನ್ನ ಹೇಳಕ್ ಒಂದು ಪ್ರೋಗ್ರಾಮ್ ಇದೆ ಬರ್ತೀಯ ಅಂತ. ಬರ್ತೀನಿ ಬಟ್ ಬೇಗ ಕಳಿಸ್ಬೇಕು, ಇವತ್ತು ಬೆಳಿಗ್ಗೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದ. ಬಟ್ ನೈಟು 1 ಗಂಟೆ 1:15 ಹೋಗಿದ್ದ. ಯಾವುದಕ್ಕೂ ಬೇಜಾರು ಅಂತ ಇರಲಿಲ್ಲ. ಏನು ಯಾರೇ ಬೈಲಿ ಏನು ಸೀರಿಯಸ್ ವಿಷಯ ಇರಲಿ ಬೇಜಾರಿಂದ ಮಾತಾಡ್ತಿರಲಿಲ್ಲ. ತುಂಬ ಖುಷಿಲಿದ್ದ. ಇವತ್ತು ಆ ಖುಷಿ ಒಳ್ಳೆ ಫ್ರೆಂಡ್ ಆಗಿ ಕಲ್ತ್ಕೊಂಡು ನನಗೊಬ್ಬ ಅಪ್ಪನ ತರ ಇದ್ದ, ಒಬ್ಬ ಮಗನ ತರ ಇದ್ದ. ನಾವ್ ಇಷ್ಟ ಜನ ಇತ್ತಲ್ಲ ಫ್ಯಾಮಿಲಿ ಜೊತೆಗೆ ಇರ್ತೀವಿ ಅಷ್ಟೆ. ನಾವ್ ಯಾವತ್ತು ಯಾರ ಬಾಯಲ್ಲೂ ರಾಖಿ ಇಂತವನು ಅಂತವನು ನಾವ್ ರಾಖಿ ಲೇಟ್ ಮಾಡ್ತೀವಿ ಅಂತ ಕೇಳಲೇ ಇಲ್ಲ. ಅಜಾತ ಶತ್ರು ಆಗಿದ್ದ ಅವನು. ದೇವ್ರ ಮೇಲೆ ಇದ್ದಿದ್ದು ಸ್ವಲ್ಪ ನಮ್ಗೆ ನೋಟೋಯ್ತು ಸರ್. ಥ್ಯಾಂಕ್ ಯು. ಯಾಕೆ ಅಂದ್ರೆ ಅವನು ಒಂಥರ ನಗು ಮುಖ ಯಾವಾಗ್ಲೂ. ಅವನು ಇತ್ತೀಚೆಗಷ್ಟೇ 6 ತಿಂಗಳಿಂದ ಅವನಿಗೊಂದು ಸಣ್ಣ ಆಕ್ಸಿಡೆಂಟ್ ಆಗಿ ಮುಖ ಎಲ್ಲ ಸ್ವಲ್ಪ ಫ್ರಾಕ್ಚರ್ ಆಗಿತ್ತು. ಅವತ್ತು ಕೂಡ ನಾವು ಹಾಸ್ಪಿಟಲ್ಗೆ ಹೋದಾಗ ನಾವ್ ಅಳ್ತಿದ್ವಿ ಹೊರತು ಅವನು ಅಳ್ತೇ ಇಲ್ಲ. ಅವನು ನಗ್ತಾನೆ ಇದ್ದ. ನೀವು ಹೋಗಿ ಚಿಲ್ ಮಾಡಿ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಕಣೆ ಲೈಫಲ್ಲಿ ಅಂತ ಅನ್ನೋನು ಯಾವಾಗ್ಲೂ. ನನ್ ಸ್ವೀಟೆಸ್ಟ್ ಫ್ರೆಂಡ್ ಅವನು. ನಾನು ಯಾವಾಗ್ಲೂ ಸ್ವೀಟು ಅಂತ ಕರಿತಾ ಇದ್ದೆ. ನನ್ಗಿಂತ ಏಜ್ ಅಲ್ಲಿ ದೊಡ್ಡವನು, ಆದ್ರೂ ಅವನು ಆ ಕುಳ್ಳಕ್ಕೆ ಆ ರೀತಿ ಇದ್ದಿದ್ರಿಂದ ನಾನು ಅವನ್ನ ತುಂಬಾ ಮುದ್ದಾಗಿ ಸ್ವೀಟು ಅಂತ ಕರಿತಾ ಇದ್ದೆ. ಈಸ್ ಲೈಕ್ ಯಾರು ನಮ್ಮ ಸೆಟ್ಟಲ್ ಆಗ್ಲಿ, ನಮ್ಮ ಈ ಕಲಾವಿದ್ರ ಯಾರಾದ್ರೂ ಆಗ್ಲಿ, ಯಾರಾದ್ರೂ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಹೋಗಿ ಬೆಂತಟ್ಟಿ ಪ್ರೋತ್ಸಾಹ ಮಾಡೋದು. ಅವ್ನು ಯಾವತ್ತು ಅವನ ಕಷ್ಟನ ಅವ್ನು ಯಾರ ಹತ್ರ ಹೇಳ್ಕೊಂಡವನಿಲ್ಲ. ನಮ್ಮ ಹತ್ರ ಎಲ್ಲ ಕಷ್ಟ ಕೇಳೋನು, ನಮ್ಮನ್ನ ನಗ್ಸೋನು, ಚಿಲ್ ಮಾಡ್ರೆ ಅಂತ ಅಂದ್ಬಿಟ್ಟು ಎಲ್ಲ ಅವನಿದ್ದ ಕಡೆ ನಗು ಅಷ್ಟೇ. ನಗು ಬಿಟ್ರೆ ಬೇರೆ ಯಾವತ್ತು ನಾನು ಅವ್ನ ಹತ್ತಿದ್ದು ನೋಡಿಲ್ಲ. ಅವ್ನು ಈ ಸ್ಥಿತಿಯಲ್ಲಿ ಅವನು ಊರಿಗೆಲ್ಲ ಕರೆಯೋನು, ಬನ್ನಿ ನಮ್ಮೂರ ಹತ್ರ ಬೀಚ್ ಎಲ್ಲ ಇದ್ದೆ, ಗಮ್ಮತ್ ಮಾಡುವ, ಚೆನ್ನಾಗಿರುತ್ತೆ ಅಂತ. ಬರ್ತೀನಿ ಆದ್ರೆ ನಾವ್ ಯಾವತ್ತು ಈ ಪರಿಸ್ಥಿತಿಯಲ್ಲಿ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಅವನ್ ದೊಡ್ಡ ಆಸೆ ಅಂದ್ರೆ ಅವ್ನ ತಂದೆ ಕೂಡ ಇಲ್ಲ. ತಂಗಿ ಮದ್ವೆ ಮಾಡ್ಬೇಕು. ಅವ್ನು ನನಗ್ ಗೊತ್ತಿರ್ಲಿಲ್ಲ. ಇದು ನನಗೆ ರೀಸೆಂಟ್ ಆಗಿ ಗೊತ್ತಾಗಿದ್ದು. ಅವನು ವಿನ್ನಿಂಗ್ ಅಮೌಂಟ್ ಕೂಡ ನಮ್ ಕಾಮಿಡಿ ಕಿಲಾಡಿಲಿ ವಿನ್ ಆದ ಅಮೌಂಟ್ ಕೂಡ ಅವನ ತಂಗಿ ಮದ್ವೆಗೆ ಅಂತ ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ಇಟ್ಕೊಂಡಿದ್ದ. ಅವನ್ ಫ್ಯಾಮಿಲಿಗೆ ಒಳ್ಳೇದಾಗ್ಬೇಕಷ್ಟೆ. ನಾವಿವತ್ತು ಮಾತಾಡೋ ಪರಿಸ್ಥಿತಿ ಇಲ್ಲ. ಯಾಕಂತ ಹೇಳಿದ್ರೆ ಅವನು ನಗ್ನಗ್ತ ಏನಿಲ್ಲ, ಅವ್ನು ತುಂಬಾ ಒಳ್ಳೆ ಹುಡುಗ ಆಗಿದ್ದ. ಅವನು ನನಗೆ ತುಂಬಾ ಕ್ಲೋಸ್ ಹುಡುಗ. ತುಂಬಾ ವರ್ಷಗಳಿಂದ ನಂಗೆ ರಾಕೇಶ್ ಪರಿಚಯ. ಕಾಮಿಡಿ ಕಿಲಾಡಿಗಳು ಗೆದ್ದವನು ಅಷ್ಟೇ ಟ್ಯಾಲೆಂಟೆಡ್ ಅಂಡ್ ಆಫ್ ಸ್ಕ್ರೀನ್ ಅಷ್ಟೇ ಒಳ್ಳೆ ಹುಡುಗ ಅವನು. ಬಹುಶಃ ನಮ್ದು ಕಾಮಿಡಿ ಕಿಲಾಡಿಗಳು ಯಾವಾಗ್ಲೂ ಒಂದು ಕುಟುಂಬದ ತರಾನೇ ಇದ್ವಿ.
ಬಟ್ ಇಷ್ಟು ಬೇಗ ಅವ್ನು ಹೋಗ್ಬಾರ್ದಾಗುತ್ತೆ. ನಾವು ತುಂಬಾ ಸಣ್ಣ ವಯಸ್ಸು ಅವನಿಗೆ. ತುಂಬಾ ಒಳ್ಳೆ ಹುಡುಗ. ಅವ್ರ ತಂದೆ ಕೂಡ 2 ವರ್ಷ ಹಿಂದೆ ತೀರೋಗಿದ್ರು. ಸೊ ಅವನು ಒಬ್ಬನೇ ಇದ್ದಿದ್ದು ದುಡಿಯೋನು ಅವನ ಮನೆಯಲ್ಲಿ. ಅವ್ರ ಅಮ್ಮ ಮತ್ತೆ ತಂಗಿಗೆ ನೋಡಿದ್ರೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಶಾಂತಿ ಸಿಕ್ಕಿ ಅಷ್ಟೇ. ಎಲ್ಲದನ್ನು ಅವನ ಬಗ್ಗೆ ಏನ್ ನೆನಪಾಗಲ್ಲ ಅಂತ ಹೇಳಕ್ಕಾಗಲ್ಲ. 6 ತಿಂಗಳು ಹಿಂದೆ ಅವನ ಆಕ್ಸಿಡೆಂಟ್ ಆಗಿತ್ತು. ಆವಾಗ್ಲೇ ನಾವೆಲ್ಲ ತುಂಬಾ ಬೈದಿದ್ವಿ ಅವನ್ಗೆ, ಹುಷಾರಾಗಿರ್ಬೇಕು, ಹಿಂಗೆಲ್ಲ ಗಾಡಿ ಓಡಿಸ್ಬಾರ್ದು ಅಂತ. ಅವನ ಬಗ್ಗೆ ಯಾವ್ದು ನೆನಪಾಗಲ್ಲ ಅಂತಿಲ್ಲ. ಅವನ ಬಗ್ಗೆ ಎಲ್ಲಾದ್ರೂ ನೆನಪಾಗುತ್ತೆ. ಹಲವಾರು ಸರ್ತಿ ಮನೆಗೆ ಬಂದಿದ್ದಾನೆ ಊಟಕ್ಕೆ, ನಮ್ ಜೊತೆ ಕುತ್ಕೊಂಡು ಊಟ ಮಾಡಿ ನಕ್ಕಿದೀವಿ ನಾವೆಲ್ಲ ಜೊತೆಯಲ್ಲಿ. ಅದೆಲ್ಲ ಯಾವತ್ತೂ ಮರೆಯಕ್ಕಾಗಲ್ಲ. ಈಸ್ ಅನ್ ಅಮೇಸಿಂಗ್ ಗಾಯ್. ತುಂಬಾ ಒಳ್ಳೆ ಹುಡುಗ. ಎಷ್ಟು ಬೇಗ ಹೋಗಿ ತುಂಬಾ ಬೇಜಾರಿಲ್ಲ. ಹೌದು, ಅವ್ನು 1ನೇ ದಿವಸದಿಂದ ನನ್ ಡಿಪಿನೇ ಹಾಕೊಟ್ಟಿದ್ದ ಇನ್ಸ್ಟಾಗ್ರಾಮ್. ಇವತ್ತು ಬೆಳಗ್ಗೆ ದರ್ಶನ ಫೋನ್ ಮಾಡಿ ಕೇಳಿದ್ರು. ರಾಕೇಶ್ ನಮ್ಮೊಟ್ಟು ಒಂಜಿ ಸಾರಿ ರಾಕೇಶ್ ಪೂಜಾರಿ ಇವರು ನಮ್ಮ ತಂಡದಲ್ಲಿ 5 ವರ್ಷದಲ್ಲಿ ನಮ್ಮ ಒಟ್ಟಿಗೆ ನಾಟಕ ತಂಡದಲ್ಲಿ ಒಬ್ಬ ಕಲಾವಿದ ಆಗಿದ್ದರು. 5 ವರ್ಷದ ನಂತರ 2014ರಿಂದ ನಮ್ಮೊಟ್ಟಿಗೆ ಇದ್ರು. ನಂತರ ಒಂದು 17ನೇ ಇಸ್ವಿಗೆ ಕಾಮಿಡಿ ಕಿಲಾಡಿಗೆ ಅಲ್ಲಿ ಜಾಯ್ನ್ ಆದರು. ಅದ ನಂತರ ನಮ್ಮೊಟ್ಟಿಗೆ ನಮ್ಮ ತಂಡದಲ್ಲಿ ಒಂದು ಒಳ್ಳೆ ಬಾಂಧವ್ಯನ ಇಟ್ಕೊಂಡಿದ್ರು. ಏನಂದ್ರೆ ಒಬ್ಬ ಉತ್ತಮ ಕಲಾವಿದ. ಈಗ ಏನು ಹೇಳುದಂದ್ರೆ ಈ ಸಮಯದಲ್ಲಿ ಒಂದು ಒಬ್ಬ ಒಳ್ಳೆ ಕಲಾವಿದನನ್ನ ಕಳ್ಕೊಂಡಿದ್ದೇವೆ. ಇದೊಂದು ಬೇಸರ. ಮತ್ತೆ ನಿನ್ನೆ ದಿನ ಅಷ್ಟೇ ನಾವು ನಾಟಕದಲ್ಲಿರುವಾಗ ಫೋನ್ ಬಂತು 2 ಗಂಟೆ ಹೊತ್ತಿಗೆ. ಹೋಗಿ ನೋಡುವಾಗ ಈ ಸ್ಥಿತಿಯಲ್ಲಿ ರಾಕೇಶ್ ನಾನು ನೋಡ್ಬೇಕಾಯ್ತು. ಬಹುಶಃ ತುಂಬಾ ದುಃಖಕರ ವಿಷಯ ಅಂತ ಹೇಳ್ಬೇಕು. ಈ ಸಮಯದಲ್ಲಿ ನಮ್ಮ ತಂಡದಲ್ಲಿ ಬಹುಶಃ 5 ವರ್ಷದಿಂದಲೂ ಒಂದು ಒಳ್ಳೆಯ ಒಬ್ಬ ಉತ್ತಮ ಕಲಾವಿದ ಆಗಿ ಅವ ಕೊಟ್ಟ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇದ್ದ ನಮ್ಮ ರಾಕೇಶ್. ಹಾಗೆ ನಾವು ಈ ಸಂದರ್ಭದಲ್ಲಿ ಅವರ ತಾಯಿ, ಅವರ ಮಿತ್ರರು ಅವರಿಗೆ ಒಂದು ಸಹಿಸುವಂತ ಒಂದು ಶಕ್ತಿಯನ್ನು ದೇವರು ಕೊಡ್ಬೇಕು. ಅದೇ ಹೇಳು ಈ ಸಂದರ್ಭದಲ್ಲಿ ಅಷ್ಟೇ. ತಂಗಿ ಹೌದು, ತಂಗಿ ಮಾಡುವ ಎಲ್ಲ ಇದೆ. ಅವನು ಹೇಳ್ತಾ ಇದ್ದ ಒಂದು ತಂಗಿಯ ಮದುವೆ, ಮತ್ತೆ ಈಗ ಫಿಲ್ಮಲ್ಲಿ ಎಲ್ಲ ಇದ್ದ, ಕನ್ನಡ ಫಿಲ್ಮು ತುಳು ಫಿಲ್ಮಲ್ಲಿ ಎಲ್ಲ ಇದ್ದು ಅವನು ಹೋಗ್ತಾ ಇದ್ದ. ಮತ್ತೆ ಮೊನ್ನೆ ನಮ್ಮ ಇಲ್ಲಿ ದಸ್ಕತ್ ಮೂವಿಗೂ ಕೂಡ ಬರ್ತಾ ಇದ್ದ, ಇಲ್ಲಿ ಒಂದು ಪ್ರಮೋಷನ್ಗೆ ಆಗಿ. ಪ್ರತಿ ಎಲ್ಲರೊಟ್ಟಿಗೆ ಒಬ್ಬ ಹೇಗಿದ್ದ ಅಂದ್ರೆ ಒಂದು ಫ್ರೆಂಡ್ಲಿಯಾಗಿ, ಇನ್ನೆಷ್ಟು ಊರಲ್ಲಿ ಬಂದರೆ ಫ್ರೆಂಡ್ಲಿಯಾಗಿತ್ತು. ನಿನ್ನೆ ದಿನ ಈ ಥರ ಅಲ್ಲಿಂದ ನಾವು ಒಟ್ಟಿಗೆ ಮಾಡ್ತಾ ಇದ್ದಾರೆ ಅವರು. ಇಲ್ಲ, ರೋಲ್ ಇದೆ ನಮಗೆ ಅಂತ ಹೇಳಿ. ನಮಗೆಂದ್ರೆ ಜಾಸ್ತಿ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ನಮ್ಮ ಊರಲ್ಲಿ ಬರುವಾಗ ಒಂದು ಯಾವಾಗ ಭೇಟಿ ಆಗ್ತಿದ್ದೆ. ಥ್ಯಾಂಕ್ ಯು. ರಾಕೇಶ್ ಪೂಜಾರಿ ಇದು ಅಕಾಲಿಕವಾಗಿ ಹೋದ. ನನ್ನ ತುಂಬ ಮುದ್ದಿನ ನಟ, ಇಷ್ಟದ ನಟ. ನಾನು, ರಕ್ಷಿತ್ ಅವರು, ಜಗ್ಗೇಶ್ ಅವರು ಮತ್ತು ಸಮಸ್ತ ಜಿ ಬಳಗದವರು ತುಂಬ ಖುಷಿ ಅವನು ಅಂದರೆ. ನಮಗೆ ಯಾವುದೇ ಹಿನ್ನೆಲೆ ಇಲ್ಲದೆ ಒಂದು ಕರಾವಳಿಯ ಈ ಭಾಗದಿಂದ ಬಂದು ಅಷ್ಟು ಹೆಸರು ಮಾಡಿದ್ದ ಆ ವೇದಿಕೆಯಲ್ಲಿ. ಪ್ರಕೃತಿ ಕರೆದಾಗ ಹೋಗಬೇಕು, ಎಲ್ಲರೂ ಹೋಗಬೇಕು. ಬಟ್ ಇಷ್ಟು ಬೇಗ ಕರೆಯುತ್ತೆ ಪ್ರಕೃತಿ ಅಂತ ನಾವು ಯಾರು ಅಂದ್ಕೊಂಡಿರ್ಲಿಲ್ಲ. ಅವನು ತುಂಬ ಚಟುವಟಿಕೆ ಇದ್ದಂಥ, ತುಂಬ ಆತ್ಮೀಯ ಹುಡುಗ. ತುಂಬ ಜೀವಂತಿಕೆ ಇತ್ತು ಅವನಲ್ಲಿ. ಅವು ನೆನಪಾಗ್ಬೇಕಷ್ಟೇ. ಇವಾಗ ಮಗು ಜಾಸ್ತಿ ಇದ್ದವ್ರಿಗೆ ಆಯಸ್ಸು ಜಾಸ್ತಿ ಅಂತ ಒಂದು ಲೆಕ್ಕಾಚಾರ ಎಲ್ಲರೂ ಕೈಗಳು ಮಾತಾಡ್ತಾರೆ. ಈ ಒಂದು ಮಗುವಿನ ನಡುವೆ ನಗುವಿನ ಹಿಂದೆ ನೋವು ಇರ್ತದೆ. ನೋವಿನ ಪ್ರಮಾಣಗಳು ಒಬ್ಬೊಬ್ಬರಲ್ಲಿ ಒಂಥರ ಇರ್ತದೆ. ಅದು ತುಂಬಾ ಯಾವುದೇ ಹಿನ್ನೆಲೆ ಇಲ್ಲದಂತ ಬಂದು ಅವನು ಬದುಕು ಕಟ್ಟಿದ್ದೆ ತುಂಬಾ ದೊಡ್ಡದು. ಪಾಪ ಏನು ನೋವಿತ್ತು, ಯಾಕ ನಿರ್ಧಾರ ತಗೊಳ್ತವನ ಹೃದಯ ಅವನಿಗೆ ಗೊತ್ತಿರಲ್ಲ. ಅವನ ಸಾವು ಅವನಿಗೆ ಗೊತ್ತಿಲ್ಲ. ಆನಂದವಾಗಿ ಮಲಗಿದ್ದಾನೆ. ಅವರ ಒಂದೇ ಒಂದು ಧ್ಯೇಯ ಇದ್ದದ್ದು ತಂಗಿಯ ಮದುವೆ ಅಂತ ಹೇಳಿ, ಅದನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಎಲ್ಲರ ಹತ್ರ ಹೇಳ್ಕೊಟ್ಟಿದ್ರು ಅಂತ. ತಂಗಿಯ ಮದುವೆ ಜೊತೆಗೆ ಆತನಿಗೆ ತಂದೆ ಇರಲಿಲ್ಲ. ನಟನಾಗಿ ಹಲವಾರು ಕನಸುಗಳಿತ್ತು. ಅವೆಲ್ಲ ಆತ ಏನೇನು ಕನಸು ಕಂಡಿದ್ದ ಅನ್ನೋದು ಅವನ ಗೆಳೆಯರಿಗೆ ಚೆನ್ನಾಗಿ ಗೊತ್ತು. ಅದು ಒಂದೊಂದೇ
ಪೂರೈಸ್ಬೇಕಂತೆ ನಾವು ನೀವು ಎಲ್ಲ ಸೇರಿ. ನೆನಪಾಗ್ತದೆ ಸರ್? ಅವನ ಜೀವಂತಿಕೆ, ಅವನ ನಗು, ಅವನ ಮುಗ್ಧತೆ, ಅಗಾಧವಾಗಿ ಜನರನ್ನ ನಗಿಸ್ತಿದ್ದ. ಮತ್ತೆ ತುಂಬಾ ಮುಗ್ಧ. ಅವನು ಬಂದ್ರೆ ವೇದಿಕೆಗೆ ಪುಟ್ಟ ಮಗು ಬಂದಂಗ ನಾವೆಲ್ಲ ಹೇಳ್ತಿದ್ವಿ, ನಿನ್ನ ಇನ್ನಸೆನ್ಸ್ ಯಾವತ್ತು ಹೀಗೆ ಇರ್ಲಿ ಅಂತ. ತೀರಾ ಒಳ್ಳೆತನದಿಂದ ಇದ್ರೆ ಈಗ ಆಗ್ತದೇನೋ ಗೊತ್ತಿಲ್ಲ. ತುಂಬಾ ಇಂಪ್ರಾಂಪ್ಟು, ಸ್ಪಾಂಟೇನಿಯಸ್, ತುಂಬಾ ಶಾರ್ಪ್ ಮೈಂಡೆಡ್, ಏಕಸಂಧಿಗ್ರಾಹಿ ಅಂತಾರೆ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗ್ಬಿಡೋದು ಅವನಿಗೆಲ್ಲದು. ತುಂಬಾ ಅದ್ಭುತ ನಟ. ತುಂಬಾ ಬದುಕು ಗೊತ್ತಿದ್ದವ್ರು ಮಾತ್ರ ತುಂಬಾ ಚೆನ್ನಾಗಿ ನಡ್ಸೋಕ್ಕಾಗತ್ತೆ. ಅವನಿಗೆ ಬದುಕು ಚೆನ್ನಾಗಿ ಗೊತ್ತಿತ್ತು. ಕರಾವಳಿಯ ಕಾಮಿಡಿ ಇಡೀ ರಾಜ್ಯಕ್ಕೆ ಸೆಟ್ ಆಯ್ತಲ್ಲ. ಈ ಕರಾವಳಿಯ ಭಾಷೆನ ಇಟ್ಕೊಂಡೇ ಅವನು ತುಂಬಾ ಚೆನ್ನಾಗಿ ನಗುತ್ತೆ. ಅವನ ಭಾಷೆನ ಅವನು ಬದಲಾಯಿಸ್ಕೊಳ್ಳಿಲ್ಲ. ಈ ತರದ್ದು ಹಲವಾರು ಮನಸ್ಸಿನ ಸ್ಟ್ರೆಂಗ್ತ್ ಜಾಸ್ತಿ ಇದ್ದಂತ ಹುಡುಗ ಅವನು. ಹೃದಯದ ಸ್ಟ್ರೆಂಗ್ತ್ ಜಾಸ್ತಿ ಇದ್ದಂತ ಹುಡುಗ, ಸಹೃದಯಿ. ಇವತ್ತ ಹೃದಯ ಸುಮ್ಮನಾಗ್ಬಿಡು. ಕಾಮಿಡಿ ಕಿಲಾಡಿಗಳ ಒಂದು ಕುಟುಂಬ ಅನ್ನೋದು ಗೊತ್ತಾಗ್ತದೆ. ಎಲ್ಲರೂ ಬಂದಿದ್ದಾರೆ, ಇನ್ವಾಲ್ವ್ಮೆಂಟ್, ಆ ಪ್ರೀತಿ ಏನ್ ಹೇಳಿ ಪ್ರೀತಿಯಲ್ಲಿರುತ್ತೋ ಅಲ್ಲಿ ಸೆಳೆತ ಇರುತ್ತೆ, ಬರ್ಲೇಬೇಕು ಅಂತ. ನಮ್ಗೆಲ್ರಿಗೂ ಸ್ನೇಹಿತ. ನಮ್ಮನ್ನಷ್ಟೇ ಇಡೀ ನಾಡನ್ನ ನಗಿಸ್ತಾನವನು. ಬರದೇ ಇದ್ರೆ ಹೇಗೆ, ಬರ್ಲೇಬೇಕಲ್ಲ. ಫ್ಯೂಚರ್ ಈಗ ಸಿನಿಮಾಗಳಲ್ಲೆಲ್ಲ ಬರ್ತಾ ಇದ್ದಾರೆ. ಒಂದು ಮನದ ಕಡಲಲ್ಲೂ ಮಾಡ್ಬೇಕಿತ್ತು ನನ್ನ ಸಿನಿಮಾದಲ್ಲಿ. ಕಾಂತಾರ ಶೂಟಿಂಗ್ ಹೋದ್ರಿಂದ ನನ್ನ ಸಿನಿಮಾದಲ್ಲಿ ಮಾಡಕ್ ಆಗ್ಲಿಲ್ಲ. ಹಲವಾರು ಸಿನಿಮಾಗಳ ಪ್ಲಾನ್ ಇತ್ತು ಅವನು. ತುಂಬಾ ಸಿನಿಮಾದಲ್ಲಿ ಯಾವತ್ತೂ ಸಿನಿಮಾ ಒಳ್ಳೆ ನಟರನ್ನ ಕೈ ಬಿಡೋದಿಲ್ಲ. ಬಟ್ ಈಗ ಸಿನಿಮಾಗೆ ಅವನಿಲ್ದಂಗಾಗೈತೆ.